एकदन्तं गजाननं शूर्पकर्णं लम्बोदरं हेरम्बं गणाधिपं शरणं शरणं गौरीसुतम् एकदन्तं गजाननं शूर्पकर्णं लम्बोदरं सुरनरपूजित शिवसुतने प्रमता प्रथमा सुप्रजने सिद्धिबुद्धिदायकने हरसै मुददि गणेशमुखने एकदन्तं गजाननं शूर्पकर्णं लम्बोदरम् खगपति ज्ञानी गुणाध्याने दृष्टि वृष्टि दायकने सर्वादिसुत प्रजातने हरसै मुददि गजमुखने एकदन्तं गजाननं शूर्पकर्णं लम्बोदरम् षण्मुखसोदर शाश्वतने विबुधा विश्ववन्दितने मङ्गलमूर्ति माहेशने हरसै मुददि विघ्नेशने एकदन्तं गजाननं शूर्पकर्णं लम्बोदरं हेरम्बं गणाधिपं शरणं शरणं गौरीसुतम् एकदन्तं गजाननं शूर्पकर्णं लम्बोदरम् ओंकाररूपिणी श्री सरस्वती ओ एन्न बारदे जननी शारदे ओंकाररूपिणी श्री सरस्वती ओ एन्न बारदे जननी शारदे ओंकारनाद ध्वनि ಮೂರ್ಜಗದಿ ಕೇಳುತ್ತೀರೆ ಓಂಕಾರನಾದ ಧ್ವನಿ ಮೂರ್ಜಗದಿ ಕೇಳುತ್ತೀರೆ ಝೇಂಕಾರನಾದ ದಿಮ್ನಲ್ಲಿ ದಾಡಿತಾ ಬಾರೆ ಓಂಕಾರ ರೂಪಿಣಿ ಶ್ರೀ ಸರಸ್ವತಿ ಓ ಎನ್ನ ಬಾರದೆ ಜನನಿ ಶಾರದೆ ವರವೇದ ಶಾಸ್ತ್ರವನು ಸುರರಾಗದಲ್ಲಿ ನಿಮ್ಮ ವರವೀಣೆಯಲ್ಲಿ ನುಡಿಸಿ ಹಾಡುತ್ತಲೀ ಬಂದು ವರದೇವಿ ನೀಯನ್ನ ನಾಲಿಗೆಯಲ್ಲಿ ನಿಂದು ವರದೇವಿ ನೀಯನ್ನ
ನುಡಿಸು ಶಾರದೆ ಬಂದಿಪೆ ಜಯತು ಜಯತು ಜಯ ಹೇ ಶಾರದೆ ನಮಿಸುವೆ ಜಯತು ಜಯತು ಜಯ ಹೇ ವೀಣೆಯ ನುಡಿಸು ಎನ್ನನು ಹರಸು ವಿದ್ಯಾವಾರಿದಿಯೇ ತಮವನು ನೀಗಿ ಬೆಳಕನು ನೀಡಿ ಬಾಳನು ಬೆಳಗಿಸಮ್ಮ ಹಂಸವಾಹಿನಿ ಮಧುರ ಭಾಷಿಣಿ ಶಾರದೆ ಪುತ್ರಿಯ ಸಲಹಮ್ಮ ಶಾರದೆ ವಂದಿಪೆ ಜಯತು ಜಯತು ಜಯ ಹೇ ಶಾರದೆ ನಮಿಸುವೆ ಜಯತು ಜಯತು ಜಯ ಹೇ ಜಯತು ಜಯತು ಜಯ ಹೇ ಜಯತು ಜಯತು ಜಯ ಹೇ ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನು ದಯ ಬಾರದೆ ದಾಸನ ಮೇಲೆ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ
संग येत की एक सांग बैरव सांग अनेक सांग मागे बैरव सांग कृष्ण बारो रंगा बारो कृष्णया नी बारैया कृष्ण बारो रंगा बारो कृष्णया नी बारैया ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ ಸಣ್ಣ ಹೆಜ್ಜೆಯ ನಿಟ್ಟು ಗೆಜ್ಜೆನಾದಗಳಿಂದ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಮನ್ಮತ ಜನಕನೆ ಬೇಗನೆ ಬಾರೋ ಕಮಲಾಪತಿ ನೀ ಬಾರಯ್ಯ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೆ ಬಾರಯ್ಯ ದೊರೆಯೇ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ ಜಾಲವ ಮಾಡದೆ ಬಾರಯ್ಯ ಹರಿಯೇ ಜಾಲವ ಮಾಡದೆ ಬಾರಯ್ಯ ಹರಿಯೇ ಜಾಲವ ಮಾಡದೆ ಬಾರಯ್ಯ ಹರಿಯೇ ಬಾಲಯನ್ನ ತಂದೆ ಪುರಂದರ ವಿಠಲ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣಯ್ಯ ನೀ ಬಾರಯ್ಯ 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 ಒಂದು ವೇಳೆದೆಲೆಯ ವಿಪ್ರರಿಗೆಂದೆಂದು ಕೊಡಬಾರದು ಎರಡೆಲೆ ಕೊಡಲು ಸಂಧಿ ಹೋಗುವುದು ಭಾಗ್ಯ ಮೂರೆಲೆ ಕೊಡಲು ಬಂದೊದಗುವುದು ಹಾನಿ ಚಂದದಿಂದಲೇ ನಾಲ್ಕು ಅಥವಾ ಐದೆಲೆ ಕೊಟ್ಟರೆ ತಂದೆ ಪುರಂದರ ವಿಠಲ ವೈಕುಂಠ ಪದವಿಯ ನೀವ ತಂದೆ ಪುರಂದರ ವಿಠಲ ವೈಕುಂಠ ಪದವಿಯ ನೀವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ
ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. हरि ओम. हां इतले वेळो पावनी भट सांचेली जलरी संगीत अंतू होडी पुराजन चप्पल मारनो तेगेले प्रतिभेक आम्ही पुराजनाना प्रतिभेक नतमस्तक जाव का म्हणून इथं म्हळ्यार संगीत एक साधन ते पुराजना याना आमकां आयकुचें केलोळा पुरसत आसना चंद करून सांगला देव बरं करो. पावनी भट ऑल द बेस्ट बट डोंट टेक रेस्ट बिकॉज रेस्ट इज नॉट ए मस्ट. दॅट इज माय रिक्वेस्ट. शुभम. 3 दीस तकनो विष्णू सहस्रनामाचे महिमे ಶ್ರೀಯುತ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು ನಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೊಸ ವಿಷಯ, ಪ್ರತಿನಿತ್ಯ ಹೊಸ ರೂಪ, ಬೇರೆ ಬೇರೆ ಥರದಲ್ಲಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ನಿನ್ನೆನೂ ಪುರಿಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಅವನು ಇದ್ದಿಲಿನ ಮೇಲೆ ವಿಶ್ವಂ ಅದರ ಮೇಲೆ ಬರೆದ ದೇವರು ಅವನಿಗೆಲ್ಲವನ್ನು ಅನುಗ್ರಹ ಮಾಡಿದರು ಅನ್ನೋದನ್ನು ಹೇಳ್ತಾ, ಬ್ರಹ್ಮವಿದ್ಯೆಯಲ್ಲಿ ವಿಷ್ಣು ಸಹಸ್ರನಾಮನೂ ಒಂದು, 5 ವಿದ್ಯೆಗಳಲ್ಲಿ ಇದು ಒಂದು. ಹಾಗೆಯೇ ಗಜೇಂದ್ರ ಮೋಕ್ಷ ಅದರ ಕಥೆಯನ್ನು ಹೇಳಿದರು, ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸಿದರು. ಹಾಗೆಯೇ ಸ್ಮರಣ, ಸ್ಫುರಣ, ಉಪಕರಣ ಮತ್ತು ವಿಚಾರಣ, ಈ 4 ಅದರಿಂದ ಪ್ರಯೋಜನ ಆಗತ್ತೆ. ಮತ್ತು ಧ್ರುವನ ಕಥೆಯನ್ನು ಹೇಳಿದರು. ಸೊ ಹೀಗೆ ಕೊನೆಗೆ ನಮ್ಮ ಜರಗನಹಳ್ಳಿಯಲ್ಲಿ ಅವರು ಹಿರಿಯರು ಪಂಚೆಯನ್ನು ಹೈ ಟೆನ್ಷನ್ ವೈರಿಗೆ ಹಾಕಿ ವಿಷ್ಣು ಸಹಸ್ರನಾಮದ ಒಂದು ನಾಮವನ್ನು ಹೇಳಿ ಪವಾಡ ಸದೃಶ ರೀತಿಯಲ್ಲಿ ಬದುಕಿದ್ದು ವಿಷ್ಣು ಸಹಸ್ರನಾಮದ ಅಪಾರ ಮಹಿಮೆ, ಅದರ ಅಲೌಕಿಕ, ಅದ್ಭುತ, ಅಮೋಘ ಮತ್ತು ಅದ್ವಿತೀಯ, ಆ ರೀತಿಯ ಡಿವೈನ್ ಪವರ್ ಅಂತ ಹೇಳಿದರು. ಸೊ ಇವತ್ತೂ ಈಗ ವಿಷ್ಣು ಸಹಸ್ರನಾಮ ನಮ್ಮ ಭಗಿನಿಯರು ಹೇಳ್ತಾರೆ. ಅದಾದಮೇಲೆ 4ನೇ ದಿವಸದ ಪ್ರವಚನವನ್ನು ಸನ್ಮಾನ್ಯ ಅರಳು ಮಲ್ಲಿಗೆಯವರು ಹೇಳಬೇಕಂತ ವಿನಯದಿಂದ ಅವರಲ್ಲಿ ನಿವೇದನೆ ಮಾಡ್ತೀನಿ. ಮತ್ತೊಮ್ಮೆ ತಮಗೆ ಸ್ವಾಗತ. ತಮ್ಮ ಮೊಬೈಲ್ ಫೋನನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ. ನಮಸ್ತೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. अविकाराय शुद्धाय नित्याय परमात्मने सदैकरूपरूपाय
विष्णवे सर्वजिष्णवे यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे ॐ नमो विष्णवे प्रभविष्णवे श्रीवैशम्पायन उवाच श्रुत्वा धर्मान् शेषेण पावनानि च सर्वशः युधिष्ठिरः शान्तनवं पुनरेवाभ्यभाषत युधिष्ठिर उवाच किमेकं दैवतं लोके किं वाप्येकं परायणं स्तुवन्तं कं कमर्चन्तः प्राप्नुयुर्वान् वा शुभम् को धर्म सर्वधर्माणां भवतः परमो मतः किं जपन्मुच्यते जन्तुर्जन्म संसारबन्धनात् श्रीभीष्म उवाच जगत्प्रभुं देवदेवमनन्तं पुरुषोत्तमं स्तुवन्नाम सहस्रेण पुरुषः सततोत्थितः तमेव चार्चयन् नित्यं भक्त्या पुरुषमव्ययम् ध्यायन्नुवन्नमश्चञ्च यजमानस्तमेव च अनादिनिधनं विष्णुं सर्वलोकमहेश्वरं लोकाध्यक्षं स्तुवन् नित्यं सर्वदुःखादिगो भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवम् एष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं सवेरज्जन्नरः सदा परमं यो महत्तेज परमं यो महत्तपः परमं यो महद्ब्रह्म परमं यः परायणं पवित्राणां पवित्रं यो मङ्गलानां च मङ्गलम् दैवतं देवतानां च भूतानां यो व्ययकृता यतः सर्वाणि भूतानि भवन्त्यादियुगागमे यस्मिन् च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णोर्नाम सहस्रं मे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोऽनुष्टप्तता देवो भगवान् देवकीसुतः अमृतांशोद्भवो बीजं शक्तिर्देवकीनन्दनः त्रिसामारदयं तस्य शान्तर्थे विनियुज्यते विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णोर्दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्टुप्छन्दः श्रीमहाविष्णु परमात्मा श्रीमन्नारायणो देवता अमृतांशोद्भवो भानुरिति बीजं देवकी नन्दनः सृष्टेति शक्तिः उद्भवः क्षोभुणो देव इति परमो मन्त्रः शङ्खबृहन्नन्दकी चक्रेति कीलकम् शाङ्गधन्वा गदाधर इत्यस्त्रम् रथाङ्गपाणिरक्षोभ्य इति नेत्रम् त्रिसामा सामगः सामेति कवचम् आनन्दं परब्रह्मेति योनिः ऋतुः सुदर्शनकाल इति दिग्बन्धः श्रीविश्वरूप इति ध्यानम् श्रीमहाविष्णु प्रीत्यर्थे सहस्रनाम जपारायणे जपे विनियोगः ध्यानम् क्षीरोदमत्पदेशे श्रुतिमणिविलसत्स्वीकृते मौक्तिकानां मालाक्लप्तासनस्तस्फटिकमणिनिभैर्मौक्तिर्मण्डिताङ्गः शुभ्रैरभ्रैरदभ्रैरुपरि विरचितैः मुक्तपीयूषवर्षैः आनन्देन पुनयादरि नलिनगदा शङ्खपाणिर्मुकुन्दः भूपादव्यस्य नाभिर्वियदसुलनिलश्चन्द्रसौर्यौ च नेत्रे कर्णावाश
शिरोधौर्मुखमपि दहनो यस्य वासोऽयमब्धिः अन्तस्तं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकौशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं सशङ्खचक्रं सकिरीटकुण्डलं सपीतवस्त्रं सरसीरुहेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि आसीनमम्बुदश्याममायताक्षमलङ्कृतं चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये हरि ओम् विश्वं विष्णुर्वषट्कारो भूतभव्य भवत्प्रभुः भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्यय पुरुष साक्षी क्षेत्रज्ञोऽक्षर एव च योगो योगविधां नेता प्रधान पुरुषेश्वरः नारसिंह वपुः श्रीमान् केशवः पुरुषोत्तमः सर्वशर्व शिवस्थाणु भूतादिर्निरव्ययः सम्भवो भावनो भर्ता प्रभवः प्रभुरीश्वरः स्वयंभू शम्भुरादित्य पुष्कराक्षो महास्वनः अनादिनिधनो धाता विधाता धातुरुत्तमः अप्रमेयो ऋषिकेश पद्मनाभो मरप्रभुः विश्वकर्मा मनुस्त्वष्टस्तविष्टस्तविरो ध्रुवः अग्राय शाश्वत कृष्णो लोहिताक्ष प्रदर्दनः प्रभूत श्रीकुब्धाम पवित्रं मङ्गलं परम् ईशान प्राणद प्राणो ज्येष्ठ श्रेष्ठ प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुरादर्श कृतज्ञ कृतिरात्मवान् सुरेश शरणं शर्म विश्वरेता प्रजाभवः अह संवत्सरो व्याळ प्रत्ययः सर्वदर्शनः अज सर्वेश्वर सिद्ध सिद्धि सर्वाधिरच्युतः वृषाकपिरमे आत्मा सर्वयोग विनिसृतः वसुर्वसुमना सत्य समात्मा संवितः समः अमोघ पुण्डरीकाक्षो वृषकर्मा वृषाकृतिः रुद्रो बहुशा बभ्रो विश्वयोनिषु चिश्रवाः अमृत शाश्वतस्थाणुर्वरारोहो महातपाः सर्वग सर्वविद्भानो विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्ष सुराध्यक्षो धर्माध्यक्ष कृताकृतः चतुरात्मा चतुर्व्यूह चतुर्दंश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनिर्पुनर्वसुः उपेन्द्रो वामन प्रांशुरमोघः शुचिरुजितः अतीन्द्र संगः सर्गोद्धतात्मा नियमो यमः वेद्यो वैद्य सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुषीमान् अमेयात्मा महाधीर् महेश्वासो महीभर्ता श्रीनिवासः सताङ्गतिः अनिरुद्धसुरानन्दो गोविन्दो गोविदाम्पतिः मरीचिर्दमनो हंसः सुपर्णो भुजगोत्तमः हिरण्यनाभसुतपा पद्मनाभ प्रजापतिः
अमृतं सर्वदर्शिंहा सन्धाता सन्धिमान् स्थिरः अजो दुर्मर्शनशास्ता विशुतात्मा सुरारिहा गुरुर्गुरुतमो धाम सत्य सत्यपराक्रमः निमिषो निमिषस्रग्वी वाचस्पतिरुदारतिः अग्रणीर्ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपात् आवर्तनो निवृत्तात्मा संवृतः सम्प्रमर्दनः अहः संवर्तको वह्निरनिरोधरणीधरः सुप्रसाद प्रसन्नात्मा विश्वदृग्विश्वभुग्विभुः सत्कर्ता सत्कतस्थादुर्जन्नो नारायणो नरः असंख्येयो प्रमेयात्मा विशिष्ट शिष्टकृच्युतिः सिद्धार्थ सिद्धसंकल्प सिद्धिद सिद्धिसाधनः वृषाहि वृषभो विष्णु वृषपर्वा वृषोदरः वर्धनो वर्धमानश्च विविक्तश्रुतिसागरः सुबुधो दुर्धरो वाग्मी महेन्द्रो वसुदो वसुः नैकरूपो बृहद्रूप शिपिविष्टप्रकाशनः ओजस्तेजो द्युतिधरः प्रकाशात्मा प्रतापनः वृद्धस्पष्टाक्षरो मन्त्रः चन्द्रांशु भास्करद्युतिः अमृतांशुद्धो भानु शशबिन्दु सुरेश्वरः औषधं जगतः सेतु सत्यधर्म पराक्रमः भूतभव्य भवन्नाथ पवनः पावनो नलः कामः कामकर्तान्तः कामः कामप्रदः प्रभुः युगादिग्रदुगावर्तो नैकमायो महाशनः अदृश्यो व्यक्तरूपश्च सहस्रजितनन्दजितः इष्टो विशिष्टशिष्टेश शिखण्डी नहुषो वृषः क्रोधः क्रोधकर्ता विश्वबाहुर्महीधरः अच्युतः प्रथितः प्राण प्राणदो वासवानुजः अपान्निधिरधिष्ठान अप्रमत्तः प्रतिष्ठितः स्कन्द स्कन्दधरो दुर्यो वरदो वायुवाहनः वासुदेवो बृहद्भानुरादिदेव पुरन्दरः अशोकस्तारणस्तार शूर शौरी जनीश्वरः अनुकूलशतावर्त पद्मी पद्मनिवेशनः पद्मनाभोरविन्दाक्ष पद्मगर्भ शरीरभृतः महद्भिरद्धो वृद्धात्मा महाशो गरुडध्वजः अतुलः शरभो भीम समयज्ञो हविर्हरिः सर्वलक्षणलक्षण्यो लक्ष्मीवांसिमितिञ्जयः विशरो रोहितो मार्गो हेतुर्दामोदरः सः महीधरो महाभागो वेगवानमिताशनः उद्भवः क्षोभणो देव श्रीगर्भ परमेश्वरः करणं कारणं कर्ता विकर्ता गहनो गुहः व्यवसायो व्यवस्थान संस्थान स्थानदो ध्रुवः परमस्पष्ट तुष्ट पुष्ट शुभेशनः रामो विरामो विरजो मार्गो नेयो नयो नयः वीरशक्तिमतां श्रेष्ठो धर्मो धर्मविदुत्तमः वैकुण्ठ पुरुष प्राण प्राणद प्रणव क्रतुः हिरण्यगर्भ शत्रुघ्नो व्याप्तो वायुरदुक्षुजः ऋतुः सुदर्शन काल परमेष्टि परिग्रहः उग्र संवत्सरो दक्षो विश्वामो विश्वदक्षिणः विस्तारस्तावरस्ताणु प्रमाणं बीजमव्ययम् अर्थो नर्थो महाकोशो महाभोगो महाधनः अनिर्विण्णस्तविष्टो भूधर्मयूपो महामकः नक्षत्रनेमि नक्षत्रे क्षमः क्षामः समीहनः यज्ञयुज्यो महेजश्च क्रतुसत्तं सताङ्गैः सर्वदर्शी विमुक्तात्मा सर्वज्ञो ज्ञानमुत्तमम् सुरतः सुमुखः सूक्ष्म सुघोषः सुगतः सुरतः मनोहरोजितः क्रोधो वीरबाहुर्विदारणः स्वापनः स्ववशो व्यापी नैकात्मा नैककर्मकृतः वत्सलो वत्सलो वर्षी रत्नगर्भो धनीश्वरः धर्मकुद्धर्मकर्धर्मी सदसक्षरमक्षरम् अविज्ञाता सहस्रांशुर्विधाता कृतलक्षणः गभस्तिनीमि सत्त्वस्थः सिंहो भूतमहेश्वरः आदिदेवो महादेवो देवेशो देवव्रद्गुरुः उत्तरो गोपतिर्गोप्ता ज्ञानगम्य पुरातनः
भूतभृद्वोक्ता कपीन्द्रो भूरि दक्षिणः सोमको व्रतपः सोम पुरुजित् पुरुषोत्तमः विनयोगे सत्यसन्धो दाशार्हा सात्वतापतिः जीवो विनयिता साक्षी मुकुन्दो मितविक्रमः अम्बो निधिरनन्तात्मा महोदधिशयोऽन्तकः अजो महार्ह स्वाभाव्यो जितामित्रप्रमोदनः आनन्दो नन्दनो नन्द सत्यधर्माद्रिविक्रमः महर्षि कपिलाचार्य कृतज्ञो मेदिनीपतिः त्रिपदश्रीदशाध्यक्षो महाशङ्करकृतान्तकृत महावराहो गोविन्द सुषेण कनकाङ्गदी गुह्यो गभीरो गहनो गुप्तश्चक्रगदाधरः वेदास्वाङ्गोजितः कृष्णो दृढसङ्कर्षणोच्युतः वरुणो वारुणो वृक्ष पुष्कराक्षो महामनाः भगवान् भगहानन्दी वनमाली हलायुधः आदित्यो ज्योतिरादित्य सहिष्णुर्गतिसत्तमः सुधन्वा खण्डपरशुद्राविणो द्रविणप्रदः दिवस्पृक्सर्वदृग्वासो वाचस्पतिरयोनिजः त्रिसामा सामगसाम निर्वाणं भेषजं विशक् संन्यासागच्छमशान्तो निष्ठा शान्तिपरायणम् शुभांग शान्तिदसृष्ट कुमद कुवलेशयः गोहितो गोपते गोप्ता वृषभाक्षो वृषप्रियः अनिवर्ते निवृत्तात्मा संक्षेप्ता क्षेमक्षच्चिवः श्रीवत्सवक्षा श्रीवास श्रीपति श्रीमताम्बरः श्रीधश्रीश श्रीनिवास श्रीनिधि श्रीविभावनः श्रीधर श्रीकर श्रेय श्रीमान् लोकत्रयाश्रयः स्वच्छस्वङ्ग शतानन्दो नन्दे ज्योते गणेश्वरः विहितात्मा विधेयात्मा सत्कीर्ति सिन्न संशयः उदीर्ण सर्वतश्चक्षुरनीश शाश्वतस्थिरः भूषयो भूषणो भूतिर्विशोकशोकनाशनः अर्चिष्मानर्चिता कुम्भो विशुद्धात्मा विशोदनः अनिरुद्धो प्रतिरतः प्रद्युम्नो मितविक्रमः कालनेमि निहावीर शौरी शूरजनेश्वरः त्रिलोकात्मा त्रिलोकेश केशवः केशिहा हरिः कामदेव कामबाल कामी कान्तकृतागमः अनिर्देश पूर्विष्णो वीरो नन्दो धनञ्जयः ब्रह्मण्यो ब्रह्मकृद्ब्रह्म ब्रह्म ब्रह्म विवर्धनः ब्रह्मविद्ब्राह्मणो ब्रह्मी ब्रह्मज्ञो ब्राह्मणप्रियः महाक्रमो महाकर्मा महातेज महोरगः महाक्रतुर्महायज्वा महायज्ञो महाहविः स्तव्यस्तव प्रियस्तोत्रं स्तुतिस्तोतारणप्रियः पूर्णपूरयिता पुण्य पुण्यकीर्तिरनामयः मनोजवस्थितकरो वसुरेता वसुप्रदः वसुप्रदो वासुदेवो वसुर्वसमनाहविः सद्गति सद्गति सत्ता सद्भूति सत्परायणः शूरसेनो यदुश्रेष्ठ सन्निवासस्यामनः भूतावासो वासुदेव सर्वासुनिलयो नलः दर्पः दर्पदो दर्तो दुर्धरोता पराजितः विश्वमूर्ति महामूर्ति दीप्तमूर्तिरमूर्तिमान् अनेकमूर्तिरव्यक्त शतमूर्ति शताननः एकोनैक सवक किं यत्तद्धर्मनुत्तमम् लोकबन्धुर्लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्दनाङ्गदी वीरः विषमशून्यो घृताशीरचरश्चरः अमानी मानदो मान्यो लोकस्वामी त्रिलोकधृत् सुमेधा मेधजो धन्य सत्यमेधाधराधरः तेजो वृषोतिधरः सर्वशस्त्रप्रताम्बरः प्रग्रहो निग्रहो व्यग्रो नैकशृङ्गो गदाग्रजः चतुर्मूर्ति चतुर्बाहु चतुर्व्यूह चतुर्गतिः चतुरात्मा चतुर्भाव चतुर्वेद विवेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरारिः शुभांगो लोकसारंग स्तुतन्तु स्तन्तुवर्धनः इंद्रकर्मा महाकर्मा कृतकर्मा कृतागमः उद्भवः सुंदर सुंदो रत्नलाभ सुलोचनः अर्को वाजशन शृंगी जयन्तः सर्वविजयी
सुवर्णबिन्दुरक्षोभ्य सर्ववागीश्वरेश्वरः महानदो महागर्तो महाभूतो महानिधिः कुमुदकुन्दरकुन्दः पर्जन्यः पावनो निलः अमृतांशुव्रतवपुः सर्वज्ञः सर्वतोमुखः सुलभसुरतसिद्धचक्षुजिच्चत्रुतापनः नग्रदो दुर्मरोश्वरत चाणूरान्ध्रनिषूदनः सहस्राक्षी सप्तजिह्व सप्तैदा सप्तवाहनः अमूर्तिरनगोचिन्त्यो भयकृद्भयनाशनः अणुर्बृहत्कथस्थूलो गुणभ्रनिर्गुणो महान् अधृतस्वतसस्वास्य प्राग्वंशो वंशवर्धनः भारवत्कथितो योगी योगीश सर्वकामदः आश्रमक्षपणक्षाम सुपर्णो वायुवाहनः धनुर्धरो धनुर्वेदो दण्डो दमयितादमः अपराजितः सर्वसहो नियन्ता नियमो यमः सत्त्ववान् सात्विकः सत्य सत्यधर्मपरायणः अभिप्राय प्रियार्होर्ह प्रियकृत्प्रीतिवर्धनः विहाय सगतिर्ज्योति सुरुचिर्भूतभुग्विभुः रविर्विरोचनः सूर्य सवितारविलोचनः अनन्तो भूतबुद्भोक्ता सुभजो नैकजोऽग्रजः अनिर्विण्ण सदामर्षि लोकाधिष्ठानमद्भुतः सनातनतरदमः कपिलः कपिलव्ययः स्वस्तिकः स्वस्तिकः स्वस्ति स्वस्तिभुक् स्वस्ति दक्षिणः रौद्र कुण्डली चक्री विक्रमूर्धितशासनः शब्दातिगः शब्दशः शिशिरः शर्वरीकरः अक्रूरपेशरो दक्षो दक्षिणः क्षमिणाम्बरः विद्वत्तमो वेदवयः पुण्यश्रवणकीर्तनः उत्तारणो दुष्कृतिः पुण्यो दुःस्वप्ननाशनः वीरः रक्षणः सन्तो जीवनः पर्यवस्थितः अनन्तरूपोऽनन्तश्रीजितमन्योभयापः चतुरश्रो गभीरात्मा विदिशो व्यादिशो दिशः अनादिभूर्भुवो लक्ष्मी सुवीरो रुचिराङ्गदः जननो जनजन्माधिर्भीमो भीमपराक्रमः आधारनिलयो दाता विश्वहास प्रजागरः ऊर्ध्वगः सत्त्वताचारः प्राणदः प्रणवपणः प्रमाणं प्राणनिलयः प्राणभृत् प्राणजीवनः तत्त्वं तत्त्वविदेकात्मा जन्म मृत्युजरादिगः भूर्भुवः स्वस्तुरस्तारः सविता प्रपितामहः यज्ञो यज्ञपतिर्यज्वा यज्वाङ्गो यज्ञवाहनः यज्ञप्रत्यज्ञकृत्यज्ञी यज्ञभुग्यज्ञसाधनः यज्ञान्तकृतयज्ञमुह्य मन्नमन्नाद एव च आत्मयोनि स्वयं जातो वैकानः सामगायनः देवकी नन्दनः स्रष्टा क्षितीश पापनाशनः शङ्खप्रनन्दकी चक्री शाङ्गधर्मागदाधरः रथाङ्गपाणिरक्षोभ्य सर्वप्रहरणायुधः सर्वप्रहरणायुध ॐ नमः इति वनमाली गणेशाङ्गी शङ्की चक्री च नन्दकी श्रीमन्नारायणो विष्णुर्वासुदेवो विरक्षतु वनमाली गणेशाङ्गी शङ्की चक्री च नन्दकी श्रीमन्नारायणो विष्णुर्वासुदेवो विरक्षतु वनमाली गणेशाङ्गी शङ्की चक्री च नन्दकी श्रीमन्नारायणो विष्णुर्वासुदेवो विरक्षतु श्रीवासुदेवो विरक्षतु ॐ नमः इति श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम नाम वरानन ॐ नमः इति ब्रह्मोवाच नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः सहस्रकोटियुगधारिण ॐ नमः इति संजय उवाच यत्र योगेश्वर कृष्णो यत्र पार्थो धनुर्धरः तत्र श्रीविजयो भूतिर्दुवानीतिर्मतिर्मम श्रीभगवानुवाच अनन्या
चिन्तयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे आर्ता विषण्णा शिशिलाश्च भीताः घोरेषु व्याधिषु वर्तमानाः सङ्कीर्त्य नारायण शब्दमात्रं विमुक्तदुःखा सुखिनो भवन्तु कायेन वाचा मनसेन्द्रिये वा हृदयात्मना वा प्रकृतिस्वभावात् करोमि यद्यत् सकलं परस्मै नारायणायेति समर्पयामि। श्रीकृष्णार्पणमस्तु। श्रीकृष्णार्पणमस्तु। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः यं तत्प्रविश्य मम वाचमिमां प्रसुप्तां सञ्जीवयद्य किल शक्तिधरस्वदाम्ना अन्याञ्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ಶ್ರೀಕೃಷ್ಣ ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಎಲ್ಲ ಗುರು ಪರಂಪರೆಗೆ ದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಭಕ್ತಜನ ಬಂಧುಗಳಿಗೆ ನಮಸ್ಕಾರ ಮಾಡ್ತಾ ಪರಮ ಪೂಜ್ಯ ಯತೀಶ್ವರರಾಗಿರತಕ್ಕಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ವಿಷ್ಣು ಸಹಸ್ರನಾಮದ ಪ್ರವಚನಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ನನ್ನ ಭಕ್ತಿ ಭಾವನೆಯ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ವಿಚಾರ ಕುರಿತ ಪ್ರವಚನವನ್ನು ಪ್ರಾರಂಭ ಮಾಡ್ತೇನೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಸ್ತೋತ್ರನೂ ಒಂದೊಂದು ಕೀಲಿ ಕೈ ಇದ್ದ ಹಾಗೆ, ಒಂದೊಂದು ಬೀಗದ ಕೈ ಇದ್ದ ಹಾಗೆ. ಏನು ಅಂದರೆ ಯಾವುದೋ ಒಂದು ಮುಚ್ಚಿರತಕ್ಕಂಥ ಬಾಗಿಲ ತೆಕ್ಕೊಂಡು ಒಳ್ಳೆ ಗಾಳಿ, ತಂಗಾಳಿ, ಮಂದಮಾರುತ, ಆನಂದದ ಅನುಭವ, ಒಳ್ಳೆಯ ಸುಖ, ಮನಃಶಾಂತಿಯನ್ನು ತರತಕ್ಕಂತಹ ಒಂದು ವ್ಯವಸ್ಥೆ ಪ್ರತಿ ಸ್ತೋತ್ರದಲ್ಲಿ, ಪ್ರತಿ ಶ್ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಈಗ ತುಂಬ ಜನಕ್ಕೆ ನಮ್ಮ ಮಕ್ಕಳುಗಳು ಅಮೇರಿಕಾದಲ್ಲೋ, ಆಸ್ಟ್ರೇಲಿಯಾದಲ್ಲೋ, ಇಂಗ್ಲೆಂಡಲ್ಲೋ, ಸಿಂಗಾಪುರಲ್ಲೋ, ದುಬೈಯಲ್ಲೋ ಇರ್ತಾರೆ. ತುಂಬ ಜನದ ಮಕ್ಕಳಿದ್ದಾರೆ, ಇಲ್ಲ ಅಂತಿಲ್ಲ. ನೀವು ದಿನ ಫೋನು ಮಾಡ್ತಾರೆ, ಫೋನ್ ಮಾಡಿದಾಗ ಏನು ಮಾಡ್ತಾರೆ, ನಿಮ್ಮ ಸಮಾಧಾನಕ್ಕೋಸ್ಕರ ವಿ ಆರ್ ಆಲ್ ರೈಟ್ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಈವನ್ ಇಫ್ ದೇ ಎಕ್ಸ್ಪೀರಿಯನ್ಸ್ ಎನಿ ಪೇಯ್ನ್, ಎನಿ ಎಗೋನಿ, ಎನಿ ಪ್ರಾಬ್ಲಮ್, ಎನಿ ಹೆಲ್ತ್ ಇಶ್ಯೂ, ಸ್ಟಿಲ್ ದಿ ಡೋಂಟ್ ರಿವೀಲ್ ಇಟ್ ಯು ಬಿಕಾಸ್ ದೇ ಆರ್ ಶೂರ್ ದಟ್ ನಿಮಗೆ ಬೇಜಾರಾಗುತ್ತೆ, ನೀವು ಬೇಜಾರು ಮಾಡಿಕೊಡ್ದು ಅಂತಂದ್ಬಿಟ್ಟು ಅಷ್ಟು ಸಂಸ್ಕಾರ ದೇವ್ರದ ಇದು ಮಕ್ಕಳಿಗೆ ಕೊಟ್ಟಿದ್ದಾರೆ. ಹಾಗೆ
ತಂದೆ ತಾಯಿಗಳಲ್ಲಿ ಎಷ್ಟು ನೋವಲ್ಲಿ ಒದ್ದಾಡ್ತಾ ಇದ್ರು ಮಕ್ಕಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ತುಂಬ ಟೆನ್ಷನ್ಲಿರ್ತಾರೆ, ನಾವು ಯಾಕೆ ಅವ್ರಿಗೆ ನೋಡೋಕೆ ಅಂತ ಇವರು ಹೇಳೋದಿಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮ ಬೇರೆ ದೇಶದಲ್ಲಿ ನಮ್ಮ ಮಕ್ಕಳು ಸುಖವಾಗಿರಲಿ, ಶಾಂತಿನಲ್ಲಿರಲಿ, ಕ್ಷೇಮದಲ್ಲಿರಲಿ, ಆರೋಗ್ಯದಲ್ಲಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಬೋದಕ್ಕೆ. ಬೇರೆ ದೇಶ ಬೇಡ. ಬೆಂಗಳೂರಲ್ಲಿ ಎಷ್ಟು ರಿಸ್ಕಿ ಆಗಿದೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಆಚೆ ಕೆಲಸಕ್ಕೆ ಹೋದವರು, ಎಲೆಕ್ಟ್ರಾನಿಸಿಟಿಗೋ ಕೋರಮಂಗಲಕ್ಕೋ ಮನ್ಯಾರಘಟ್ಟವ್ರಿಗೋ ಎಲ್ಲೋ ಕೆಲಸಕ್ಕೆ ಹೋದವರು ಸಾಯಂಕಾಲ ಬರೋವರೆಗೂ ಜೀವ ಹಿಂಡ್ತಾ ಇರುತ್ತೆ. ಸೇಫಾಗಿ ಬರಲಪ್ಪ, ಸೆಕ್ಯೂರ್ಡಾಗಿ ಬರಲಪ್ಪ, ಕ್ಷೇಮವಾಗಿ ಬರಲಪ್ಪ ಅಂತಂದ್ಬಿಟ್ಟು. ಹೊರದೇಶದಲ್ಲಿರತಕ್ಕಂಥ ನಮ್ಮ ಮಕ್ಕಳು ಕ್ಷೇಮವಾಗಿರೋದಕ್ಕೆ ಹೊರಗಡೆ ಕೆಲಸಕ್ಕೆ ವೃತ್ತಿಗೆ ಹೋಗಿರತಕ್ಕಂತಹ ಹೆಂಡತಿ ಮಕ್ಕಳು ಗಂಡ ಇವರೆಲ್ಲ ಸುಖವಾಗಿ ಕ್ಷೇಮವಾಗಿ ಸಾಯಂಕಾಲ ಮನೆಗೆ ಬರೋದಕ್ಕೆ, ಫಾರಿನಲ್ಲಿರತಕ್ಕಂತಹ ಮಕ್ಕಳಿಗೆ 24 ಗಂಟೆ ತಂದೆ ತಾಯಿಯದೇ ಚಿಂತೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಮಕ್ಕಳುಗಳು ತಂದೆ ತಾಯಿಯನ್ನು ಮರೆತು ಬಿಟ್ಟು ಫಾರಿನ್ಗೆ ಹೋಗಿ ಎಂಜಾಯ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ, ಕೇಳ್ತಿರ್ತೀನಿ ನಾನು. ಬಟ್ ಐ ಹ್ಯಾವ್ ಬೀನ್ ಸೀಯಿಂಗ್ ದ ಲೇಟೆಸ್ಟ್ ಜನ್ರೇಷನ್ ಅಂದರೆ ಲಾಸ್ಟ್ 10-15 ಇಯರ್ಸಲ್ಲಿ ಹೋಗಿರೋ ಮಕ್ಕಳೆಲ್ಲ ಸೆನ್ಸಿಬಲ್, ರೆಸ್ಪಾನ್ಸಿಬಲ್, ಅಫೆಕ್ಷನೇಟ್, ರೆಸ್ಪಾನ್ಸಿವ್, ಕೇರಿಂಗ್ ಫಾರ್ ದ ಪೇರೆಂಟ್ಸ್. Because it's inevitable, essential, they have to serve there, they have gone. It doesn't mean that they are completely gone from you. ತಂದೆಗೆ ಮಿಡಿತಾ ಇರ್ತಾರೆ ತಂದೆ ತಾಯಿಗಳಿಗೆ ಜೀವ. ಇಲ್ಲಿದ್ರೆ ಆ ಪಾರ್ಟಿ ಫೋನ್ ಮಾಡ್ತಾರೆ, ಗೊತ್ತಲ್ಲ ನಿಮಗೆ ಹೆಂಗೆ ಮಾಡ್ತಾರೆ ಅಂತಂದ್ಬಿಟ್ಟು. ಅದನ್ನು ನಾವು ಯಾವುದೋ ಒಂದು ಕೇಸ್ ತೊಗೊಂಡು ಜನರಲ್ ಅಂತ ಹೇಳೋಕ್ಕಾಗಲ್ಲ. ದೇ ಆರ್ ಆಲ್ ಬೇಸಿಕಲಿ ಗುಡ್, ಸಂಸ್ಕಾರವಂತರಿದ್ದಾರೆ, ದೇ ಆರ್ ಆಲ್ ಗುಡ್. ಅವರುಗಳು ಬೆಂಗಳೂರಲ್ಲೋ ಮಂಗಳೂರಲ್ಲೋ ಪುತ್ತೂರಲ್ಲೋ ಇರತಕ್ಕಂಥ ನಮ್ಮ ತಂದೆ ತಾಯಿಗಳು ಸುಖವಾಗಿರಲಿ ಅಪ್ಪ, ಆರೋಗ್ಯವಾಗಿರಲಿ ಅಪ್ಪ, ಆಯುಷ್ಯ ಪೂರ್ತಿ ಹಾಕ್ಕೊಂಡಿರಲಿ ಅಪ್ಪ ಅಂತ ಪ್ರಾರ್ಥನೆ ಮಾಡೋದಕ್ಕೆ. ಇಲ್ಲಿರೋ ತಂದೆ ತಾಯಿಗಳು ಫಾರಿನ್ನಲ್ಲಿರತಕ್ಕಂಥ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋದಕ್ಕೆ. ಇಲ್ಲೇ ಇರತಕ್ಕಂಥ ಹೆಂಡತಿ ಗಂಡ, ನಾನು ಹೆಂಡತಿ ಕೆಲಸಕ್ಕೆ ಹೋಗಿದ್ದಾರೆ, ಗಂಡ ಕೆಲಸಕ್ಕೆ ಹೋಗಿದ್ದಾರೆ, ಮಕ್ಕಳು ಕೆಲಸಕ್ಕೆ ಹೋಗಿ ಸುಖವಾಗಿ ಮನೆಗೆ ಬರಲಪ್ಪ ಅನ್ನೋದಕ್ಕೆ. ವಿದೇಶದಲ್ಲಿರತಕ್ಕಂಥ ಮಕ್ಕಳು ಬೆಂಗಳೂರಲ್ಲೋ ಮಡ್ರಾಸ್ನಲ್ಲೋ ಚೆನ್ನೈಯಲ್ಲೋ ಬಾಂಬೆನಲ್ಲೋ ಎಲ್ಲೋ ಇರುತ್ತಾ ತಂದೆ ತಾಯಿಗಳು ಆರೋಗ್ಯವಾಗಿರಲಿ ಅಂತ ಕೇಳ್ಕೊಂಬೋದಕ್ಕೆ. ಇದೆಲ್ಲಕ್ಕಿಂತ ರಿಸ್ಕ್ ಯಾವುದು ಅಂದರೆ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗುತ್ತೆ, ಸ್ಕೂಲಿಂದ ಬರೋವರೆಗೂ ತಾಯಿಗೆ ಟೆನ್ಷನ್ನು. ಸ್ಕೂಲಲ್ಲಿ ಏನಾಗುತ್ತೋ, ಕ್ರಾಸ್ ಮಾಡೋವಾಗ ಏನಾಗುತ್ತೋ, ಮನೆಗೆ ವ್ಯಾನಲ್ಲಿ ಬರುವಾಗ ಏನಾಗುತ್ತೋ, ಪೇಪರ್ಗಳು ನೋಡಿದರೆ ಟಿ ವಿ ನೋಡಿದರೆ ಟೆನ್ಷನ್ ಎದೆ ಹೊಡೆದೋಗುತ್ತೆ. ಮಕ್ಕಳು ಸುಖವಾಗಿ ಬರಲಪ್ಪ ಸ್ಕೂಲ್ಗೆ ಹೋಗಿರೋರು ಅನ್ನೋದಕ್ಕೆ. ಮತ್ತು ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋದು. ಹೊಟ್ಟೆ ಹೊರ್ಕೊಂಡು ಅವ್ರಿಗಾಗಲಿ ಇವರಾಗಲಿ ನೀನೇನು ಚೆನ್ನಾಗಿರ್ತೀಯ, ಕುಟುಂಬದ ಎಲ್ಲರೂ ಚೆನ್ನಾಗಿರಲಿ ಯಾವಾಗಲೂ ಅಂತನ್ನೋದಕ್ಕೆ ಯೋಗಕ್ಷೇಮದ ಒಂದು ಅದ್ಭುತವಾಗಿರತಕ್ಕಂಥ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿದೆ. ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚಿವ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ. ಇದು ಶ್ರೀಕಾರದ ಯೋಗಕ್ಷೇಮವನ್ನು ಅನುಗ್ರಹಿಸತಕ್ಕಂತಹ ಶ್ಲೋಕ. ಶ್ರೀಕಾರ ಅಂದರೆ ಒಳ್ಳೆಯದಾಗಲಿ 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 ಒಳ್ಳೆಯದಾಗಲಿ. ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತ ಇವ್ರಿಗೆಲ್ಲ ಒಳ್ಳೆಯದಾಗಪ್ಪ, ಸುಖವಾಗಿ ಬರಲಪ್ಪ, ಯೋಗಕ್ಷೇಮ ಕ್ಷೇಮಕೃಚಿವ ಒಳ್ಳೆಯದಾಗಲಿ. ಇದನ್ನು ತಾಯಿ ಅಥವಾ ತಂದೆ ಬೆಳಿಗ್ಗೆ 11 ಸಲ ಸ್ನಾನ ಮಾಡ್ಕೊಂಡ್ಮೇಲೆ ಹೇಳಿದರೆ ಒಂದು ರಕ್ಷಾ ಕವಚದ ಕೆಲಸ ಮಾಡುತ್ತೆ ಇದು. ಇನ್ನು ಕೆಲವರು ನಾವು ಬಿಸ್ನೆಸ್ನಲ್ಲಿ ಇಳಿದುಬಿಟ್ಟಿದ್ದೀವಿ, ಬಿಸ್ನೆಸ್ ಇಂಪ್ರೂವ್ ಆಗಬೇಕು, ಇನ್ವೆಸ್ಟರ್ ಸಿಗ್ತಾ ಇಲ್ಲ, ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ, ಮಾರ್ಕೆಟ್ ಸಿಗ್ತಾ ಇಲ್ಲ, ಬಿಸ್ನೆಸ್ಸಿಗೆ ಪ್ರೊಫೆಷನ್ನಿಗೆ ಕೈ ಹಾಕಿದ್ದೀವಿ, ಇಂಪ್ರೂವ್ ಆಗಬೇಕು, ಡೆವಲಪ್ ಆಗಬೇಕು ಅನ್ನೋರು, ಮತ್ತು ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು, ಬೋನಸ್ ಸಿಗಬೇಕು, ಇಂಪ್ರೂವ್ಮೆಂಟ್ ಸಿಗಬೇಕು ಅನ್ನತಕ್ಕಂಥವ್ರು, ಫೈನಾನ್ಷಿಯಲಿ ಎಕನಾಮಿಕಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ, ಎಲ್ಲ ಪರಿಹಾರ ಆಗಬೇಕು ಅನ್ನತಕ್ಕಂಥ ಆಸೆ ಇರತಕ್ಕಂಥವ್ರು, ನಿರಂತರವಾಗಿರತಕ್ಕಂತಹ ಕಮರ್ಷಿಯಲಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟು ಸ್ಟೇಚರು ಇಂಪ್ರೂವ್ ಆಗ್ತಾ ಹೋಗಬೇಕು ಅನ್ನತಕ್ಕಂಥವ್ರು, ಕಂಫರ್ಟ್ ಝೋನಿಗೆ ಬರಬೇಕಪ್ಪ, ಎಷ್ಟು ದಿನ ಜೀವನದಲ್ಲಿ ಬರೀ ರಿಸ್ಕು ಟೆನ್ಷನಲ್ಲಿ ಇರಬೇಕು, ಕಂಫರ್ಟ್ ಝೋನಿಗೆ ಬರಬೇಕು ಅನ್ನತಕ್ಕಂಥ ಆಸೆ ಇರತಕ್ಕಂಥವ್ರು, ಅವ್ರಿಗೆಲ್ಲ ಒಂದು ವಿಷ್ಣು ಸಹಸ್ರನಾಮ ಸುಖಪ್ರದ ಶ್ಲೋಕ ಅಂತ. ಸುಖವನ್ನು, ಸಂತೋಷವನ್ನು, ಆರ್ಥಿಕ ಪ್ರಗತಿಯನ್ನು, ಸುಗಮವಾಗಿರತಕ್ಕಂಥ ಜೀವನವನ್ನು ಮತ್ತು ಒಳ್ಳೆಯ ವರಮ
ವರಮಾನವನ್ನು, ಆರ್ಥಿಕ ಸಾಧನೆಯನ್ನು ತಂದುಕೊಡತಕ್ಕಂಥದ್ದು ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನ. ಮಹಾಧನ ಅಂತಂದರೆ ಇನ್ಕ್ರೀಸ್ಡ್ ಫಿನಾನ್ಷಿಯಲ್ ಸ್ಟೇಟಸ್, ಮತ್ತು ಅನರ್ಥಗಳೆಲ್ಲ ತೊಲಗಿ ಅರ್ಥದ ಸಂಗ್ರಹ ಜಾಸ್ತಿ ಆಗತಕ್ಕಂತಹ, ಭೋಗ ಭಾಗ್ಯಗಳು ಸೌಭಾಗ್ಯಗಳು ಪ್ರಾಪ್ತಿಯಾಗತಕ್ಕಂತಹ, ನಿಮ್ಮ ವೃತ್ತಿಯಾಗಲಿ ಬಿಸ್ನೆಸ್ ಆಗಲಿ ಎಕ್ಸ್ಪ್ಯಾನ್ಷನ್, ವಿಸ್ತಾರ ಸ್ಥಾವರ ಸ್ಥಾನ, ಎಕ್ಸ್ಟೆನ್ಷನ್ ಆಗತಕ್ಕಂತಹ, ಸುಖಪೂರಿತವಾಗಿರತಕ್ಕಂಥ ಡೊಮೈನ್ಗೆ, ಬದುಕಿಗೆ ನೀವು ಎಂಟರ್ ಆಗತಕ್ಕಂಥ ಶ್ಲೋಕ ಇದು. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋ ಅನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನ. ಇನ್ನು ವಯಸ್ಸಾದ ಮೇಲೆ ಆಫ್ಟರ್ 70 ಎವ್ರಿ ಡೇ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂದರೆ ಆಫ್ಟರ್ 60-65 ಇಟ್ ಸೆಲ್ಫ್, ಈ ಕಾಲಕ್ಕೆ ದೇವರು ಸ್ನಾನ ಮಾಡ್ಕೊಂಬಂದು ದೇವ್ರ ಮುಂದೆ ಕೂತ್ಕೊಂಡು, ಸ್ವಾಮಿ ವಯಸ್ಸಾಗ್ತಾ ಇದೆ, ಇನ್ನೊಬ್ಬರಿಗೆ ನಾನು ಭಾರ ಆಗದೆ ಇರೋ ಥರ, ಹೊರೆ ಆಗದೆ ಇರೋ ಥರ ಮಾಡು. ನಾನು ಎವ್ರಿ ಡೇ ಪೂಜೆ ಮಾಡುವಾಗ, ನಾನು ಪೂಜೆ ಮುಗಿಸುವಾಗ, ಡೋಂಟ್ ಬಿಲೀವ್, ನಿಮ್ಮ ಹತ್ರ ಸುಳ್ಳು ಕೇಳಿ, ನೈವೇದ್ಯ ಮಾಡಿದ ಮೇಲೆ, ಮಂಗಳಾರತಿ ಮಾಡಿದ ಮೇಲೆ ನಾನು ದೇವರಲ್ಲಿ ಇಷ್ಟೇ ಕೇಳ್ಕೊಂಬೋದು, ನಾನು ಆರೋಗ್ಯವಾಗಿರುವಾಗ, ನಗನಗ್ತಾ ಇರುವಾಗ, ಮಾತಾಡ್ತಾ ಇರುವಾಗ, ಭಾಗವತ ಹೇಳ್ತಿರುವಾಗ, ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳ್ತಿರುವಾಗ ಕರ್ಕೊಂಬಿಡೋ ಸ್ವಾಮಿ. ಯಾಕೆ ಅಂದರೆ ಪರಾವಲಂಬನಕ್ಕೆ ಹಾಕಬೇಡ, ಪರಾಧೀನಕ್ಕೆ ಹಾಕಬೇಡ. ನಾನು ದಿನ ಕೇಳ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಜೀವನದ ಕಡೆಗಾಲದಲ್ಲಿ ಯಾರೂ ನಿಮ್ಮ ಹತ್ರ 24 ಗಂಟೆ ಬಂದು ಕೂತ್ಕೊಂಡು ಸೇವೆ ಮಾಡೋಷ್ಟು ಟೈಮು, ಪೇಷನ್ಸು, ಅಗತ್ಯ, ಅಪೇಕ್ಷೆ ಯಾರಿಗೂ ಇರೋದಿಲ್ಲ. ಗ್ರ್ಯಾಂಡ್ ರಿಯಾಲಿಟಿ. And if you pay and appoint any person to take care of you, to nurse you, to nurture you, ಅವನಿಗೆ ಎಷ್ಟು ಸಂಬಳ ಕೊಡ್ತಿರೋ ಅಷ್ಟು ನೋಡ್ಕೊಳ್ತಾನೆ, ಅಷ್ಟು ಟೈಮ್ ಇರ್ತಾನೆ, ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ಡ್ಯೂಟಿ ಮಾಡ್ತಿರ್ತಾನೆ, ಹೋಗ್ತಿರ್ತಾನೆ. ಹಾರ್ಟಿಲಿ ಯಾರು ಸೇವೆ ಮಾಡ್ತಾರ್ರಿ ಅದು? ಹಾರ್ಟಿಲಿ. ಮತ್ತು ಯಾರು ನನಗಾಗಲಿಲ್ಲ, ಇಷ್ಟು ಜನ ನೆಂಟರು, ಇಷ್ಟರು ಮಕ್ಕಳು, ಅಳಿಯಂದ್ರು, ಸೊಸೆಯಂದ್ರಿದ್ರು ಅಂದರೆ ಯಾರನ್ನ ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಮತ್ತೆ ನೀವೇನು ಹೊಂದ್ಕೋಬೇಕು. ಯಾರನ್ನು ನಿಂದಿಸಿ ಪ್ರಯೋಜನ ಇಲ್ಲ, ಯಾರಿಗೂ ಸಮಯ ಇಲ್ಲ. ನಿಮ್ಮ ಮಕ್ಕಳು ಬಾಂಬೆನಲ್ಲಿ ಕೆಲಸದಲ್ಲಿದ್ದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಟೆನ್ಷನ್ನು, ಅವ್ರ ರೆಗೋನಿ, ಅವ್ರ ಟ್ರಾವೆಲ್ಲು, ಅವ್ರ ಎಫರ್ಟ್ಸು, ಅವ್ರ ಮೀಟಿಂಗು, ಅವ್ರ ಗೋಳು, ಅವ್ರ ಸ್ಕೂಲು, ಅವ್ರ ಮಕ್ಕಳ ಸ್ಕೂಲ್ಗಳು, ಆ ಪೇರೆಂಟ್ಸ್ ಮೀಟಿಂಗು ತಲೆ ತಿಂದು ಹೋಗ್ತಾ ಇರುತ್ತೆ. ವ್ಯವಧಾನ ಇಲ್ಲ. ದೇ ಮೇ ಹ್ಯಾವ್ ಲವ್ ಫಾರ್ ಯು, ದೇ ವಾಂಟ್ ಟು ಕೇರ್ ಫಾರ್ ಯು, ಬಟ್ ಸಿಚುಯೇಷನ್ ಡಸಂಟ್ ಅಲೋ ದಟ್. ಪ್ರಾಕ್ಟಿಕಲ್ ರಿಯಾಲಿಟೀಸ್ ಅಂತ ಇರುತ್ತೆ. ಬ್ಲೇಮ್ ಮಾಡಿ ಏನು ಪ್ರಯೋಜನ? ಯಾರಿಗೂ ಈ ಕಾಲದಲ್ಲಿ ಸಮಯ ಇಲ್ಲ, ವ್ಯವಧಾನ ಇಲ್ಲ. ಅದಕ್ಕೆ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಿ, ಅವ್ರು ನನಗೆ ಮಾಡಲಿಲ್ಲ, ಇವ್ರು ನನಗೆ ಮಾಡಲಿಲ್ಲ ಅಂತ ಬ್ಲೇಮ್ ಮಾಡಿಕೊಂಡು, ಹರ್ಟ್ ಮಾಡಿಕೊಂಡು, ಆ ಚಾಡಿ ಛಿದ್ರ ಮಾಡ್ಕೊಂಡಿರೋ ಬದಲು ದೇವರ ಸ್ಮರಣೆ ಮಾಡ್ತಾ ಇರಬೇಕು. ಪರಮಾತ್ಮನ ಸ್ಮರಣೆ ನಿರಂತರ ಮಾಡ್ತಾ ಇರ್ರಿ. ಪರಾಧೀನಕ್ಕೆ ಹಾಕಬೇಡ ಅಂತ ಕೇಳ್ಕೊಳ್ತಾ ಇರ್ರಿ. ಅಪ್ಪ, ಈಗ ನಾನು ಸ್ಟ್ರಾಂಗ್ ಆಗಿದ್ದಾಗ ನೀನು ಸ್ಮರಣೆ ಕೊಡೋದು ಮುಖ್ಯ ಅಲ್ಲ. ನನ್ನ ಜೀವಿತದ ಕಡೆಗಾಲದಲ್ಲಿ ನಿನ್ನ ಸ್ಮರಣೆ ಬರಲಿ, ನಿನ್ನ ವಿಗ್ರಹ ಬರಲಿ, ನಿನ್ನ ಸಾಕ್ಷಾತ್ಕಾರ ಆಗಲಿ, ನಿನ್ನ ನನಗೆ ಗೋಚರಾಗಿ ದರ್ಶನ ಕೊಟ್ಟು ಕೈ ಹಿಡಿದು ಕರ್ಕೊಂಡು ಹೋಗೋ ಸ್ವಾಮಿ ಅಂತ ಕೇಳ್ಕೋಬೇಕು. ಅದನ್ನು ಭೀಷ್ಮರು ಅದೇ ಕೇಳಿದ್ದು. ಜೀವನದ ಕಡೆಯಲ್ಲಿ 830 ವರ್ಷಗಳ ಕಾಲ ಧೀಮಂತರನ್ನು, ಶ್ರೀಮಂತರನ್ನು, ಗುಣವಂತರನ್ನು, ಹಣವಂತರನ್ನು, ರಾಜರನ್ನು, ಮಹಾರಾಜರನ್ನು, ಚಕ್ರವರ್ತಿಗಳನ್ನು, ಯುದ್ಧಗಳನ್ನು, ಶಸ್ತ್ರಗಳನ್ನು, ಶಾಸ್ತ್ರಗಳನ್ನು, ವಿದ್ವಾಂಸರನ್ನು, ಅತಿರಥರನ್ನು, ಮಹಾರಥರನ್ನು, ಜಗತ್ತನ್ನು ಸಮಸ್ತವನ್ನು ನೋಡಿಬಿಟ್ಟೆ. ಏನೂ ಪ್ರಯೋಜನ ಇಲ್ಲ ರಾಜ, ಏನೂ ಪ್ರಯೋಜನ ಇಲ್ಲ. ನಿನ್ನ ಬಿಟ್ಟರೆ ಇನ್ಯಾರೋ ಆಗುತ್ತಾರೆ. ನಿನ್ನ ಬಿಟ್ಟು ಇರೋಕ್ಕಾಗುತ್ತೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಸ್ವಾಮಿ, ನಿನ್ನ ಸ್ಮರಣೆ ಒಂದು ಕೊಡು, ಇನ್ಯಾರು ಸ್ಮರಣೆ ಕೊಡಬೇಡ. ಭೀಷ್ಮರು ಕೇಳ್ಕೊಳ್ತಾರೆ, ಡೋಂಟ್ ಗಿವ್ ದ ಮೆಮೊರಿ ಆಫ್ ದ ಇರ್ರಿಲೆವೆಂಟ್ ಪೀಪಲ್, ಅನ್ಕನೆಕ್ಟೆಡ್ ಪೀಪಲ್, ಇಮ್ಮೆಟೀರಿಯಲ್ ಪೀಪಲ್, ವರ್ತ್ಲೆಸ್ ಪೀಪಲ್. ಭೀಷ್ಮರು ಕೇಳ್ಕೊಳ್ತಾರೆ, ನಿನ್ನ ಸ್ಮರಣೆ ಕೊಡೋ ಸ್ವಾಮಿ. ಮತ್ತು ಇಲ್ರಿ 80 ಇಯರ್ಸ್ ಆದಮೇಲೆ ಬೇರೆ ಏನೂ ಕೆಲಸ ಇರಲ್ಲ, ದೇವ್ರ ಸ್ಮರಣೆ ಮಾಡ್ತೀನಿ ಅಂತಂದರೆ 80 ಇಯರ್ಸ್ ಆದಮೇಲೆ ಫಸ್ಟ್ ನಿಮಗೆ ಬರೋದೇನು ಅಂದರೆ ಲಾಸ್ ಆಫ್ ಮೆಮರಿ. ಅದರಲ್ಲಿ ಫಸ್ಟ್ ಬರೋದು ಅಂದರೆ ಲಾಸ್ ಆಫ್ ದಿ ಮೆಮರಿ ಆಫ್ ಗಾಡ್. ಯಾಕೆಂದ್ರೆ ಅದು ಇಲ್ಲವೇ ಇಲ್ವಲ್ಲ, ಸಂಸ್ಕಾರವೇ ಇಲ್ಲ, ಇನ್ನೆಲ್ಲ ಬರುತ್ತದು.
ಮಧ್ವಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಜೀವನದ ಕಡೆಗಾಲದಲ್ಲಿ ಸುಖ, ಸಂಭ್ರಮ, ಸಂತೋಷ, ಸಡಗರದಿಂದ ನಗನಗತ ಯೋಗಿ ಥರ ಪ್ರಾಣ ಬಿಡತಕ್ಕಂಥವ್ನು ಯಾರು ಅಂದರೆ, ಜೀವಿತದ ಕಡೆಗಾಲದಲ್ಲಿ ದುಡ್ಡಿರಲಿ, ಕಾಸಿರಲಿ, ಬಂಗ್ಲೆ ಇರಲಿ, ಎಸ್ಟೇಟ್ ಇರಲಿ, ಪ್ರಾಪರ್ಟಿ ಇರಲಿ, ಬೆಳ್ಳಿ ಇರಲಿ, ಬಂಗಾರ ಇರಲಿ, ನಥಿಂಗ್ ವಿಲ್ ಕಮ್ ಟು ಯು, ನಥಿಂಗ್ ವಿಲ್ ಕಮ್ ವಿತ್ ಯು. ಸೊ ಜೀವಿತದ ಕಡೆಗಾಲದಲ್ಲಿ ನೀನು ಮಾಡಬೇಕಾದ್ದು ಪರಮಾತ್ಮನ ನಾಮಸ್ಮರಣೆ, ಕೈ ಹಿಡ್ಕೊಳ್ಳೋ ಟಚ್, ಆ ಟಚ್ ಅಂಡ್ ಟೇಕ್ ಮೀ, ಕರ್ಕೊಂಡು ಹೋಗು ನನ್ನ. ಅವನ ಸ್ಮರಣೆ ಬರಬೇಕಾದ್ರೆ ಲಾಸ್ಟ್ ಡೇಸ್ ಆಫ್ ದಿ ಲೈಫಲ್ಲಿ ಬರಲ್ಲ. ಈಗ ಸ್ಟ್ರಾಂಗ್ ಆಗಿದ್ದಾಗ, ಸ್ಟಾಮಿನಾ ಇದ್ದಾಗ, ಸ್ಟೆಬಿಲಿಟಿ ಇದ್ದಾಗ, ಕ್ಯಾಪಬಿಲಿಟಿ ಇದ್ದಾಗ, ಪ್ರೊನೌನ್ಸ್ ಮಾಡುವಾಗ ಸ್ಮರಣೆ ಇದ್ದಾಗ, ಸಂತತಂ ಚಿಂತೆಯೇನಂತ ಮಂತಕಾಲೇ ವಿಶೇಷತಃ. ನಿರಂತರವಾಗಿ ದೇವರ ಸ್ಮರಣೆ, ವಿಷ್ಣು ಸಹಸ್ರನಾಮ ಯಾಕೆ ಹೇಳ್ಕೊಳ್ಳಿ ಅಂತೀನಿ ಅಂದರೆ, ನಿಮಗೆ ಗೊತ್ತಿಲ್ಲದೇನೆ ಎವ್ರಿ ಡೇ 1000 times 1000 names ಯು ಆರ್ ಕಾಲಿಂಗ್ ದ ಗಾಡ್. 1000 times and 1000 names you are calling the God just by chanting one Vishnu Sahasranama for 25 minutes. 1000 ಹೆಸರುಗಳು ಮತ್ತೆ ಅಮೋಘ ಪುಂಡರೀಕ ಅಷ್ಟೇ ಜ್ಞಾಪಕ ಇರಲಿ, ಭಾರಭೃತ್ ಭಾರಕೃತ್ ಅಷ್ಟೇ ಜ್ಞಾಪಕ ಇರಲಿ, ವನಮಾಲಿ ಗದೀಶಾಂಗಿ ಅಷ್ಟೇ ಜ್ಞಾಪಕ ಇರಲಿ, ವಿಶ್ವಂ ವಿಷ್ಣು ಷಟ್ಕಾರ ಅಷ್ಟೇ ಜ್ಞಾಪಕ ಇರಲಿ, ವೈಕುಂಠ ಪುರುಷ ಪ್ರಾಣ ಯಾವುದೋ ಒಂದು ಜ್ಞಾಪಕ ಇರಲಿ, ದೇವರ ಹೆಸರು ಕಡೆನೆಲ್ಲ ಬರುತ್ತೆ. ಯಾರಿಗೆ ಬರುತ್ತೆ? ಮಧ್ವಾಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆ ಅನಂತಂ ಅಂತ್ಯಕಾಲೇ ವಿಶೇಷತಃ. ಸಂತತ, ಸತತ, ನಿತ್ಯ, ನಿರಂತರ ದೇವರನ್ನ ಸ್ಮರಣೆ ಮಾಡ್ತಾ ಇರತಕ್ಕಂಥವ್ರು ಅಂತ್ಯಕಾಲದಲ್ಲಿ ನ್ಯಾಚುರಲಿ, ಎಫರ್ಟ್ಲೆಸ್ಲಿ, ಆಟೋಮ್ಯಾಟಿಕಲಿ, ಈಸಿಲಿ ಯು ವಿಲ್ ಗೆಟ್ ದ ನೇಮ್ ಆಫ್ ದಿ ಗಾಡ್, ಮೆಮರಿ ಆಫ್ ದಿ ಗಾಡ್. ಇನ್ನೂ ಮಧ್ವಾಚಾರ್ಯ ಇನ್ನೂ ಒಂದು ಮಾತು ಮುಂದೆ ಹೇಳ್ತಾರೆ, ನಿರಂತರವಾಗಿ ವಿಷ್ಣು ಸಹಸ್ರನಾಮ ಹೇಳ್ತಿರತಕ್ಕಂಥವ್ರಿಗೆ ಕೋಮಾದಲ್ಲಿ ಹೋಗ್ಬಿಟ್ಟಿರಲಿ, ಕೋಮಾದಲ್ಲಿ ಹೋಗಿ ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಟರು ಕೂಡ ದೇವರ ಸ್ಮರಣೆ ಬಂದು ಎದ್ದು ಬಿಡ್ತಾರಂತೆ. ಅವರು ಹೇಳ್ಕೋಬೇಕಾದ್ದು ದೇವರ ಸದ್ಗತಿ, ಸತ್ಕೃತಿ, ಸತ್ತ, ಸದ್ಭೂತಿ, ಸತ್ಪರಾಯಣ, ಶೂರಸೇನೋ ಯದು ಶ್ರೇಷ್ಠ ಸನ್ನಿವಾಸ ಸುಯಾಮನಃ. ಇದನ್ನು ಯಾರ ಮೇಲೂ ಅವಲಂಬನೆ ಕೊಡಬೇಡಪ್ಪ, ಪರಾಧೀನಕ್ಕೆ ಹಾಕಬೇಡಪ್ಪ, ಪರಾವಲಂಬನಕ್ಕೆ ಹಾಕ್ಬೇಡಪ್ಪ, ಸುಖವಾಗಿ ಕರ್ಕೊಂಡು ಹೋಗು ಅಂತ ಕೇಳ್ಕೊಂಬರ್ತಕ್ಕಂಥದ್ದು. ಇದರಲ್ಲಿ ನನ್ನ ಕರ್ಕೊಂಡು ಹೋಗಬೇಡ, ಇಲ್ಲಿ ಇಲ್ಲೇ ಇಟ್ಟಿರು ಅಂತಂದರೆ, ಇಟ್ಟಿರ್ತೀರಿ ಚೆನ್ನಾಗಿ ಅನುಭವಿಸಪ್ಪ, ಅನುಭವಿಸು ಅಂತಂತಾನೆ. ಅಷ್ಟು ಅವನು ಇಟ್ಟಿರೋಷ್ಟು ಇರಬೇಕು. ಸೂಯಿಸೈಡ್ ಮಾಡ್ಕೊಂಬೋದು, ಹೋಗ್ತೀನಿ ಅದು ಎಲ್ಲ ಕಥೆಗಳು ಮಾಡ್ಕೋಕೂಡ್ದು. ಅವನು ಇಟ್ಟಿರೋಷ್ಟು ಇರಬೇಕು ಅಂದರೆ ಚೆನ್ನಾಗಿರಬೇಕು. ಪ್ರಾಣ ಬಿಟ್ಕೊಂಡು ಬೇರೆಯವರಿಗೆ ಪ್ರಾಣ ತೆಗೀತಾ, ಬೇರೆಯವರಿಗೆ ಪ್ರಾಣ ತಿಂತ ಎಲ್ಲರೂ ಆಡ್ಕೊಂಡು ಅಂದ್ಕೊಂಡು ಯಾರು ನನಗಾಗ್ತಾ ಇಲ್ಲ ಅಂದ್ಕೊಂಡು ಬೈಕೊಂಡು ಅಂದ್ಕೊಂಡು ಬದುಕೋದಕ್ಕಿಂತ ದೇವರ ಸ್ಮರಣೆ ಮಾಡಿಕೊಂಡು ಪ್ರಾಣ ಬಿಡೋದು ವಾಸಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ದೇವರ ನಾಮಸ್ಮರಣೆಗೆ ಶಕ್ತಿ ಇದೆ ಅಂತಾರೆ ಮಧ್ವಾಚಾರ್ಯ. ಅದನ್ನು ಹೇಳ್ತಾರೆ, ನೀನು ದಿನಕ್ಕೆ 4 ಸಲ ದೇವರ ಹೆಸರು ಹೇಳ್ಕೊಂಡ್ರೆ ಯು ಡೋಂಟ್ ಲೂಸ್ ಎವ್ರಿಥಿಂಗ್ ಆ್ಯಂಡ್ ಯು ಗೆಟ್ ಎವ್ರಿಥಿಂಗ್. ದೇರ್ ಇಸ್ ನಥಿಂಗ್ ಟು ಲೂಸ್, ಎವ್ರಿಥಿಂಗ್ ಟು ಗೈನ್. ವಿಷ್ಣು ಸಹಸ್ರನಾಮದ ಶಕ್ತಿನೇ ಅದು. ಏನು ಅಂದರೆ, ನಿಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ನಿಮಗೆ ಯಾವ ನಷ್ಟ ಆಗಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಕೊಂಬೋದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ಯಾರು ಎಲ್ಲಿರ್ತೀರೋ ಅಲ್ಲಿ ಹೇಳ್ಕೊಬೋದು. ಯಜ್ಞ ಮಾಡು, ಯಾಗ ಮಾಡಿ ಹೇಳ್ಕೊ, ಅವೆಲ್ಲ ಏನಿಲ್ಲ. ನೀವು ಮನೆಯಲ್ಲಿ ಕೂತಿರ್ತೀರಾ, ಮತ್ತು ಹೇಗಿದ್ರೆ ಹಾಗೆ ಕೂತಿರ್ತೀರಾ ಹಾಗೆ ಹೇಳ್ಕೊಳ್ಳಿ, ನಿಂತಿರ್ತೀರಾ ಹಾಗೆ ಹೇಳ್ಕೊಳ್ಳಿ, ಬಾತ್ರೂಮ್ ಬಂದಿರ್ತೀರಾ ಹಾಗೆ ಹೇಳ್ಕೊಳ್ಳಿ, ಮಲ್ಕೊಂಡಿರ್ತೀರಾ ಹಾಗೆ ಹೇಳ್ಕೊಳ್ಳಿ, ಟ್ರಾವೆಲ್ ಇರ್ತೀರಾ, ಮೆಟ್ರೋದಲ್ಲಿ ಇರ್ತೀರಾ, ಎಲ್ಲಿದ್ದರೂ ಹೇಳ್ಕೊಬೋದು. ಈ ಸೌಕರ್ಯ, ಈ ಸವಲತ್ತು ವಿಷ್ಣು ಸಹಸ್ರನಾಮಕ್ಕಿದೆ, ಲಲಿತಾ ಸಹಸ್ರನಾಮಕ್ಕಿಲ್ಲ ಅಂತ ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮಕ್ಕೆ ನಿರ್ಬಂಧ ಮತ್ತು ನಿಬಂಧನೆಗಳು ವಿಪರೀತ, ಕಟ್ಟುನಿಟ್ಟಿನ ಕಟ್ಟುಪಾಡುಗಳು. ವಿಷ್ಣು ಸಹಸ್ರನಾಮಕ್ಕೆ ಸೌಕರ್ಯ, ಸೌಲಭ್ಯ, ಸವಲತ್ತುಗಳು ಜಾಸ್ತಿ. ವಿಷ್ಣು ಸಹಸ್ರನಾಮ ನಂಬರ್ 1, ಯಾರು ಬೇಕಾದರೂ ಹೇಳ್ಕೋಬೋದು. ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧನ ಸಮುದ್ರ, ಶೂದ್ರ ಸುಖಮಾಪ್ನ್ಯಾತ್. ಅರ್ಥ, ವಾಟ್ ಈಸ್ ದ ಮೆಸೇಜ್ ಇಟ್ ಗಿವಿಂಗ್? ಅಂಡರ್ಸ್ಟ್ಯಾಂಡ್ ಇಟ್. ವಾಟ್ ಇಸ್ ದ ಮೆಸೇಜ್? ಬ್ರಾಹ್ಮಣರು ಹೇಳ್ಕೊ, ಆಚಾರ್ಯ ಹೇಳ್ಕೊ ಅಂತ ಹೇಳುತ್ತಾ, ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧನ ಸಮುದ್ರ, ಶೂದ್ರ ಸುಖಮಾಪ್ತ ಅಂದರೆ ಅವರು ಹೇಳ್ಕೋಬೇಕು ಅಂತ ತಾನೆ. ಎನಿಬಾಡಿ ಆ್ಯಂಡ್ ಎವರಿಬಾಡಿ ಕ್ಯಾನ್ ಚಾಲೆಂಜ್. ನಮ್ಮ ಪೇಜಾವರ ಸ್ವಾಮಿಗಳ ಗುರುಗಳು, ವಿದ್ಯಾಮಾನ್ಯರು, ಅವ್ರ ಹತ್ರ ತುಂಬ ಜನ ಹೆಂಗಸರು ಹೇಳ್ಕೊಡ್ದು ಅಂತ ಹೇಳ್ತಾರೆ. ಕೆಲವರು ಆಚಾರ್ಯಗಳು ಏನು ಹೇಳೋದು? ಅವ್ರು ಹೇಳಿದರು, ಈ 3 ಕ್ವಾಲಿಫಿಕೇಷನ್ನು. 1, ವಿವೇಕ ನಿನಗಿದೆಯಾ? ಪರಮಾತ್ಮನ ಅನುಗ್ರಹ ಆಗಲಿ ನನಗೆ ಅಂತ ಆಸೆ ಇದೆಯಾ? ನಾಲಿಗೆ ಇದೆಯಾ? ಮಾತು ಬರುತ್ತಾ? ಈ 3 ಕ್ವಾಲಿಫಿಕೇಷನ್ ಇದ್ದವ್ರು ಎಲ್ಲರೂ ಹೇಳ್ಕೊಳ್ಳೇಬೇಕು. ಗಂಡಸರು, ಹೆಂಗಸರು, ಆ ಜಾತಿ ಈ ಜಾತಿ ಅಂತೆಲ್ಲ
ಈವನ್ ಬಿಯಾಂಡ್ ಇಂಡಿಯನ್ ರೇಸ್ ಅಂಡ್ ಇಂಡಿಯನ್ ನ್ಯಾಷನಾಲಿಟಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಜರ್ಮನಿನಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ನೆನ್ನೆ ದಿನ ನನಗೆ ಯಾರು ಹೇಳಿದ್ರು, ನೆದರ್ಲ್ಯಾಂಡ್ಸ್ನಲ್ಲಿ ಒಂದು ಟೆಂಪಲ್ನಲ್ಲಿ ಆ ಡ್ಯಾನಿಷ್ ಪೀಪಲ್ಲು ಅವರು ಒಂದು 50 ಜನ ಕಲ್ತಿದ್ದಾರೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ನೆನ್ನೆ ನನಗೆ ನೆದರ್ಲ್ಯಾಂಡ್ಸ್ನಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿ ಪ್ರತಿ ವಾರ ಬಂದು ಹೇಳ್ತಾರೆ ಸರ್ ಅವರೆಲ್ಲ ಅಂತ ಅಂದ್ಬಿಟ್ಟು. ಇಂಗ್ಲೆಂಡ್ನಲ್ಲಿ ತುಂಬ ಜನ ಇಂಗ್ಲೀಷ್ ಪೀಪಲ್ಲು ವೇದ ಕಲ್ತಿದ್ದಾರೆ. ಇಂಗ್ಲೀಷ್ ಪೀಪಲ್ಲು ವೇದಗಳನ್ನ ಕಲಿತು ವಾರ ವಾರ ಬಂದು ಹವನ ಹೋಮ ದೇವಸ್ಥಾನಗಳೆಲ್ಲ ಮಾಡಿಸಿ ವಿಷ್ಣು ಸಹಸ್ರನಾಮ 1 hour ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ಅಮೆರಿಕಾದಲ್ಲಂತೂ ಮೆನಿ ಅಮೆರಿಕನ್ಸ್ ದೇ ಆರ್ ಚಾಂಟಿಂಗ್ ಆ್ಯಂಡ್ ಎನ್ಚಾಂಟಿಂಗ್ ವಿತ್ ವಿಷ್ಣು ಸಹಸ್ರನಾಮ. ರಿಮಾರ್ಕಬಲ್ ಅದು. ಅದರಿಂದ ಯಾರು ಇನ್ನೊರು ಹೇಳಬೇಕು ಅಂತಿಲ್ಲ, ಇಂಥ ಟೈಮಲ್ಲಿ ಹೇಳಬೇಕು. ಮಿಡ್ ನೈಟ್ ನಿಮಗೆ ಎಚ್ಚರಾಗಿ ನಿದ್ದೆ ಬರಲಿಲ್ಲ ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಯಾವಾಗ ಬೇಕಾದ್ರೆ ಲಲಿತಾ ಸಹಸ್ರನಾಮ ಯಾವಾಗ ಅಂದ್ರೆ ಅವಾಗ ಹೇಳ್ಕೊಂಬಂಗಿಲ್ಲ, ಎಲ್ಲಂದ್ರೆ ಅಲ್ಲಿ ಹೇಳ್ಕೊಂಬಂಗಿಲ್ಲ, ನಿಂತ್ಕೊಂಡು ಓಡಾಡ್ಕೊಂಡು ಹೇಳ್ಕೊಂಬಂಗಿಲ್ಲ, ಸ್ನಾನ ಮಾಡೋಕ್ಕೆ ಮುಂಚೆ ಲಲಿತಾ ಸಹಸ್ರನಾಮ ಹೇಳ್ಕೊಂಬಂಗಿಲ್ಲ. ಲಲಿತಾ ಸಹಸ್ರನಾಮವನ್ನು ಗುರುಗಳ ಉಪದೇಶದಿಂದ ಅಥವಾ ಯಾರಾದರೂ ಹೇಳ್ಕೊಳ್ತಾ ಇರತಕ್ಕಂಥವರಿಂದ ಉಪದೇಶ ಪಡೆದು ಸ್ಪಷ್ಟ ಉಚ್ಚಾರಣೆಯ ನಿಖರತೆ ಪ್ರಖರತೆಯನ್ನು ಪೂರ್ತಿ ಕಲಿತುಕೊಂಡ ಮೇಲೆ ಸ್ವಂತವಾಗಿ ಹೇಳಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಬೈ ಚಾನ್ಸ್ ನಿಮ್ಮ ಉಚ್ಚಾರಣೆಯಲ್ಲಿ ಮಿಸ್ಟೇಕ್ ಆದರೂ ಕೂಡ ಅದು ಪರಮಾತ್ಮ ತಾಯಿ ಮಕ್ಕಳು ಮಾತಾಡಿದರೆ ತಪ್ಪು ಮಾತಾಡಿದ್ರು ಕೂಡ ಮುದ್ದಾಗಿ ಮಾತಾಡಿದರೆ ತಾಯಿಗೆ ಆ ಮುದ್ದು ಮಾತಾಡೋ ಮಗನ ಮೇಲೆ ಎಷ್ಟು ಪ್ರೀತಿನೋ, ತಪ್ಪು ವಿಷ್ಣು ಸಹಸ್ರನಾಮ ಹೇಳಿದರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ವಿಷ್ಣು ಸಹಸ್ರನಾಮದಲ್ಲಿ. ಲಲಿತಾ ಸಹಸ್ರನಾಮಕ್ಕೆ ಈ ಎಕ್ಸಂಪ್ಷನ್ ಇಲ್ಲ. Unless you are very perfect, very clear, totally certain, ಪರ್ಫೆಕ್ಟಾಗಿ ಹೇಳ್ತೀನಿ ಅನ್ನೋವರೆಗೂ ಲಲಿತಾ ಸಹಸ್ರನಾಮನ ಕಲ್ತ್ಕೋಬೇಕು, ಕೇಳಿಸ್ಕೋಬೇಕು. ಪೂರ್ತಿ ಬಂದ ಮೇಲೆ ಪಬ್ಲಿಕ್ಕಾಗಿ ಹೇಳಬೇಕು ಅದನ್ನು. ಮತ್ತು ಲಲಿತಾ ಸಹಸ್ರನಾಮನ್ನು ಮಡಿನಲ್ಲಿ ಹೇಳಬೇಕು. ಲಲಿತಾ ಸಹಸ್ರನಾಮ ಬಸ್ಸಲ್ಲಿ ಹೋಗ್ತಾ, ಟ್ರೈನಲ್ಲಿ ಹೋಗ್ತಾ, ಮೆಟ್ರೋಲ್ಲಿ ಹೋಗ್ತಾ ಅವೆಲ್ಲ ಹೇಳ್ಕೊಡ್ದು. ಹೊರಗಡೆಯಿಂದ ಬಂದು ಕಾಲು ತೊಳ್ಕೊಳ್ದೆ, ಸ್ನಾನ ಮಾಡ್ಕೊಳ್ದೆ ಲಲಿತಾ ಸಹಸ್ರನಾಮ ಹೇಳ್ಕೊಡ್ದು. ವಿಷ್ಣು ಸಹಸ್ರನಾಮನ ನೀವು ಸುಮ್ಮನೆ ಕೇಳ್ಕೊಂಡು ಕಲ್ತ್ಕೊಂಡ್ಬಿಡ್ಬೋದು. ಕ್ಯಾಸೆಟ್ ಹಾಕೊಂಡು CD ಹಾಕೊಂಡು ಕಲ್ತ್ಕೊಂಡ್ಬಿಡ್ಬೋದು, ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಬೋದು. ಇಲ್ಲ ಈತ ಕಡೆ 4 ದಿನ 1 ವಾರ ಬಂತು ಅಂದರೆ ಹೇಳ್ತಿರ್ತಾರೆ, ಬಂದ್ಬಿಡುತ್ತೆ, ಹೇಳ್ಕೊಬೋದು. ಲಲಿತಾ ಸಹಸ್ರನಾಮನ ಗುರುಮುಖೇನ ಅಥವಾ ಯಾರಾದರೂ ಬರತಕ್ಕಂಥವ್ರು ಹೇಳಿರೋದನ್ನ ಪೂರ್ತಿ ಅವರಿಂದ ಉಪದೇಶ ಪಡ್ಕೊಂಡೇ ಹೇಳಬೇಕು ಅದನ್ನು. ದರ್ ಇಸ್ ಸೋ ಮಚ್ ಆಫ್ ಡಿಫರೆನ್ಸಸ್. ಒಂದು ಸಲ ಪರಮಾತ್ಮನ ನಾಮದ ಹೇಳಿದರೆ ಪರಮಾತ್ಮನ ನಾಮಕ್ಕೆ ಎಷ್ಟು ಮಹಿಮೆ ಇದೆ ಅಂದರೆ, ಮುದ್ಗಲ ಋಷಿಗಳು ಯಮಧರ್ಮರಾಜನ ನೋಡಬೇಕು ಅಂತ ಯಮಪಟ್ಟಕ್ಕೆ ಬಂದರು. ಯಮಧರ್ಮರಾಜನಿಗೆ 2-3 ಮಲ್ಟಿ ಟಾಸ್ಕಿಂಗ್ ಆ ಕಾಲಕ್ಕೆ ಇತ್ತು. ಮಲ್ಟಿ ಟಾಸ್ಕಿಂಗ್, ಒಂದು ಕಡೆ ಸ್ವರ್ಗ ನೋಡ್ಕೊಂಬರ್ಬೇಕು, ಇನ್ನೊಂದು ಕಡೆ ನರಕ ನೋಡ್ಕೊಂಬರ್ಬೇಕು. ಕೆಲವ್ರನ್ನ ಸ್ವರ್ಗಕ್ಕೆ ಅಲಾಟ್ ಮಾಡಿರ್ತಾನೆ, ಕೆಲವ್ರು ನರಕಕ್ಕೆ ಅಲಾಟ್ ಮಾಡಿರ್ತಾನೆ. ಅವನು ಓವರಾಲ್ ಸೂಪರ್ವಿಷನ್ ಪರಿವೀಕ್ಷಣೆ ಮಾಡ್ಕೊಂಬರ್ಬೇಕು. ಸೊ ಮುದ್ಗಲ ಋಷಿಗಳು ಯಮಧರ್ಮರಾಜನ ಹತ್ರ ಅತ್ಯಂತ ನಿಕಟವಾಗಿ ಏನೋ ಒಂದು ವಿಚಾರ ಡಿಸ್ಕಸ್ ಮಾಡಕ್ಕೆ ಬಂದರು. ಯಮಧರ್ಮ ಇಲ್ಲ ಸೀಟಲ್ಲಿ. ಅಟೆಂಡೆಂಟ್ಸ್ ಹೇಳಿದರು, ನರಕದ ವಿಸಿಟ್ಗೆ ಸಾಹೇಬ್ರು ಹೋಗಿದ್ದಾರೆ ಅಂತಂದ್ಬಿಟ್ಟು. ನಾನು ಈಗಲೇ ಹೋಗಬೇಕಪ್ಪ, ಅವ್ರು ಮಾತಾಡಬೇಕು. ಇಲ್ಲ ನಿಮಗೆ ಗೆಸ್ಟ್ ಹೌಸು ರೆಸ್ಟ್ ಹೌಸ್ ಎಲ್ಲ ಕೊಡ್ತೀವಿ, ಅವ್ರು ಬರೋ ನಾಳೆ ಬಂದುಬಿಡ್ತಾರೆ, ನಥಿಂಗ್ ಡೂಯಿಂಗ್, ನಾನು ನರಕಕ್ಕೆ ಹೋಗ್ತೀನಿ ಪರವಾಗಿಲ್ಲ ಅಂತ. ಅಟೆಂಡೆಂಟ್ಸ್ಗೆ ಬೇಜಾರು. ಯಾಕೆಂದರೆ ಮುದ್ಗಲ ಋಷಿಗಳು, ತಪಸ್ವಿಗಳು, ಮಹರ್ಷಿಗಳು ನರಕ ನೋಡಿಬಿಟ್ಟು ಬೇಜಾರು ಪಟ್ಕೊಂಡ್ಬಿಟ್ರೆ ಬೇಡ ಅಂತ, ಇಲ್ಲ ಹೋಗ್ತೀನಪ್ಪ ಅಂತಂದರು. ನರಕಕ್ಕೆ ಬಂದರು. ಯಮಧರ್ಮರಾಜನಿಗೆ ಗೊತ್ತಾಗಿ ಮೆಟ್ಲು ಇಳಿದ್ಬಿಟ್ಟು ಓಡೋಡಿ ಬಂದು ಅವ್ರ ಪಾದಗಳಿಗೆ ಬಿದ್ದು ಅವ್ರಿಗೆ ಕರ್ಕೊಂಡೋಗಿ ಆಸನ ಕೊಟ್ಟು ಅರ್ಘ್ಯ ಪಾದ್ಯ ಆಚಮನ ಎಲ್ಲ ಮಾಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾಕೆ ನರಕಕ್ಕೆ ಬರಕ್ಕೆ ಹೋದ್ರೆ ಈ ರಾಕ್ಷಸರು ನೋಡೋದಕ್ಕೆ, ಈ ಶಿಕ್ಷೆಗಳು ನೋಡೋಕ್ಕೆ ಕಣ್ಣಲ್ಲಿ ರಕ್ತ ಬಂದ್ಬಿಡ್ತೀವಿ ನೋಡಿದ್ರೆ, ಬನ್ನಿ ಸ್ವರ್ಗಕ್ಕೆ ಹೋಗೋಣ. ಬೇಡಪ್ಪ, ನಿನ್ನ ಹತ್ರ ಮಾತಾಡೋದು ಮುಖ್ಯ ಕಣೋ, ಕೂತ್ಕೋ ಅಂತಂದರು. ಹಾಗೆ ಮಾತಾಡ್ತಾ ಯಮ ಎಂಥ ಅನುಗ್ರಹ ಮಾಡಿದಾನೋ ದೇವರು ನಿನಗೆ. ಎಂಥ ಜಗತ್ತಿನಲ್ಲಿ ಎಂಥ ದೊಡ್ಡ ಮನುಷ್ಯ ಆಗಲಿ, ಶ್ರೀಮಂತ ಆಗಲಿ, ಅತಿರಥ ಮಹಾರಥರಾಗಲಿ, ಚಕ್ರವರ್ತಿಗಳಾಗಲಿ, ಪ್ರೈಮ್ ಮಿನಿಸ್ಟರ್ಗಳಾಗಲಿ, ಯೋಗಿಗಳಾಗಲಿ, ಪೀಠಾಧಿಪತಿಗಳಾಗಲಿ, ಸಂತರಾಗಲಿ, ಸ್ವಾಮಿಗಳಾಗಲಿ, ಜಟ್ಟಿಗಳಾಗಲಿ, ಡಾಕ್ಟ್ರುಗಳಾಗಲಿ, ಯಾರಾಗಲಿ, ಅಲ್ಟಿಮೇಟ್ಲಿ ಎವ್ರಿ ಬಾಡಿ ಈಸ್ ಕಮಿಂಗ್ ಅಂಡರ್ ಯುವರ್ ಕಂಟ್ರೋಲ್. ಎಂಥ ಪೋರ್ಟ್ಫೋಲಿಯೋ ಕೊಟ್ಟು ಏನು ಭಾಗ್ಯನೋ ನಿಂದು ಅಂತೆಲ್ಲ ಹೇಳ್ತಿರ್ತಾರೆ. ನಿನಗೆ ಈ ಶಕ್ತಿ ಇದ್ರೆ, ನಿನಗೆ ಈ ಶಕ್ತಿ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೇನು ಶಕ್ತಿನೋ ಅಂತ
ಪರಮಾತ್ಮನ ಮಹಾವಿಷ್ಣು ಮಹಿಮೆಯನ್ನು ವರ್ಣನೆ ಮಾಡ್ತಾ ಕೂತ್ಕೊಳ್ತಾರೆ, ಮರ್ತು ಹೋಗ್ತಾರೆ. ಗೋವಿಂದ ಅಂತ ಒಂದು ಹೆಸರು ತಗೊಳ್ತಾರೆ. ಆ ಗೋವಿಂದ ಹೇಗಿದ್ದಾನೆ, ಗೋವಿಂದ ಸುಂದರ ಪಾದಾರವಿಂದ ಮಕರಂದದ ಕತೆ, ಆ ಗೋವಿಂದನ ಕತೆ ಹೇಳ್ತಾ ಮೈ ಮರೆತು ಬಿಡ್ತಾರೆ. ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕೇಳ್ತಾ ಯಮಧರ್ಮನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಗೋವಿಂದನ ಸುಂದರ ಕಥೆಯ ಅದ್ಭುತವಾಗಿರತಕ್ಕಂಥ ರಂಗೋತ್ತುಂಗ ತರಂಗ ಮಂಗಳಕರವಾಗಿರತಕ್ಕಂಥ ವಿಚಾರಗಳನ್ನ ಕೇಳ್ತಾ ಇಬ್ಬರೂ ಮೈ ಮರೆತು ಬಿಡ್ತಾರೆ. ಬರೀ ಗೋವಿಂದ ಅನ್ನೋ ಒಂದೇ ನಾಮದ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಯಮನಿಗೆ ಇಷ್ಟು ಶಕ್ತಿ, 14 ಲೋಕ ನಡಗಿಸ್ತಾನೆ ಯಮ, ಇವರಿಗೆ ಈ ಶಕ್ತಿ ಕೊಟ್ಟಿರ್ತಕ್ಕಂಥ ಅವನಿಂದೇನಪ್ಪ ಮಹಾನುಭಾವ ಗೋವಿಂದ ಅಂತ ಅದನ್ನು ತಗೊಂಡು ಗೋವಿಂದ ಗೋವಿಂದ ಅಂತ ಹೇಳ್ತಿರ್ತಾರೆ. ಎಷ್ಟೋ ಹೊತ್ತಾಗುತ್ತೆ, ಪ್ರವಚನ ಮುಗಿಯುತ್ತೆ, ಇಬ್ಬರು ಯಾವುದೋ ಲೋಕ ಕೊಟ್ಟೋಗಿರ್ತಾರೆ. ಮುಗಿದ ಮೇಲೆ ಇಬ್ಬರು ಆನಂದ ಬಾಷ್ಪ ಒರೆಸ್ಕೊಳ್ತಾರೆ, ಕಣ್ಣು ಬಿಟ್ಟು ನೋಡ್ತಾರೆ. ನರಕದ ಎಲ್ಲ ಕಂಪಾರ್ಟ್ಮೆಂಟ್ಗಳು ಖಾಲಿ ಆಗಿರುತ್ತೆ. Nobody, no single person is there in the entire Naraka. All compartments are open and they are empty. Nobody is there in the Naraka. Yama immediately summons all the supervisors, superintendents, commanders, everybody. What happened? ಎಲ್ಲಿ ಓಡೋದ್ರು ಕೇಳು ಅಂತಂದ್ರು. ಮೋದಿಗಳು ಹೇಳ್ತಾರೆ, ಎಲ್ಲಕ್ಕೂ ಯಾರಿಗೂ ಏನು ಹೇಳ್ಬೇಡಪ್ಪ ಇಲ್ಲಿ ಅಂತ. ನಾನು ನಿನಗೆ ಗೋವಿಂದ ಅನ್ನತಕ್ಕಂತಹ ಪರಮಾತ್ಮನ ನಾಮದ ಅದ್ಭುತವನ್ನು, ಮಹಿಮೆಯನ್ನು, ಮಹತಿಯನ್ನು, ಭೂತಿಯನ್ನು, ಅನುಭೂತಿಯನ್ನು ಹೇಳ್ತಾ ಇದ್ರು. ಕೇಳ್ತಾ ಅವರು ಅನುಭವಿಸ್ಬಿಟ್ರು. ನಾಟ್ ಮಿಯರ್ಲಿ ಹಿಯರಿಂಗ್ ಆರ್ ಲಿಸನಿಂಗ್, ದ ಎಕ್ಸ್ಪೀರಿಯನ್ಸ್ ದ ಎಕ್ಸ್ಟಸಿ ಆಫ್ ದ ಡಿವೈನ್ ನೇಮ್ ಗೋವಿಂದ. ಕೇಳ್ತಾ ಆಲ್ ಆಫ್ ದೆಮ್ ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ಟು ಸ್ವರ್ಗ. ಗೋವಿಂದ ಅನ್ನತಕ್ಕಂಥ ಒಂದೇ ಒಂದು ನಾಮಕ್ಕೆ ನರಕಸ್ಥರನ್ನು ಕೂಡ ಅಲ್ಲಿಂದ ಕದಲಿಸಿ ಸ್ವರ್ಗಸ್ಥರನ್ನಾಗಿ ಮಾಡತಕ್ಕಂಥ ಶಕ್ತಿ ಇದೆ. ಅಂದರೆ 1,000 ಪರಮಾತ್ಮನ ನಾಮಗಳನ್ನು ಋಷಿ ಮುನಿಗಳು ತಪಸ್ಸು ಮಾಡಿ ತಪಶಕ್ತಿಯನ್ನು ಹಾಕಿ, ವೇದವ್ಯಾಸರು ತಮ್ಮ ಅನುಗ್ರಹವನ್ನು ಹಾಕಿ, ಭೀಷ್ಮಾಚಾರ್ಯ 830 ವರ್ಷ ತಮ್ಮ ಪೂರ್ಣ ತಪಶಕ್ತಿಯನ್ನು ಧಾರೆ ಎರೆದು ಕೊಟ್ಟಿರತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ಶಕ್ತಿ ಇರುತ್ತೆ ತಿಳ್ಕೊಳ್ಳೋದಿಲ್ಲ. ದಟ್ ಈಸ್ ದ ಪವರ್ ಆಫ್ ದ ವಿಷ್ಣು ಸಹಸ್ರನಾಮ. ನಾನು ಮಂಗಳೂರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡು ನರೇಂದ್ರ ಪೈ ಅಂತಂದ್ಬಿಟ್ಟು ಚಾರ್ಟರ್ಡ್ ಅಕೌಂಟೆಂಟ್, ನರೇಂದ್ರ ಪೈ ಅಂತ ನಿಮಗೆ ಗೊತ್ತಿರುತ್ತೋ ಏನೋ, ನರೇಂದ್ರ ಪೈ ಅಂತ. ಅವರಮ್ಮ ಸುಶೀಲಾ ಪೈ ಅಂತಂದ್ಬಿಟ್ಟು 83-84 ವರ್ಷ ಈಗ. ಅವ್ರಿಗೊಬ್ಬಳು ಮಗಳು ನಂದಿನಿ ಪೈ ಅಂತಂದ್ಬಿಟ್ಟು ವೆರಿ ಬ್ಯೂಟಿಫುಲ್ ಹಿಂದೂಸ್ತಾನಿ ಸಿಂಗರ್ ಇನ್ ಮಂಗಳೂರಲ್ಲಿ. ಇನ್ನೊಬ್ಬ ಮಗಳು ವೀಣಾ ಪೈ ಸಾಗರದಲ್ಲಿದ್ದಾರೆ. ಅವ್ರ ಗಂಡ ದಿನೇಶ್ ಪೈ ಸಾಗರ. ನಾನು ಸಾಗರಕ್ಕೆ ಹೋಗಿ ಈ ವೀಣಾ ಪೈ, ದಿನೇಶ್ ಪೈ, ಪ್ರಭಾಕರ್ ಪೈ ಅವ್ರನ್ನೆಲ್ಲ ಹಿಡಿದು ಒಂದು ಸಾಗರ ವಿಷ್ಣು ಸಹಸ್ರನಾಮ ಗ್ರೂಪ್ ಅಂತ ಮಾಡಿದ್ದೀನಿ ನಾನು. ಅದು ತುಂಬ ಆ್ಯಕ್ಟಿವ್ ಎವ್ರಿ ಡೇ. ಅಲ್ಲಿ ಹೋದ್ವ ಜಸ್ಟ್ ಲಾಸ್ಟ್ ಸಂಡೇ ಆ ಸಾಗರದ ಈ ವೀಣಾಪೈ ಗ್ರೂಪ್ ಪೂರ್ತಿ ಬೆಂಗಳೂರಿಗೆ ಬಂದು ಕಾಶಿ ಮಠದಲ್ಲಿ ಸ್ವಾಮಿಗಳು ಚಾತುರ್ಮಾಸ ಕೂತಿದ್ದಾರೆ. ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಟ್ಟು ಹೋದ್ವಾರ. ಅವ್ರ ತಾಯಿಗೆ ಸುಶೀಲಾ ಪೈಗೆ ನಾನು ಅವ್ರ ಮನೆಗೆ ಹೋಗಿ ವಿಷ್ಣು ಸಹಸ್ರನಾಮ ದೀಕ್ಷೆ ಕೊಟ್ಟು, ಅವ್ರು ಹಗಲು ರಾತ್ರಿ ಹೇಳ್ತಿರ್ತಾರೆ. ಅವ್ರ ಮಗ ನರೇಂದ್ರ ಪೈ ಚಾರ್ಟರ್ಡ್ ಅಕೌಂಟೆಂಟ್ ಆದರೂ ಕೂಡ ಅವರು ಅವ್ರ ಹೆಂಡತಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿಷ್ಣು ಸಹಸ್ರನಾಮ ಹೇಳ್ತಾರೆ. 2019 ನವೆಂಬರ್ 9ನೇ ತಾರೀಕು ಪುತ್ತೂರಿನಲ್ಲಿ ಅವ್ರ ರಿಲೇಟಿವ್ಸ್ದು ಒಂದು ಕ್ಲೋಸ್ ರಿಲೇಟಿವ್ಸ್ ಮದುವೆ ಇತ್ತು. ಮಂಗಳೂರಿಂದ ನರೇಂದ್ರ ಪೈ ಅವ್ರ ಹೆಂಡತಿ ತಾಯಿ ಸುಶೀಲಾ ಪೈನ ಕಾರಲ್ಲಿ ಕರ್ಕೊಂಡು ಪುತ್ತೂರಿಗೆ ಬಂದರು. ನೆಕ್ಸ್ಟ್ ಡೇ ಮದುವೆ, ಸಾಯಂಕಾಲ ಎದುರುಗೊಳ್ಳೋದು, ವರಪೂಜೆ ಎಲ್ಲ ಕಾರ್ಯಕ್ರಮಗಳಿತ್ತು, ಮ್ಯೂಸಿಕ್ಕು ಎಲ್ಲ ಇತ್ತು. ಬಂದರು. ರಾತ್ರಿ ಊಟ ಟೈಮಲ್ಲಿ ಯಾಕೋ ಸ್ವಲ್ಪ ವೇದೋಸರು ಅಂತಂದರು, ಬ್ರೀತಿಂಗ್ ಪ್ರಾಬ್ಲಮ್ ಅಂತಂದರು. ಊಟನೂ ಏನೋ ಮಾಡಲಿಲ್ಲ, ಒಂಚೂರು ಹಾಲು ಕುಡಿದ್ರು ಸುಶೀಲಾ ಪೈ. ಆಮೇಲೆ 12 ಗಂಟೆ ಹೊತ್ತಿಗೆ ಉಸಿರು ಆಡೋದು ತುಂಬ ಕಷ್ಟ ಆಗೋಯ್ತು. ಏದುಸಿರು ಮಾತಾಡೋಕ್ಕಾಗ್ತಾಯಿಲ್ಲ, ಕೂತ್ಕೊಂಬಕ್ಕಾಗ್ತಿಲ್ಲ. ಪುತ್ತೂರಿನಲ್ಲಿ ಮಹಾವೀರ ಹಾಸ್ಪಿಟ್ಲ್ ಅಂತ ಇದೆ. ಆ ಮಹಾವೀರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು ಸುಶೀಲಾ ಪೈನ. ಆಸ್ಪತ್ರೆ ವೈದ್ಯರೆಲ್ಲ ಕ್ಷಣಕ್ಕೆ ಎವ್ರಿ ಮಿನಿಟ್ ಬ್ರೀತಿಂಗ್ ಇಟ್ ಈಸ್ ಬಿಕಮಿಂಗ್ ಎ ಮೇಜರ್ ಇಶ್ಯೂ. ಪುತ್ತೂರಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ಉಸಿರು ನಿಂತೋದ್ರೆ ನಾವು ಬ್ಲೇಮ್ ತೊಗೊಳಕ್ಕಾಗಲ್ಲ. ಈಗಲೇ ಇಮ್ಮಿಡಿಯೇಟಾಗಿ ಆ್ಯಂಬುಲೆನ್ಸ್ನಲ್ಲಿ ಆಕ್ಸಿಜನ್ ಪೈಪ್ ಸಿಲಿಂಡರ್ ಹಾಕ್ಕೊಡ್ತೀವಿ, ನೌ ಅಂಡ್ ಹಿಯರ್ ಶಿಫ್ಟೆಡ್ ಟು ಮಂಗಳೂರು ಅಂತ ಅಡ್ವೈಸ್ ಮಾಡಿದರು. ಆಕ್ಸಿಜನ್ ಜೊತೆಯಲ್ಲೇ ಆ್ಯಂಬುಲೆನ್ಸ್ನಲ್ಲಿ ಮಂಗಳೂರಿಗೆ ಕರ್ಕೊಂಡೋದ್ರು. ದಾರಿ ಉದ್ದಕ್ಕೂ
ಚಾರ್ಟರ್ಡ್ ಅಕೌಂಟ್ ನರೇಂದ್ರ ಪೈ, ಅವ್ರ ಹೆಂಡತಿ ಸುಶೀಲಾ ಪೈ ಸಿಸ್ಟರ್ ಒಬ್ಬರು ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳ್ಕೊಂಡೇ ಬಂದರು. ಮಂಗಳೂರಿಗೆ ಬಂದರು. ಮಂಗಳೂರಿನಲ್ಲಿ ತಾರಾ ಹಾಸ್ಪಿಟ್ಲ್ ಅಂತ ಇದೆ, ತಾರಾ ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಮಾಡಿದರು. ಅಷ್ಟೊತ್ತಿಗೆ ಫೋನ್ ಮಾಡಿದರು ಸಾಗರಕ್ಕೆ, ಪುತ್ತೂರಿನಿಂದ ಅಮ್ಮನ ಶಿಫ್ಟ್ ಮಾಡ್ತಾಯಿದ್ದೀವಿ ಬಂದುಬಿಡಿ ಅಂತ. ವೀಣಾ ಪೈ ಅವ್ರ ಯಜಮಾನರು ದಿನೇಶ್ ಪೈ ಇಮ್ಮಿಡಿಯೇಟಾಗಿ ಕಾರ್ ಮಾಡ್ಕೊಂಡು ಕಾರ್ನಲ್ಲಿ ದಾರಿ ಉದ್ದಕ್ಕೂ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಆಂಬ್ಯುಲೆನ್ಸ್ನಲ್ಲಿ ಅವರು ನರೇಂದ್ರ ಪೈ ಆ್ಯಂಡ್ ಅವರು ಮಿಸಸ್ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಬಂದರು. ಅಡ್ಮಿಟ್ ಮಾಡಿದರು. ಡಾಕ್ಟರ್ಸ್ ಎಲ್ಲ ಅಲ್ಲಿ ನೋಡಿಬಿಟ್ಟು ICUಗೆ ಹಾಕಿದರು. ICUನಲ್ಲಿ ರಾತ್ರಿ ಮುಕ್ಕಾಲು ರಾತ್ರಿ ಹೊತ್ತಿಗೆ ಉಸಿರು ನಿಂತೋಗೋ ಥರ ಆಗಿ ಕ್ರಿಟಿಕಲ್ ಅಂತ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿ ಶಿ ಈಸ್ ನಾಟ್ ರೆಸ್ಪಾಂಡಿಂಗ್. ಈಗ ಇಮ್ಮಿಡಿಯೇಟಾಗಿ 15 ನಿಮಿಷ ನಾವು ವೆಯ್ಟ್ ಮಾಡಿದರೆ ವಿ ಮೇ ಹ್ಯಾವ್ ಟು ಡಿಕ್ಲೇರ್ ಹರ್ ಡೆಡ್ ಅಂತ. ಅದಕ್ಕೆ ವೆಂಟಿಲೇಟ್ರಿಗೆ ಒಂದು ಹಾಕಿ ಟ್ರೈ ಮಾಡ್ಬೋದು ಅಂತ ಮಧ್ಯರಾತ್ರಿ 3 ಗಂಟೆನಲ್ಲಿ ವೆಂಟಿಲೇಟ್ರಿಗೆ ಹಾಕಿದರು. ಹಾಕಿ ಬೆಳಗ್ಗೆ ಹೊತ್ತಿಗೆ ವೆಂಟಿಲೇಟ್ರ್ ತೆಗೆದ್ರೆ ಓನ್ಲಿ ಬಾಡಿ ಇರುತ್ತೆ, ವೆಂಟಿಲೇಟ್ರ್ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ ಅಂತ. ಲಂಗ್ಸ್ ಫಂಕ್ಷನಿಂಗ್ ಕಂಪ್ಲೀಟ್ಲಿ ಆಫ್, ಡಾಕ್ಟರ್ಸ್ ಹೇಳಿದ್ದು. ಲಂಗ್ಸ್ ಫಂಕ್ಷನಿಂಗ್ ಕಂಪ್ಲೀಟ್ಲಿ ಆಫ್, ಬ್ರೀತಿಂಗ್ ಈಸ್ ನಾಟ್ ವರ್ಕಿಂಗ್. ನಾವು ಆಕ್ಸಿಜನ್ ಸಪೋರ್ಟ್ ಮೇಲೆ ವೆಂಟಿಲೇಟ್ರಲ್ಲಿ ಇಟ್ಟಿದ್ದೀವಿ. ನೀವು ಯಾರ್ಯಾರನ್ನ ಕರೆಸಬೇಕು ಕರೆಸಿ ಇನ್ನೊಂದು 3-4 ಅವರ್ಸ್ನಲ್ಲಿ ವೆಂಟಿಲೇಟ್ರ್ ತೆಗೆದುಬಿಟ್ಟ ಮೇಲೆ ನಮ್ಮ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ವೀಣಾ ಪೈ ಹೇಳಿದ್ರಂತೆ, ನಮ್ಮಮ್ಮನ ಜೀವ ವೆಂಟಿಲೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ನಲ್ಲಿಲ್ಲ, ವಿಷ್ಣು ಸಹಸ್ರನಾಮದಲ್ಲಿದೆ. ಇದೇ ಸ್ಟೇಟ್ಮೆಂಟು. ವೆಂಟಿಲೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡ್ರಲ್ಲಿ ನಮ್ಮಮ್ಮನ ಜೀವ ಇಲ್ಲ, ವಿಷ್ಣು ಸಹಸ್ರನಾಮದಲ್ಲಿದೆ. ವೆಂಟಿಲೇಟರ್ ತೆಗಿಬೇಡಿ, ನಾವು ರಿಲೇಟಿವ್ಸ್ ಎಲ್ಲ ಬಂದಿದ್ದೀವಿ, ಅವ್ರ ಸುತ್ತಲೂ ಕೂತ್ಕೊಂಡು ಹೇಳಕ್ಕೆ ಪರ್ಮಿಷನ್ ಕೊಡಿ, ಡಿಸ್ಟರ್ಬ್ ಮಾಡಲ್ಲ, ಎಕ್ಸೆಪ್ಟ್ ವಿಷ್ಣು ಸಹಸ್ರನಾಮ ಬೇರೆ ಏನೂ ಮಾತಾಡಲ್ಲ ಅಂತ. ಸರಿ, ICUನಲ್ಲಿ ಸ್ವಲ್ಪ ದೂರದಲ್ಲಿ ಬಾಗಿಲ ಹತ್ರ ಅವ್ರಿಗೆಲ್ಲ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಪರ್ಮಿಷನ್ ಕೊಟ್ಟರು. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿರೋದು. ಬುಧವಾರ ಮಧ್ಯಾಹ್ನ 11:30-12 ಗಂಟೆವರೆಗೂ 48 hours, ನಿಯರ್ಲಿ 48 hours, she is on ventilator. Doctors are very clearly telling she is not responding, she will not survive, she has even crossed that critical limit also. ಯಾರು ಬೇಕಾದ್ರೂ ನೋಡ್ಕೊಂಡು ಹೊರಟೋಗ್ಬಿಡಿ, ವೆಂಟಿಲೇಟರ್ ತೆಗೆದ್ರೆ ಆಫ್ ಆಗಿರುತ್ತೆ, ಇಷ್ಟು ಹೇಳಿದ್ದಾರೆ. ಈ ವೀಣಾಗೆ ನಮ್ಮಮ್ಮ ವಿಷ್ಣು ಸಹಸ್ರನಾಮ ಹೇಳ್ತಾ ಇರೋವರೆಗೂ ಜೀವ ಹೋಗಲ್ಲ, ಆದ್ದರಿಂದ ನಾವು ಹೇಳ್ತಾ ಇರ್ತೀವಿ ಹಠ, ಅಟ್ಲೀಸ್ಟ್ ಅಲ್ಲಿವರೆಗಾದರೂ ಜೀವ ಇರಲಿ ಅಂತ. 48 hours ಆಗಿದೆ. 11:30-12 ಬುಧವಾರ ಮಧ್ಯಾಹ್ನ ವಿಷ್ಣು ಸಹಸ್ರನಾಮ ಇವರೆಲ್ಲ ಹೇಳಿ ಡಾಕ್ಟರ್ಸ್ ಬಂದು ಹೇಳಿದ್ರಂತೆ, ವೆಂಟಿಲೇಟರ್ 2 days ಆಗಿದೆ, ನಾವು ಅಟ್ಲೀಸ್ಟ್ ಸ್ವಲ್ಪ ನಾವು ತೆಗಿತೀವಿ ನಾವು. ಆಮೇಲೆ ನರೇಂದ್ರ ಪೈ ಚಾಟಗೊಂಡು, ಓಕೆ ನಾವು ನಿಮ್ಮನ್ನು ತುಂಬ ಟೆಸ್ಟ್ ಮಾಡೋದು ಚೆನ್ನಾಗಿರೋದಿಲ್ಲ, ತೆಗೀರಿ, ಬಟ್ ನಾವು ವಿ ವಿಲ್ ಕಂಟಿನ್ಯೂ ಚಾಂಟಿಂಗ್ ವಿಷ್ಣು ಸಹಸ್ರನಾಮ. ಡಾಕ್ಟರ್ಸ್ ಹೇಳಿದಂತೆ, ಶ್ವಾಸಕೋಶದ ತೊಂದರೆಯಿಂದ ವೆಂಟಿಲೇಟರ್ಗೆ ಹೋದವರು ವಾಪಸ್ ಬಂದಿರೋದು ತುಂಬ ಅಪರೂಪದ ಘಟನೆ. ಯಾಕೆ ಲಂಗ್ಸ್ ಫೇಲ್ಯೂರ್ ಆಗಿದೆ, ಬ್ರೀತಿಂಗೇ ಇರೋದಿಲ್ಲ. ಬ್ರೀತಿಂಗ್ಗೆ ಆಕ್ಸಿಜನ್ ಸಪೋರ್ಟ್ ಕೊಟ್ಟು ಮಾಡ್ತಾ ಇರ್ತೀವಿ, ಅದು ತೆಗೆದ್ರೆ ಬ್ರೀತಿಂಗ್ ಇರೋದಿಲ್ಲ, ಬಾಡಿ ಇರುತ್ತೆ. ಸ್ಪಷ್ಟ ಮಾಡ್ತೀವಿ, ವಿ ಆರ್ ಮೇಕಿಂಗ್ ಇಟ್ ಕ್ಲಿಯರ್. ನಮ್ಮನ್ನು ಬ್ಲೇಮ್ ಮಾಡಿ ಇಷ್ಟೆಲ್ಲ ಹೇಳಿ ವೆಂಟಿಲೇಟರ್ ತೆಗೆದಿದ್ದಾರೆ. ಇವರೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ತಿದ್ದಾರೆ. ಹೇಳ್ತಾ ಡಾಕ್ಟರ್ಸ್ ಆರ್ ಆಲ್ಸೋ ಅಬ್ಸರ್ವಿಂಗ್. ಪೇಷಂಟ್ ಆ ಸುಶೀಲಾ ಪೈ ತುಟಿಗಳು ಇವರು ಏನು ವಿಷ್ಣು ಸಹಸ್ರನಾಮ ಹೇಳ್ತಿರೋ ಅದಕ್ಕೆ ಈಕ್ವೇಟ್ ಆಗಿ ಅದೇ ಥರ ವೈಬ್ರೇಷನ್, ಅಂದರೆ ಹೇಳಬೇಕು ಅನ್ನತಕ್ಕಂಥ ವೈಬ್ರೇಷನ್ಸ್ ತುಟಿಲಿ ಬಂದಿದೆ. ಆಮೇಲೆ 1 or 2 hours ಆದಮೇಲೆ ಉಸಿರಾಡಕ್ಕೆ ಪ್ರಾರಂಭ ಆಯಿತು. ಸಾಯಂಕಾಲದ ಹೊತ್ತಿಗೆ ವೆಂಟಿಲೇಟರ್ ತೆಗೆದ್ರು, ಆಕ್ಸಿಜನ್ ಹಾಕಿದರು, ಉಸಿರಾಡಿದರು. ನೆಕ್ಸ್ಟ್ ಇವರು ವಿಷ್ಣು ಸಹಸ್ರ ಮಾಡ್ತಾನೆ ಇದ್ದಾರೆ. ತಂಡ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ, ಪುತ್ತೂರು, ಮಂಗಳೂರಿನ ಎಲ್ಲ ಕಂಪ್ಲೀಟ್ GSP ಯೂನಿಟ್ಸ್, ವಿಷ್ಣು ಸಹಸ್ರ ಯೂನಿಟ್ಸ್, ದೇ ಆಲ್ ಕಮ್ ಚಾಂಟ್ ಮಾಡ್ತಾ ಇದ್ದಾರೆ. ಅದು ಗುರುವಾರ ಸಾಯಂಕಾಲ, ಶುಕ್ರವಾರ ಬೆಳಗ್ಗೆ ಹೊತ್ತಿಗೆ ಆಕ್ಸಿಜನ್ ರಿಮೂವ್ ಮಾಡಿದರು. ನಿಧಾನವಾಗಿ ಮೂಗಿನಲ್ಲೇ ಬ್ರೀತಿಂಗ್ ಸ್ಟಾರ್ಟ್ ಆಯಿತು, ನಾರ್ಮಲ್ ಬ್ರೀತಿಂಗ್ ಆಯಿತು. ಮತ್ತೆ 1 ವಾರ ಅಲ್ಲಿದ್ದರು. ಶಿಫ್ಟ್ ಬೇಸಿಸ್ ಮೇಲೆ ವಿಷ್ಣು ಸಹಸ್ರನಾಮ ಆಕೆ ಹೇಳ್ತಾ ಇದ್ದಾರೆ. ಒಂದು ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಆನ್ ಮಾಡಿ 24 ಗಂಟೆ ಆಕೆ ಕಿವಿಗೆ ಇಟ್ಟಿದ್ದಾರೆ, ಕೇಳ್ತಾನೆ ಇದ್ದಾರೆ. ಆಕೆ ನಾಲಿಗೆ ತುಟಿ
ಕಂಪಿಸ್ತಾ ಇದೆ ಆ ವಿಷ್ಣು ಸಹಸ್ರನಾಮಕ್ಕೆ. ಜನ ಸುತ್ತು ಹೇಳ್ತಾರೆ, ಎಕ್ಸೆಪ್ಟ್ ವಿಷ್ಣು ಸಹಸ್ರನಾಮ ದೇರ್ ಇಸ್ ನಥಿಂಗ್. ಆಫ್ಟರ್ 8 days ಶಿ ಗೆಟ್ಸ್ ಅಪ್, ಶಿ ಮೂವ್ಸ್, ಆ್ಯಂಡ್ ಆಫ್ಟರ್ ಅನದರ್ 4 days ಶಿ ವಾಸ್ ಡಿಸ್ಚಾರ್ಜ್ಡ್. ಮಂಗಳೂರಿಗೆ ಕರ್ಕೊಂಡು ಹೋದ್ರು. ವೀಣಾ ನನಗೆ ಫೋನ್ ಮಾಡಿದ್ರು, ನಮ್ಮಮ್ಮ ಫಸ್ಟ್ ನೀವು ಬಂದು ನೋಡಬೇಕು ಅಂತೀಯಾರೆ, ಕರ್ಕೊಂಬರ್ತೀವಿ, ಇಲ್ಲ ನೀವು ಬರ್ತೀರಾ ಅಂತಂದ್ಬಿಟ್ಟು. ನೀವು ಬರ್ತೀರಾ, ನಾನು ಕರ್ಕೊಂಬರಲ್ಲ ಅಂತಂದ್ಬಿಟ್ಟು. ನಾನು ಆ ಸ್ಟೇಜಲ್ಲಿರತಕ್ಕಂಥ 80 ಇಯರ್ಸು ಜೀವ ಪ್ರಾಣ ಹೋಗಿ ವಾಪಸ್ ಬಂದಿರೋರು, ನಾನು ದೊಡ್ಡ ಮನುಷ್ಯ ಬೆಂಗಳೂರಿಗೆ ಕರ್ಕೊಂಬ ಅಂತ ಹೇಳ್ತೀನ, ಹೇಳೋ ಮನಸ್ಸು ಬರುತ್ತಾ? ಇಮ್ಮಿಡಿಯೇಟ್ಲಿ ಐ ರಶ್ ಟು ಮಂಗಳೂರು. ನೀವು ನಂಬಲ್ಲ, ಆ ವೀಣಾ ಫೋನ್ ನಂಬರ್ ಕೊಡ್ತೀನಿ, ಯು ಟಾಕ್ ಟು ಹರ್. ಅವರಮ್ಮ ನಾನು ಹೋದ ತಕ್ಷಣ ಎದ್ದಿದ್ದು, ಕಣ್ಣೀರು ಹಾಕಿದ್ದು, ಕುಣಿದಾಡಿದ್ದು, ನಲಿದಾಡಿದ್ದು, ಹಾಡಿದ್ದು. ಒಂದು ಮುದ್ದು ಮಗುನ, ನನಗೆ 75 ವರ್ಷ, ಮುದ್ದು ಮಗುನ ಹೇಗೆ ಮುದ್ದು ಮಾಡ್ಬೋದೋ ನನ್ನ ಹಾಗೆ ಮುದ್ದು ಮಾಡಿಬಿಟ್ಟಿದ್ದಾರೆ ಆಕೆ ಅವತ್ತಿನ ದಿನ. ಅವರ ಮಗ ನರೇಂದ್ರ ಪೈ ಚಾರ್ಟರ್ಡ್ ಅಕೌಂಟೆಂಟು, ಶಿ ಸಿಂಪ್ಲಿ ಆತ ಅಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಹೋಗಿಬಿಟ್ಟಿದ್ರು ಸರ್. ಎಲ್ಲ ತಾರಾ ಹಾಸ್ಪಿಟಲ್ ಡಾಕ್ಟರ್ಸ್, ದೇ ಆರ್ ನೋನ್ ಫಾರ್ ದೇರ್ ರೆಪ್ಯುಟೇಷನ್, ದೇ ಆರ್ ನೋನ್ ಫಾರ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೈಸ್. ಬಟ್ ದೇ ಟೋಲ್ಡ್ 2 lungs ಫೇಲ್ ಆಗಿದೆ, ಫುಲ್ ಫೇಲ್ಯೂರ್ ಆಗಿದೆ, ಬ್ರೀತಿಂಗ್ ಇಲ್ಲ, ವೆಂಟಿಲೇಟರ್ ತೆಗಿತೀವಿ, ಬೇಜಾರು ಮಾಡ್ಕೋಬೇಡಿ, ಬಿ ಪ್ರಿಪೇರ್ಡ್ ಅಂತ ಅಷ್ಟು ಹೇಳ್ತಾ ಇದ್ದಾರೆ. ಬಟ್ ವೀಣಾ ಏನು ಮಾಡಿದ್ರು ಆಗಲ್ಲ. ವಿಷ್ಣು ಸಹಸ್ರನಾಮ ಹೇಳೋವರೆಗೂ ಅವಳ ಜೀವ ಹೋಗಲ್ಲ, ಡಾಕ್ಟ್ರಿಗೆ ಬರ್ಕೊಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರು ಅಂತ. ಆಮೇಲೆ ಅವತ್ತಿನ ದಿನ ಇದ್ದು, ಆಮೇಲೆ ಆಕೆ ಹೇಳಿದರು, ನಾನು ಪೇಷಂಟ್ ಅಲ್ಲ, ನಾನೇ ಕಾಫಿ ಟಿಫನ್ ಮಾಡ್ಕೊಡ್ತೀನಿ, ತಿಂತೀರಾ ಅಂತಂತಂದರು. ಅದಕ್ಕಿಂತ ಇನ್ನೇನು ಮಾಡಿ ನಮ್ಮ ಮನೆ ಮಾಡಿ ಅಂತಂತಂದೆ. ಆಕೆ ಪ್ರಾಣ ಹೋಗ್ತಿದ್ದವರು ಒಳಗಡೆ ಹೋಗಿ ತಿಂಡಿ ಮಾಡಿ ಕಾಫಿ ಮಾಡಿ ತಂದು ಕೊಟ್ಟರು. ನಾನೇ ಕುಡಿಸ್ಲಾ, ನೀವು ಕುಡಿಬೇಡಿ ಅಂತಂದ್ರು. ಕುಡಿಸಮ್ಮ ಅಂತಂತಂದೆ. ಆಮೇಲೆ ಅವರ ಮಗಳು ನನಗೆ ಮಾತಾಡ್ತಾರೆ, ವೆರಿ 3-4 days ಮಾತಾಡ್ತಾರೆ. ಅವ್ರ ಮಗಳು ಹೇಳ್ತಾಳೆ, 3:30-4 ಗಂಟೆಗೆ ಅಮ್ಮ ಎದ್ದು ಬಿಡ್ತಾರೆ, ಮುಖ ತೊಳ್ಕೊಂಡು ಪ್ರಾತಃ ವಿಧಿ ಮುಗಿಸ್ಕೊಂಡು ದೇವ್ರ ಮನೆಗೆ ಬರ್ತಾರೆ. ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ, ನಿಮ್ಮ ಫೋಟೋಗೊಂದು ಕೈ ಮುಗಿತಾರೆ, ಕೂತ್ಕೊಳ್ತಾರೆ. ಒಂದು ಸರ್ತಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಕಣ್ಣು ತುಂಬ ನೀರು ಬರುತ್ತೆ. ಆಮೇಲೆ ಈಚೆಗೆ ಬಂದು ಮಗನಿಗೆ ಸೊಸೆ ಕಾಫಿ ಮಾಡಿಕೊಡ್ತಾರೆ. ಅವ್ರ ದಿನದ ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗಲೂ ಎವ್ರಿ 3 days, ಎವ್ರಿ 4 days ಸಾಗರದ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನದಲ್ಲಿ ಇವರೆಲ್ಲ ವಿಷ್ಣು ಸಹಸ್ರನಾಮ ಕೂತ್ಕೊಂಡಾಗ ನನಗೆ ಫೋನ್ ಮಾಡಿ, ನಾನು ಆನ್ಲೈನ್ನಲ್ಲಿ ಅವರಿಗೆಲ್ಲ ಒಂದು ಮೆಸೇಜ್ ಕೊಟ್ಟು ಪ್ರಾರಂಭ ಮಾಡ್ತಾರೆ. ಆ ನಂದಿನಿ ಪೈಗೆ, ಈ ವೀಣಾ ಪೈ ಸಿಸ್ಟರ್ ನಂದಿನಿ ಪೈ ಹಿಂದೂಸ್ತಾನಿ ಸಂಗೀತದಲ್ಲಿ ಅಡ್ವಾನ್ಸ್ಡ್ ಮ್ಯೂಸಿಕ್ ಕಲಿಬೇಕು ಅಂತ ಬಾಂಬೆಗೆ ಹೋದರು. ಒಬ್ಬರೇ ಹೋದರು. ಅವ್ರ ಗಂಡ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು, ಒಬ್ಬರೇ ಬಾಂಬೆಲಿದ್ದರು. ಕರೋನಾ ಬಂತು. ಬಾಂಬೆನಲ್ಲಿ ಮ್ಯಾಸಿವ್ ಕೋವಿಡ್, ಮನೆಯಿಂದ ಆಚೆಗೆ ಬರೋಂಗಿಲ್ಲ, ಮತ್ತು ಯಾರನ್ನೂ ಮಾತಾಡ್ಸೋಂಗಿಲ್ಲ, ಯಾರೂ ಸೇರಿಸೋದಿಲ್ಲ. ಆ್ಯಂಡ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಮಂಗಳೂರು. ಅವ್ರ ಬಸ್ಸುಗಳಿಲ್ಲ, ಟ್ರಾವೆಲ್ ಇಲ್ಲ, ಟ್ರಾಫಿಕ್ ಇಲ್ಲ, ಮನೆಯಿಂದನೇ ಆಚೆಗೆ ಬರೋಕ್ಕಾಗಲ್ಲ, ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಆಮೇಲೆ ನನಗೆ ವೀಣಾ ಹೇಳಿದರು, ನಂದಿನಿ ಡಿಪ್ರೆಷನ್ಗೆ ಹೊಟ್ಟೋಗ್ತಾಳೆ, ಒಬ್ಬಳೇ ಆಗಿಬಿಟ್ಟಿದ್ದಾಳೆ, ಊಟ ಇಲ್ಲ, ತಿಂಡಿ ಇಲ್ಲ, ಆಚೆಗೆ ಹೋಗೋಕ್ಕಾಗಲ್ಲ, ತರಿಸ್ಕೊಂಬಕ್ಕಾಗ್ತಾ ಇಲ್ಲ, ತೊಂದರೆ ಆಗಿದೆ, ಅವಳು ಮ್ಯೂಸಿಕ್ಕು ನಿಂತು ಹೋಗಿದೆ, ಮಂಗಳೂರಿಗೆ ಬರಬೇಕು, ಹೇಗಾದರೂ ಬರಬೇಕು, ನೀವು ಒಂಚೂರು ಪ್ರೇ ಮಾಡಿ ಅಂತಂದ್ಬಿಟ್ಟು ಹೇಳಿದೆ. ನಾನು ಅವಳಿಗೋಸ್ಕರ ಒಂದು ವಾರ ಪ್ರೇ ಮಾಡ್ತೀನಿ, ವಿತಿನ್ 1 week ಅವಳು ಬರ್ತಾಳೆ ನೋಡಿ ಅಂತಂದ್ಬಿಟ್ಟು. ನಾನು ಒಂದು ಹೆಣ್ಣುಮಗಳು ಒಬ್ಬಳು ಒಂಟಿಯಾಗಿ ಎಂಟೈರ್ ಬಾಂಬೆ ಕೋವಿಡ್ನಲ್ಲಿ ರೀಲಿಂಗ್ ಆ್ಯಂಡ್ ಇಡೀ ಬಾಂಬೆ ಮುಳುಗೋಗಿತ್ತು. ಒಬ್ಬ ಈಚೆಗೆ ಬರೋಕ್ಕೆ ಅಪೇಕ್ಷೆ ಇಲ್ಲ. ಎಷ್ಟೇ ಕ್ಲೋಸ್ ರಿಲೇಟಿವ್ ಆಗಲಿ ಕೋವಿಡಲ್ಲಿ ಹೋಗಲಿಲ್ಲ. ನಿಮಗೆ ಗೊತ್ತಿದೆ ಅದು. ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾಳೆ, ನಾನಿಲ್ಲಿ ಪ್ರಾರ್ಥನೆ ಅವ್ರಿಗೂ ಹೇಳಿದೆ, ನೀನು ವಿಷ್ಣು ಸಹಸ್ರನಾಮ ಹೇಳ್ತಾ ಇರು ಅಂತ ಅಂದ್ಬಿಟ್ಟು. ನಾನು ನನ್ನ ಫ್ರೆಂಡ್ಸ್ಗೂ ಕೆಲವ್ರಿಗೆ ಹೇಳಿದ್ದೆ, ಇಲ್ಲಿ ಯಾವುದಾದ್ರೂ ಕಾರು ವೆಹಿಕಲ್ಲು ವಿತ್ ಪರ್ಮಿಟ್ಟು, ಏನು ಪರ್ಮಿಟ್ ಅಂದರೆ ಮೆಡಿಸಿನ್ ಸಪ್ಲೈ, ಮೆಡಿಕಲ್ ಸರ್ವೀಸಸ್ಗೆ ಕಾರ್ ಅಲೋ ಮಾಡೋರು. ನಿಮಗೆ ಗೊತ್ತಿದೆ ಅದು. ಅಂಥ ಕಾರುಗಳು ಬಾಂಬೆ ಟು ಮಂಗಳೂರು ಹೋಗುವಾಗ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ, ಅವಳ ನಂಬರ್ ಕೊಟ್ಟಿದ್ದೆ, ಅವಳಿಗೆ ಇನ್ಫಾರ್ಮ್ ಮಾಡಿ ಅವಳಿಗೆ ಕರ್ಕೊಂಡು ಹೋಗಿ ಅಂತ. ಆ ಥರದ್ದೊಂದು ಲಭ್ಯ ಆಯಿತು. ಒಬ್ಬ ಮಂಗಳೂರಿಗಾಗಲಿದೆ, ಸಾಗರಕ್ಕೆ ಕರ್ಕೊಂಬಂದು, ಸಾಗರದ ಕಡೆ ಬರ್ತಾಯಿತ್ತು ಅಂತ ವೆಹಿಕಲ್ಲು, ಸಾಗರಕ್ಕೆ ಕರ್ಕೊಂಬಂದು ಇವ್ರ ಮನೇಲಿ 2 ದಿನ ಇಟ್ಕೊಂಡು ಸಾಗರದಿಂದ ಮಂಗಳೂರಿಗೆ ಒಂದು ಕಾರಲ್ಲಿ ಕರ್ಕೊಂಡು ಹೋದರು ಸೇಫಾಗಿ. ಆ ಫ್ಯಾಮಿಲಿನವ್ರು ಹೇಳ್ತಾರೆ, ಇಡೀ ಫ್ಯಾಮಿಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಷ್ಣು ಸಹಸ್ರನಾಮದ ಸರೋವರದಲ್ಲಿ ಮುಳುಗೋಗಿರ್ತೀವಿ ನಾವು, ಯಾಕೆ ಅನುಭವಿಸ್ಬಿಟ್ಟಿದ್ದೀವಿ ನಾವು ಅದನ್ನು ಅಂತ. ಅದು ಈ ಕಾಲದಲ್ಲಿ ನಾವು ನೀವು ಹೇಳೋದೇನು ದೊಡ್ಡದಲ್ಲ.
ಶಿರ್ಡಿ ಸಾಯಿಬಾಬರು ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಈ ಸೋ ಫೇಮಸ್, ಸೋ ಪಾಪ್ಯುಲರ್, ಆ್ಯಂಡ್ ಮಿಲಿಯನ್ಸ್ ಆಫ್ ಡಿವೋಟೀಸ್ ಆರ್ ದೇರ್ ಫಾರ್ ಶಿರ್ಡಿ ಬಾಬಾ. ಮಿಲಿಯನ್ಸ್, ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಶಿರ್ಡಿ ಬಾಬಾ ಟೆಂಪಲ್ಗಳು ಫಾರಿನ್ನಲ್ಲಿ ಯಾವ ಲೆವೆಲ್ನಲ್ಲಿ ಕಟ್ಬಿಟ್ಟಿದ್ದಾರೆ ಅಂದರೆ, ಶಿರ್ಡಿ ಬಾಬಾ ಸಂಸ್ಥಾನ ಅಂದ್ಬಿಟ್ಟು ಹ್ಯೂಜ್ ಆಡಿಟೋರಿಯಮ್ಸ್ ಆ್ಯಂಡ್ ಹ್ಯೂಜ್ ಟೆಂಪಲ್ಸ್. ಆ ಶಿರ್ಡಿ ಬಾಬಾ ಅವ್ರು ಬರ್ಕೊಂಡಿದ್ದಾರೆ ಅವ್ರ ಆಟೋಬಯೋಗ್ರಫಿಯಲ್ಲಿ. ಅವ್ರಿಗೊಬ್ಬ ಶ್ಯಾಮ ಅಂತ ಅಟೆಂಡೆಂಟ್ ಇದ್ದ, ಶ್ಯಾಮ ಅಂತಂದ್ಬಿಟ್ಟು. ಶ್ಯಾಮ ಸ್ವಲ್ಪ ದಿನ ರಜೆ ಹಾಕಿ ಅವನ ಊರಲ್ಲಿ ಏನೋ ಕೆಲಸ ಇರುತ್ತೆ, ಹೋಗಿ ಬರ್ತಾನೆ. ಬಂದ ಮೇಲೆ ಅವನಿಗೊಂದು ಬರ್ತ್ಡೇ. ಅವನ ಬರ್ತ್ಡೇಗೆ ಶಿರ್ಡಿ ಬಾಬಾ ಒಂದು ಪ್ರೆಸೆಂಟ್ ಮಾಡ್ತಾರೆ. ಅವನಿಗೆ ಆಸೆ, ಶಿರ್ಡಿ ಬಾಬಾ ಏನೋ ಕೊಟ್ಟಿರ್ತಾರೆ, ಸಿಲ್ವರ್ ಬಾರೋ ಇಲ್ಲ ಸಿಲ್ವರ್ದು ಗ್ಲಾಸು ಏನೋ ಕೊಟ್ಟಿರ್ತಾರೆ. ಆಸೆ ಸಾಮಾನ್ಯವಾಗಿ ಯಂಗರ್ ಏಜಸ್ನಲ್ಲಿ ದುಡ್ಡು ಕಾಸು ಬೆಳ್ಳಿ ಬಂಗಾರದ ಈಕ್ವೇಷನ್ ಮೈಂಡ್ ಸೆಟ್ ಅದು ಬರುತ್ತೆ ಅಂತ. ಏನಿದು ಕವರ್ ಮಾಡಿರ್ತಾರೆ, ಏನಿದು ಅಂತ. ಶ್ಯಾಮ, ಏನು ನೀನು ಊರಿಗೆ ಹೋಗಿದ್ದಲ್ಲ ಅವತ್ತು? ಹೌದು, ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ. ಸ್ನಾನ ಮಾಡಬೇಕು ಅಂತ ಮನೆ ಬಾಗಿಲು ಒಳಗಡೆಯಿಂದ ಬೋಲ್ಟ್ ಹಾಕ್ಕೊಂಡೆ. ಬಚ್ಚಲ ಮನೆಗೆ ಬಂದೆ. ಬಚ್ಚಲ ಮನೆಗೆ ಇನ್ನೂ ಹೋಗಿಲ್ಲ, ಎಂಟರ್ ಆಗಬೇಕು. ಯಾಕೋ ಎದೆನೋವು ಕಾಣಿಸ್ತು. ಹಾಲ್ನಲ್ಲೇ ಇದ್ದೀನಿ, ಬಚ್ಚಲ ಮನೆಗೆ ಹೋಗಲೇ ಇಲ್ಲ. ಅಲ್ಲೇ ಕುಸಿದು ಬಿಟ್ಟೆ, ಬಿದ್ದೆ. ಹೇಗೆ ಬಿದ್ದೆ ಅಂದರೆ, ಒಂದು ಮಡಿಕೆ ಕೆಳಗಡೆ ಬಿದ್ದರೆ ಒಡೆದೋದ್ರೆ ಹೇಗಾಗುತ್ತೋ ಹಾಗೆ ನಾನು ಎದೆ ಒಡೆದೋಯ್ತು. ಎದೆ ನೋವು ತಡ್ಕೊಳ್ಳೋಕ್ಕಾಗಿಲ್ಲ. ಎರಡೂ ಕೈ ಒತ್ತಿ ಹಿಡ್ಕೊಂಡೆ. ಪ್ರಾಣ ಹೋಗುವಂಥ ಎದೆ ನೋವು. ಪೂರ್ತಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಅಳ್ತಾ ಇದ್ದೀನಿ. ಈಗ ಗೋಚರ ಆಯಿತು, ಎದೆ ನೋವಲ್ಲ ಅದು, ಮ್ಯಾಸಿವ್ ಹಾರ್ಟ್ ಫೇಲ್ಯೂರ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯ ಒಡೆದೋಗಿದೆ, ಉಳಿಯಲ್ಲ ಅಂತ ಗೊತ್ತಾಯಿತು. ಬಾಗಿಲು ತೆಗಿಯೋಷ್ಟು ಮೂಮೆಂಟ್ ಇಲ್ಲ, ಹೇಳೋಕ್ಕೆ ಆಗ್ತಿಲ್ಲ. ನೋವು ಒಂದು ಎದೆ ನೋವು ಒಂದು ತಡ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರಾಣ ಹೋದರೂ ಪರವಾಗಿಲ್ಲ, ಈ ನೋವು ಬೇಡ ದೇವರೇ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಪರೀತ ನೋವಾಯಿತು. ಎರಡು ಕೈ ಒತ್ಕೊಂಡೆ, ಆದರೂ ನೋವು ತಡ್ಕೊಂಬಕ್ಕಾಗಿಲ್ಲ. ಯಾವುದಾದ್ರೂ ಬಂಡೆ ಗಿಂಡೆ ಇದ್ದು ಇಟ್ಕೊಂಡ್ಬಿಡ್ಲ ಅಂತ ಅನ್ನಿಸ್ಬಿಡ್ತು. ಕಣ್ಣು ಬಿಟ್ಟು ನೋಡಿದೆ, ಮೇಜಿನ ಮೇಲೆ ಇಷ್ಟು ದಪ್ಪ ಪುಸ್ತಕ ಇತ್ತು ಕಣೋ ಶ್ಯಾಮ. ಎರಡೂ ಕೈ ಕಷ್ಟಪಟ್ಟು ಮುಂದಕ್ಕೆ ಚಾಚಿ, ಅಷ್ಟು ದಪ್ಪ ಇದೆಯಲ್ಲ, ಭಾರ ಇದೆ ಪರವಾಗಿಲ್ಲ ಅಂಥೇಳಿ ಕಷ್ಟಪಟ್ಟು ಎತ್ಕೊಂಡು ಎದೆ ಮೇಲೆ ಇಟ್ಕೊಂಡು ಒತ್ಕೊಂಡೆ ಕಣೋ. ಅದಕ್ಕೆ ಒತ್ಕೊಂಡೆ, ಬಿದ್ದುಬಿಟ್ಟೆ. ಹಾಗೇ ಬಿದ್ದೆ, ನಿದ್ದೆ ಬಂದ್ಬಿಟ್ಟಿದೆ, ಗೊತ್ತಿಲ್ಲ. ಬೆಳಗಿನ ಜಾಮದವರೆಗೂ ಹಾಗೆ ಅನ್ಕಾನ್ಷಿಯಸ್ ಆಗೇ ಇದ್ದೀನಿ. ಬೆಳಿಗ್ಗೆ ಮನೆ ಕಿಟಕಿ ಬಾಗಿಲು ತೆಗೆದ್ರಿಂದ ಅರ್ಲಿ ಮಾರ್ನಿಂಗು ಬ್ರೀಸು ತಂಗಾಳಿ ಬಂದಿದೆ. ಆ ಗಾಳಿ ಬಂದು ನಿಧಾನವಾಗಿ ನನಗೆ ಬೆಳಕು ಬಂದಿದೆ. 5 ಗಂಟೆನಲ್ಲಿ ಗಾಳಿ ಬಂದಿದೆ. ನಿಧಾನವಾಗಿ ಕಣ್ಣು ಬಿಡ್ತಿದ್ದೀನಿ. ಈ ಕಣ್ಣು ಬಿಡ್ತಾ ಇದ್ರೆ ಒಂದು ಅನುಭವಕ್ಕೆ ಬಂತು ಕಣೋ. ರಾತ್ರಿ ಆ ದಪ್ಪ ಪುಸ್ತಕನ ಎತ್ತುಕೊಂಡು ಹೇಗೆ ಎದೆಗೆ ಇಟ್ಕೊಂಡಿದ್ದೋ ಹಾಗೇ ಬಿದ್ದಿದ್ದೀನಿ, ಅಂಗಾತ ಬಿದ್ದಿದ್ದೀನಿ. ಈಗ ಬೆಳಗಿನ ಜಾಮ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ದ ಪೇನ್, ದ ಇಂಟೆನ್ಸ್ ಪೇನ್, ಟೆರಿಫಿಕ್ ಪೇನ್, ಅನ್ಬೇರಬಲ್ ಪೇನ್ being gradually, slowly, naturally transferred into the book. I am experiencing it. ಆ ನೋವು ಪುಸ್ತಕಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ ಕಣೋ. ಹಾಗೇ ಇಟ್ಕೊಂಡಿದ್ದೆ, ಹಗುರ ಆಗ್ತಾ ಇದೆ, ಎದೆ ಹಗುರ ಆಗ್ತಾ ಇದೆ, ಪುಸ್ತಕ ಭಾರ ಆಗ್ತಾ ಇದೆ. ಎಷ್ಟೋ ಹೊತ್ತು ಹಾಗೆ ಇಟ್ಕೊಂಡಿದ್ದೆ, ಈಗ ನಿರಾಳ ಆಯಿತು, ಪೂರ್ತಿ ಖಾಲಿ ಆಯಿತು, ನೋವೆಲ್ಲ ಹೋಯಿತು. ಪೂರ್ತಿ ಒರಿಜಿನಲ್ ನಾರ್ಮಲ್ ನ್ಯಾಚುರಲ್ ಆದೆ. ಅಪ್ಪ ಅಂತ ದಿಟ್ಟು ಉಸಿರು ಬಿಟ್ಟೆ, ನಿರಾಳವಾದ ಉಸಿರು ಬಿಟ್ಟೆ. ಗೆದ್ದೆ, ಬದುಕಿದೆಯ ಬಡಜೀವ, ಪುನರ್ಜೀವನ ಬಂದ್ಬಿಡ್ತಲ್ಲೋ ಅಂತ ಕುಣಿದಾಡಿದೆ. ಆಮೇಲೆ ಪುಸ್ತಕ ಪಕ್ಕಕ್ಕಿಟ್ಟು ಮೇಜಿನ ಮೇಲೆ ಬಿಟ್ಟು ಇನ್ನೊಂದು ಸರ್ತಿ ಎದೆ ಮುಟ್ಟು ನೋಡ್ಕೊಂಡೆ, ನೋವಿಲ್ಲ. ರಾತ್ರಿ ಐ ವಾಸ್ ಶೂರ್, 100% ಶೂರ್ ಇಟ್ ವಾಸ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವೈವ್. ಅರ್ಲಿ ಮಾರ್ನಿಂಗ್ ಈ ಪುಸ್ತಕ ಟ್ರಾನ್ಸ್ಫರ್ ಆಗ್ತಾ ಇದೆ. ಎಲ್ಲ ಪೇಯ್ನು, ಎಲ್ಲ ನೋವು ಅದು ಅನುಭವ ಆಗಿದೆ. ಎಷ್ಟೋ ಹೊತ್ತು ಇಟ್ಕೊಂಡಿದ್ದೀನಿ. ಹಗುರ ಆಗ್ತಿದೆ, ಭಾರ ಆಗ್ತಿದೆ, ಹಗುರ ಆಗ್ತಿದೆ, ಭಾರ ಆಗ್ತಿದೆ. ಎಲ್ಲ ಆದಮೇಲೆ ನನಗೆ ಜೀವ ಕೊಟ್ಟಿದ್ದು, ಜನ್ಮ ಕೊಟ್ಟಿದ್ದು, ಪುನರ್ಜನ್ಮ ಕೊಟ್ಟಿದ್ದು, ಜೀವ ಉಳಿಸಿದ್ದು ಯಾವ ಪುಸ್ತಕನೋ ಸ್ವಾಮಿ ಅಂತ ಪುಸ್ತಕ ತೆಗೆದು ನೋಡ್ತೀನಿ ಕಣೋ ಶ್ಯಾಮ. ವಿಷ್ಣು ಸಹಸ್ರನಾಮನೋ ಅದು. ಶ್ಯಾಮ, ನಾನು ಹೋಗ್ತಾ ಇದ್ದೀನಿ, ನನಗೆ ವಯಸ್ಸಾಯಿತು. ಲಕ್ಷಾಂತರ ಜನ ಭಕ್ತರು ನನ್ನ ಮುಂದೆ ಬರ್ತಾರೆ. ಇವತ್ತಿನವರೆಗೂ ಒಬ್ಬರನ್ನ ಕೈ ಚಾಚಿ ದುಡ್ಡು ಕೊಡಿ, ಕಾಸು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳಿಲ್ಲ, ಮುಂದೆ ಕೇಳಲ್ಲ.
ಯಾವ ಅಪೇಕ್ಷೆ ನನಗಿಲ್ಲ, ಯಾವ ಅಗತ್ಯ ನನಗಿಲ್ಲ. ಆದರೆ ನನ್ನ ಭಕ್ತಿ ಮಾಡ್ತಾರೆ, ಮುಗ್ಧರಾಗಿ ನಾನು ತುಂಬ ಜನ ಭಕ್ತಿ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ಸಂದೇಶ ಕೊಡು. ನಂದು ಒಂದು ದೇಹ, ಒಂದು ಜೀವ, ನನ್ನ ಕಟ್ಕೊಂಡು ಏನು ಮಾಡ್ತೀರೋ, ನನ್ನ ಸ್ಮರಣೆ ಮಾಡಿ ಏನು ಮಾಡ್ತೀರೋ, ನನ್ನ ಮೇಲೆ ನಿಜವಾದ ಶ್ರದ್ಧೆ ಇದೆ, ಭಕ್ತಿ ಇದ್ದರೆ, ನಿಷ್ಠೆ ಇದ್ದರೆ ನಿಮಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದು ನನ್ನ ಆದೇಶ, ಇದು ನನ್ನ ಸಂದೇಶ. ಶಿರಡಿ ಬಾಬಾ ಕೊಟ್ಟಿರತಕ್ಕಂಥದ್ದು. ಈಗ ಮೋಸ್ಟ್ ಆಫ್ ದಿ ಟೆಂಪಲ್ಸ್ ಅಮೆರಿಕಾದಲ್ಲಿ ಡೆನ್ವರ್ನಲ್ಲಿ ಬಹಳ ದೊಡ್ಡ ಶಿರಡಿ ಬಾಬಾ ಟೆಂಪಲ್ ಓಪನ್ ಮಾಡಿಬಿಟ್ರು. ಅಲ್ಲಿ ಮ್ಯಾಸಿವ್ ಫಂಡಿಂಗ್ ಆಯಿತು, ದೊಡ್ಡ ಟೆಂಪಲ್ ಓಪನ್ ಮಾಡಿದರು. ಅದಾದ ಓಪನ್ ಮಾಡಿದ 6 ತಿಂಗಳಿಗೆ ನಾನು ಹೋದೆ. ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು, ಫೌಂಡರ್ಸು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು ಮತ್ತು ಎಲ್ಲ ಪೇಟ್ರನ್ಸ್ನೆಲ್ಲ ಕರೆಸಿ ನಾನು ಡಿವೋಷನ್ ಇಟ್ಕೊಂಡಿದ್ದೀರಾ ಬಾಬಾ ಮೇಲೆ, ಬಾಬಾದೊಂದು ಮಾತನ್ನು ನೀವು ಫುಲ್ಫಿಲ್ ಮಾಡಬೇಕು. ಏನು ಅಂದರು ಅವರು, ನೀವು ವಜ್ರದ ಬಾಬಾಗೆ ಕಿರೀಟಗಳು, ವಜ್ರದ ಕಿರೀಟ, ಬೆಳ್ಳಿ ಕಿರೀಟ, ಬಂಗಾರದ ಕಿರೀಟ ಎಲ್ಲ ಕಡೆ ಹಾಕ್ತಾರೆ, ಗೊತ್ತಿದೆ ನಿಮಗೆ ಶಿರಡಿ ಬಾಬಂಗೆ. ಅದು ಕೇಳಿದ್ರು ಅವರು ಬಡತನದಲ್ಲಿ ಬಂದರು, ಬಡತನದಲ್ಲಿ ಹೋದರು. ಅವರೇ ಹೇಳಿದ್ದಾರೆ, ಒಬ್ಬರನ್ನೊಂದು ಪೈಸೆ ಕೇಳಿಲ್ಲ, ಏನೂ ಕೇಳೋದಿಲ್ಲ ಅಂತ. ಆದರೆ ಅವ್ರು ಎಲ್ಲರನ್ನೂ ಕೇಳಿದಾರಲ್ಲ, ಅದನ್ನು ನೀವು ನಡೆಸ್ಬೇಕು. ಏನು ಕೇಳಿದ್ದಾರೆ? ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನನ್ನ ಭಕ್ತರು ಚೆನ್ನಾಗಿರಬೇಕು, ನನ್ನ ಭಕ್ತರು ಆರೋಗ್ಯದಲ್ಲಿರಬೇಕು, ನನ್ನ ಭಕ್ತರು ನಗ್ನಗ್ತಾ ಇರಬೇಕು, ನನ್ನ ಭಕ್ತರು ಸುಖವಾಗಿರಬೇಕು, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಆನಂದವಾಗಿರ್ತಿದ್ದೀರಾ. ಇದು ಅವ್ರ ಸಂದೇಶ. ನೀವು ಆ ಕೆಲಸ ಮಾಡಬೇಕು ಅಂತ ಹೇಳಿದೆ ಅವತ್ತು. ಇಮ್ಮಿಡಿಯೇಟಾಗಿ ಅವತ್ತೇ ಬೋರ್ಡ್ ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿ, ಎವ್ರಿ ಡೇ ವಿಷ್ಣು ಸಹಸ್ರನಾಮ ಚಾಂಟಿಂಗ್ ಇಸ್ ಎ ಬಿಗ್ ಸೇವಾ ಅಲ್ಲಿ ಮಾಡಬೇಕು. ಸಾಟರ್ಡೇಸ್ 11 ಸರ್ತಿ ಬಂದ್ ಮಾಡಬೇಕು, ಸಂಡೇಸ್ ಸಾಟರ್ಡೇಸ್ 11 ಸರ್ತಿ. ಅದಕ್ಕೆ ತಂಡ ಮಾಡಿದರು, ಯೂನಿಟ್ಸ್ ಮಾಡಿದರು. ಒಂದೊಂದು ತಂಡಕ್ಕೆ ಒಂದೊಂದು ಸಾಟರ್ಡೇ ಸಂಡೇ ಕೊಟ್ಟರು. ತುಂಬ ಚೆನ್ನಾಗಿರುತ್ತೆ. ಆವಾಗ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ನನಗೆ, ಚೆನ್ನಾಗಾಗ್ತಾಯಿದೆ ಸರ್ ಅಂತ ಅಂದ್ಬಿಟ್ಟು. ನಾನು ವಿಷ್ಣು ಸಹಸ್ರನಾಮ ಇಂಗ್ಲೀಷ್ ಪುಸ್ತಕ ಮೆಲ್ಬೋರ್ನಲ್ಲಿ ಬಿಡುಗಡೆ ಆಗಿದ್ದೇನೆ. ಶಿರಡಿ ಸಾಯಿ ಸಂಸ್ಥಾನ್ ಆಡಿಟೋರಿಯಂ, ಹ್ಯೂಜ್ ಆಡಿಟೋರಿಯಂ, ಅಲ್ಲಿ ಬಿಡುಗಡೆ ಆಗಿತ್ತು. ಇಂದು ಕೆಲವರು ನನ್ನ ಹತ್ರ ಬರ್ತಿರ್ತಾರೆ, ಸರ್ ಅಳ್ತಾರೆ ಸುಮ್ಮನೆ. ಯಾತಕ್ಕೆ ಅಂದರೆ, ಇನ್ನೂ 2.5 ವರ್ಷ ಇದೆಯಲ್ಲ ಸರ್, 7.5 ಯಾವ ಜನ್ಮಕ್ಕೆ ಹೋಗುತ್ತೆ ನನಗೆ? ಶನಿ ಕಾಟ ಸಾಯ್ತಾ ಇದ್ದೀನಿ. ಎಲ್ಲ ಕಡೆ ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲ ತೀರ್ಸೋಕ್ಕೆ 5 ರೂಪಾಯಿ ಗತಿ ಇಲ್ಲ. ಮನೆಯಲ್ಲ ಬೈತಾರೆ, ಹೆಂಡತಿ ಬೈತಾಳೆ, ಮಕ್ಕಳು ಒದ್ದಾಡ್ತಿದ್ದಾರೆ, ದುಡ್ಡಿಲ್ಲ, ಕಾಸಿಲ್ಲ. ಶನಿ ಕಾಟ 7.5. ಎವ್ರಿ ಸೆಕೆಂಡ್ ಫೆಲೋ ದಟ್ ಯು ಮೀಟ್ attributes this. ಶನಿ ಕಾಟ 7.5. ವಿಷ್ಣು ಸಹಸ್ರನಾಮ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಒಂದು ಸತ್ಯ ಹೇಳ್ತೀನಿ. ಭಕ್ತಿಯಿಂದ ಯಾರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಅವರಿಗೆ ಶನಿ ಕಾಟ 7.5 ಹತ್ತಿರ ಬರಲ್ಲ. ಬೈ ಚಾನ್ಸ್ ಅನುಭವಿಸ್ತಾ ಇದ್ದರೆ ಇಮ್ಮಿಡಿಯೇಟ್ಲಿ ನಿವಾರಣೆ ಆಗುತ್ತದು. ರೀಸನ್ ಹೇಳ್ತೀನಿ. ಶನಿ ಆಗಲಿ, ಗುರು ಆಗಲಿ, ಮಂಗಳ ಆಗಲಿ, ಸೋಮ ಆಗಲಿ, ಬುಧ ಆಗಲಿ, ಇವರೆಲ್ಲ ಗ್ರಹಗಳು. ನವಗ್ರಹಗಳು. ಒಂದೊಂದು ಗ್ರಹಕ್ಕೆ ಕಂಟ್ರೋಲಿಂಗ್ ಗಾಡ್, ಕಮಾಂಡಿಂಗ್ ಗಾಡ್, ಅಧಿದೇವತೆ ಅಂತ ಇರ್ತಾರೆ. ಒಂದೊಂದಕ್ಕೆ. ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಇರುತ್ತೆ, ಒಂದೊಂದು ಗ್ರಹಕ್ಕೆ ಒಂದೊಂದು ಕಲರ್ ಇರುತ್ತೆ, ಒಂದೊಂದು ಗ್ರಹಕ್ಕೆ ಒಂದೊಂದು ದೇವತೆ, ಕಂಟ್ರೋಲಿಂಗ್ ಗಾಡ್ ಅಂತ ಇರುತ್ತೆ. ಶನಿಗ್ರಹದ ಅಧಿದೇವತೆ, ಕಮಾಂಡಿಂಗ್ ಗಾಡ್ ಮಹಾವಿಷ್ಣು. ಮಹಾವಿಷ್ಣುವನ್ನು ನೀವು ಸ್ತುತಿ ಮಾಡಿದರೆ, ಸ್ತವನ ಮಾಡಿದರೆ, ಸ್ತೋತ್ರ ಮಾಡಿದರೆ, ಜಪ ಮಾಡಿದರೆ, ಪಾರಾಯಣ ಮಾಡಿದರೆ ವಿಷ್ಣು ಸುಪ್ರೀತನಾಗ್ತಾನೆ. ಯಾತಕ್ಕೆ? ನನ್ನ ಮಗಳು ಗಂಗೆ, ನನ್ನ ಮೊಮ್ಮಗ ಗಾಂಗೆಯ ಭೀಷ್ಮ ಹೇಳ್ಕೊಟ್ಟಿರೋದನ್ನ ಇಷ್ಟು ಪ್ರೀತಿಯಿಂದ ನನಗೆ ಒಪ್ಪಿಸ್ತಾ ಇದ್ದಾರಲ್ಲಪ್ಪ. ನನ್ನ ಮೊಮ್ಮಗ ಗಟ್ಟಿ ಮಾಡಿ ನನಗೆ ಒಪ್ಪಿಸಿದ್ರೆ ಎಷ್ಟು ಸಂತೋಷನೋ ಅಷ್ಟು ಸಂತೋಷ ಆಗುತ್ತೆ ಅಂತ ಮಹಾವಿಷ್ಣು ಸುಪ್ರೀತನಾಗ್ತಾನೆ. ವಿಲ್ ಬಿ ಡಿವೈನ್ಲಿ ಹ್ಯಾಪಿ, ವಿಲ್ ಬಿ ಅಲ್ಟಿಮೇಟ್ಲಿ ಹ್ಯಾಪಿ, ವಿಲ್ ಬಿ ಸುಪ್ರೀಮ್ಲಿ ಹ್ಯಾಪಿ. ವಿಷ್ಣುನೇ ಸುಪ್ರೀತನಾದ ಮೇಲೆ ಆಟೋಮ್ಯಾಟಿಕಲಿ, ನ್ಯಾಚುರಲಿ, ವಿತೌಟ್ ಸೇಯಿಂಗ್, ಶನಿ ವಿಲ್ ಬಿ ಸುಪ್ರೀಮ್ಲಿ ಹ್ಯಾಪಿ. ಹಿ ವಿಲ್ ನೆವರ್ ಲುಕ್ ಇನ್ ಟು ಯು ಹಿ ವಿಲ್ ನೆವರ್ ಲುಕ್ ಟುವರ್ಡ್ಸ್ ಯು. ಶನಿ ನಿಮ್ಮ ಸಹವಾಸಕ್ಕೆ ಬರಲ್ಲ, ನಿಮ್ಮ ತಂಟೆಗೆ ತಿರುಗಿ ಯಾತಕ್ಕೆ ಅಂದರೆ ಹಿ ಈಸ್ ಕಂಟ್ರೋಲ್ಡ್ ಬೈ ವಿಷ್ಣು ಆ್ಯಂಡ್ ವಿಷ್ಣು ಈಸ್ ಸುಪ್ರೀಮ್ಲಿ ಹ್ಯಾಪಿ ವಿತ್ ಯು. ದಟ್ ಇಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ಕೊಳ್ಳತಕ್ಕಂಥವರಿಗೆ ಶನಿ ಕಾಟ 7.5 ಅನ್ನೋದು ಬರೋದಿಲ್ಲ. ಇದ್ದರೆ ಹೊರಟೋಗುತ್ತೆ. ನಿನ್ನೆ
ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಕಲಿತುಕೊಂಡು ಬೈಹರ್ಟ್ ಮಾಡಿ ಹೇಳಿದ್ರ, ಅಥವಾ ವೇದವ್ಯಾಸರು ಬರೆದಿರೋದನ್ನು ಓದಿಕೊಂಡು ಹೇಳಿದ್ರ, ಅಥವಾ ತಾವು ಜೀವನದಲ್ಲಿ ಕಂಡು ಉಂಡದ್ದನ್ನು ಅನುಭವಿಸಿ ಹೇಳಿದ್ರ? ಇಸ್ ಇಟ್ ಹಿಸ್ ಎಕ್ಸ್ಪೀರಿಯನ್ಸ್, ಆರ್ ಇಸ್ ಇಟ್ ಜಸ್ಟ್ ಬೈ ಹಾರ್ಟ್ ಆ್ಯಂಡ್ ವಾಮಿಟಿಂಗ್ ಇಟ್, ಆರ್ ರೀಡಿಂಗ್ ವಾಟ್ ಎವರ್ ವೇದವ್ಯಾಸ ಹ್ಯಾಸ್ ರಿಟನ್? ಯಾವುದು ಅನ್ನತಕ್ಕಂಥದ್ದು ಪ್ರಶ್ನೆ. ಈಗ ನೋಡಿ, ಆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಅದ್ಭುತವಾದ ವಿಚಾರವನ್ನು ಹೇಳ್ತಾರೆ. ಅಗ್ರಾಹ್ಯ ಶಾಶ್ವತ ಕೃಷ್ಣ ಲೋಹಿತಾಕ್ಷ ಪ್ರತರ್ದನಃ. ಕೃಷ್ಣ ಅಗ್ರಾಹ್ಯ, ಯಾರಿಂದಲೂ ಗ್ರಾಹ್ಯವಾಗು, ಇವನಿಷ್ಟೇ, ಇವನ ಹಣೆ ಬರ ಇಷ್ಟೇ ಅಂತ ಯಾರಿಗೂ ಗೊತ್ತಾಗದೇ ಇರತಕ್ಕಂಥವನು, ಅವನ್ನ ಗ್ರಹಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿರತಕ್ಕಂಥವನು, ಕರೆದಾಗ ಬರತಕ್ಕಂಥವನು. ಯಾರು ಬರೋನಪ್ಪ ಅಂದರೆ ಕೃಷ್ಣ. ಬಂದಿರೋದನ್ನ ಕಂಡಿರೋರು ಯಾರು? ಭೀಷ್ಮ. ಯಾರು ಬರೋನು? ಕೃಷ್ಣ. ಅವನು ಬಂದಿದ್ದನ್ನು ಕಂಡಿರೋದು ಭೀಷ್ಮರು. ಹೇಗೆ ಕಂಡಿದ್ದಾರೆ? ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಬಂದು ಕೂತಾಗ ದೇವಾನುದೇವತೆಗಳು ಬಂದು ದೇವಕಿಯ ಗರ್ಭಕ್ಕೆ ನಮಸ್ಕಾರ ಮಾಡಿ 14 ಲೋಕಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರೋ, ನಿನ್ನ ಗರ್ಭದಲ್ಲಿ ಇಟ್ಕೊಂಡಿಯಲ್ಲೇ ತಾಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಗರ್ಭಸ್ತುತಿ ಮಾಡಿದರು. ಗರ್ಭದಲ್ಲಿ ಬಂದ. ಭೀಷ್ಮರು ನೋಡ್ತಾ ಇದ್ದಾರೆ ಇದನ್ನು. 9 ತಿಂಗಳಾಯಿತು. 9 ತಿಂಗಳಾದ ಮೇಲೆ ಡೇಟ್ ನೆವರ್ ಸ್ಟಾಪ್ಸ್, ಟೈಮ್ ನೆವರ್ ಸ್ಟಾಪ್ಸ್, ಟೈಮ್ ನೆವರ್ ಕೇರ್ಸ್, ಟೈಮ್ ನೆವರ್ ಸ್ಪೇಸ್ ಎನಿ ಬಾಡಿ. 9 ತಿಂಗಳಾಯಿತು, ತುಂಬ ಗರ್ಭಿಣಿಯಾಗಿದ್ದಾಳೆ. ಈಗ ಪರಮಾತ್ಮ ಆವಿರ್ಭಾವ ಆಗತಕ್ಕಂತಹ ಅಮೃತಗಳಿಗೆ ಸನ್ನಿಹಿತ ಆಗಿದೆ. ರೋಹಿಣಿ ನಕ್ಷತ್ರ ಎದ್ದೆದ್ದು ಕುಣಿತಾ ಇದ್ದಾಳಂತೆ. ನನ್ನ ನಕ್ಷತ್ರದಲ್ಲಿ ಕೃಷ್ಣ ಬರ್ತಾನೆ. ಚಂದ್ರ ಜಗತ್ತಿನ ಇತಿಹಾಸದಲ್ಲಿ ಇವತ್ತಿನವರೆಗೂ ಅಷ್ಟು ಬೆಳದಿಂಗಳನ್ನು ಕೊಟ್ಟಿಲ್ಲ. ಅಂಥ ಬೆಳದಿಂಗಳನ್ನು ಚಂದ್ರ ಅವತ್ತು ಚೆಲ್ತಾ ಇದ್ದಾನಂತೆ. ಕಾಡಿನಲ್ಲಿ ಋಷಿಗಳು, ಮುನಿಗಳು, ಸಂತರು, ಯೋಗಿಗಳು, ಮಹರ್ಷಿಗಳು ಬೆಳದಿಂಗಳ ಸ್ನಾನ ಮಾಡ್ತಾ ಇದ್ದಾರಂತೆ ರಾತ್ರಿಯಲ್ಲಿ. ಅಂಥ ಬೆಳದಿಂಗಳು. ಯಾಕೆಂದರೆ ಈ ರಾಜರುಗಳೆಲ್ಲ ಸೂರ್ಯವಂಶದಲ್ಲಿ ಬಂದರು, ಕೃಷ್ಣ ನನ್ನ ವಂಶ ಚಂದ್ರವಂಶದಲ್ಲಿ ಬರ್ತೀಯಲ್ಲ ಸಂತೋಷಕ್ಕೆ ಚಂದ್ರ ಬೆಳದಿಂಗಳನ್ನು ಸುರಿಸ್ತಾ ಇದ್ದಾನಂತೆ. ನಕ್ಷತ್ರಗಳು ತಮ್ಮ ಜೀವಮಾನದಲ್ಲಿ ಎಂದೂ ಅಂಥ ಪ್ರಭೆಯಿಂದ ಉಜ್ವಲವಾಗಿ ಜಜ್ವಲಮಾನ ಪ್ರಜ್ವಲಿಸ್ತಾ ಇರತಕ್ಕಂತಹ ನಕ್ಷತ್ರಗಳು, ಒಂದೊಂದು ನಕ್ಷತ್ರ ಇಡೀ ಭೂಮಿಯನ್ನು ಬೆಳಗಿಸತಕ್ಕಂಥ ನಕ್ಷತ್ರಗಳ ಕಂಗೊಳಿಸ್ತಾ ಇದೆಯಂತೆ. ಆನಂದ ಆನಂದ ಆನಂದವಾಗಿ ಬಂದ ಮಾರುತ್ತ ಜಗತ್ತಿನ ಎಲ್ಲ ಭಾಗಗಳಲ್ಲೂ ಆ ತಂಗಾಳಿ ಮೃದುವಾಗಿ ಮಧುರವಾಗಿ ಮಧುರವಾಗಿ ನಿಧಾನವಾಗಿ ಬೀಸ್ತಾ ಇದೆ. ಯಮುನೆ ಹೇಗೆ ಹರಿತಾ ಇದ್ದಾಳೆ ಅಂದರೆ, ನನ್ನ ಪಕ್ಕದಲ್ಲಿ ಕೃಷ್ಣ ಜನಿಸ್ತಾನಲ್ಲ ಅನ್ನೋ ಸಂತೋಷಕ್ಕೆ ಯಮುನೆ ಉಕ್ಕಿ ತರಂಗಗಳಾಗಿ ಹರಿತಾ ಇಲ್ಲ ಸಂತೋಷಕ್ಕೆ. ಅರ್ಧ ರಾತ್ರಿ ಆಗಿದೆ. ಅರ್ಧ ರಾತ್ರಿಯಲ್ಲಿ ಎಲ್ಲ ಋಷಿಗಳು, ತಪಸ್ವಿಗಳು ಅರ್ಧರಾತ್ರಿನಲ್ಲಿ ಎದ್ದು ಯಜ್ಞ, ಯಾಗ, ಹವನ, ಹೋಮ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ವಿಪ್ರರು, ಶ್ರೋತ್ರಿಯರು ಎದ್ದು ಅರ್ಧರಾತ್ರಿನಲ್ಲಿ ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ತಪಸ್ವಿಗಳು, ಯೋಗಿಗಳು ಎದ್ದು ನಿಂತು ಸ್ವಸ್ತಿ ವಾಚನ ಮಾಡ್ತಾ ಇದ್ದಾರೆ ಅರ್ಧರಾತ್ರಿನಲ್ಲಿ. ಒಂದೊಂದು ಕಾಡಿನ ಒಂದೊಂದು ಗಿಡಗಳು, ಮರಗಳು, ವೃಕ್ಷಗಳು, ಲತೆಗಳು, ಬಳ್ಳಿಗಳಲ್ಲಿ ಹೂವುಗಳು ಹೇಗೆ ಅರಳ್ತಾ ಇದೆ, ಅದರಿಂದ ಸುಗಂಧ ಹೇಗೆ ಅರಳ್ತಾ ಇದೆ, ಆ ಸುಗಂಧ ಹೇಗೆ ವ್ಯಾಪಿಸ್ತಾ ಇದೆ, ಕಾಯಿ ಹಣ್ಣಾಗ್ತಾ ಇರೋದು, ಹಣ್ಣು ಅದ್ಭುತವಾಗಿರತಕ್ಕಂಥ ರಸ ಕೊಡ್ತಾ ಇರತಕ್ಕಂಥದ್ದು. ಈ ಮಧ್ಯದಲ್ಲಿ ಗಿಡಗಳಲ್ಲಿ, ಮರಗಳಲ್ಲಿ ಇದ್ದಂಥ ಗಿಳಿಗಳು, ಪಾರಿವಾಳಗಳು, ಪಕ್ಷಿಗಳು, ಹಕ್ಕಿಗಳು ಅರ್ಧರಾತ್ರಿಯಲ್ಲಿ ಸಂತಸದ ಸಂಭ್ರಮದ ಕುಹೂರವ ನಡೆಸ್ತಾ ಇದೆ. 12 ಗಂಟೆ ಆಯಿತು. ಇಡೀ ಜಗತ್ತಿನ 14 ಲೋಕದ ಜಗತ್ತಿನಲ್ಲಿ ಆನಂದ, ದೈವಿಕ ಆನಂದ, ಅಲೌಕಿಕ ಆನಂದ, ದಿವ್ಯ ಆನಂದ, ಭವ್ಯ ಆನಂದದ ಅದ್ಭುತವಾದ ಲಹರಿ ಎಂದು ಸಜ್ಜನರನ್ನು ಸ್ಪರ್ಶ ಮಾಡಿಕೊಂಡು ಬರ್ತಾ ಇದೆ. ಇಂಥ ಆನಂದದ ಲಹರಿಯ ಸ್ಪರ್ಶ ಅನುಭವಿಸಿರಲಿಲ್ಲ. ಎಲ್ಲರಿಗೂ ಆನಂದ ಬಾಷ್ಪ. ರಾತ್ರಿ 12 ಗಂಟೆಯಲ್ಲಿ ಆಕಾಶ ಹೊರಕೊಂಡು ದೇವತೆಗಳು ನುಗ್ಗಿ ಬಂದರು.
ಗಂಧರ್ವರು ಬಂದರು, ದೇವದುಂದುಭಿ ಬಾರಿಸ್ತು, ಗಂಧರ್ವರು ಹಾಡಿದರು, ಅಪ್ಸರಿಯರು ನರ್ತನ ಮಾಡ್ತಿದ್ದಾರೆ, ಜಗತ್ತೆಲ್ಲ ಆನಂದವಾಗಿದೆ. ಅರ್ಧ ರಾತ್ರಿಯಲ್ಲಿ ದೇವಕಿಯ ಗರ್ಭದಲ್ಲಿ ಕೃಷ್ಣ ಉದಿಸಿ ಬಂದ. ಹ್ಯಾಂಗ ಬಂದ ಅವನು ಅಂತಂದರೆ, ಶ್ರೀವತ್ಸ ಲಕ್ಷ್ಮಂ ಶೋಭಿಕೌಸ್ತವಂ ಪಿತಾಂಬರಂ ಸಾಂದ್ರ ಪಯೋಧ ಮಹಾರ್ಹ ವೈಡೂರ್ಯ ಕಿರೀಟ ಕುಂತಳ ತ್ವಿಷ ಪರಿಶಕ್ತ ಸಮಸ್ತ. ಅಂದರೆ ಹುಟ್ಟುತ್ತಾನೆ ಕಿರೀಟ ಹಾಕ್ಕೊಂಡೇ ಬಂದಿದ್ದ, ಒಡವೆ ಒಡ್ಯಾಣೆಗಳನ್ನು ಹಾಕ್ಕೊಂಡು ಬಂದಿದ್ದ, ಚತುರ್ಭುಜಗಳನ್ನು ಇಟ್ಕೊಂಡು ಬಂದಿದ್ದ, ಶಂಖಚಕ್ರ ಪದಾಪದ್ಮ ಗದಾಪದ್ಮಗಳು ಇಟ್ಕೊಂಡು ಬಂದಿದ್ದ, ಪಿತಾಂಬರವನ್ನು ಉಟ್ಟುಕೊಂಡು ಬಂದಿದ್ದ, ಬಳೆಯನ್ನು ನಡುದಾರವನ್ನು ಒಡ್ಯಾಣವನ್ನು ಹಾಕ್ಕೊಂಡಿದ್ದ, ಆನಂದ ಆನಂದ ಮಕರಂದವಾಗಿ ಕಂಗೊಳಿಸ್ತಾ ಇದ್ದ. ಹುಟ್ಟಿದ ಭೀಷ್ಮರು ಪಾಂಡವರು ಹುಟ್ಟಿದ್ದನ್ನು ಕಂಡಿದ್ದಾರೆ, ಕೌರವರು ಹುಟ್ಟಿದ್ದನ್ನು ಕಂಡಿದ್ದಾರೆ, ಕೃಷ್ಣ ಹುಟ್ಟಿ ಬಂದಿರೋದನ್ನೇ ಕಂಡಿರತಕ್ಕಂಥವರು. ಕೃಷ್ಣ ಹುಟ್ಟಿದ ಮರುಕ್ಷಣದಲ್ಲಿ ತಾಯಿ ಇನ್ನೂ ಕಂಡುಬಿಟ್ಟಿಲ್ಲ, ತಾಯಿ ಮಂಜು ಮಗು ಏನು ಅಂತ ಕಂಡಿಲ್ಲ, ತಂದೆ ಕಂಡುಬಿಟ್ಟಿದ್ದಾನೆ. ಆಶ್ಚರ್ಯ ಅಚ್ಚರಿ ವಿಸ್ಮಯದಿಂದ ಎರಡು ಕೈ ಮುಕ್ಕೊಂಡು ಹೇಳ್ತೀಯಾನೆ, ನಾನು ತಂದೆ ಕಣೋ, ನಿನ್ನ ತಂದೆ ಕಣೋ ನಾನು. ಅಯ್ಯೋ, ತಕ್ಷಣ ಹೇಳ್ತಾನೆ, ಕರೆಕ್ಟ್ ಮಾಡ್ಕೊಳ್ತಾನೆ, ನಾನು ತಂದೆನಾ, ನಮ್ಮ ತಂದೆ ನನ್ನ ತಂದೆನಾ, ಅವನ ತಂದೆ ಅವನ ತಂದೆನಾ, ನನ್ನ ಮಗ ನೀನು ನಿನ್ನ ತಂದೆ ನಾನಾ, ನಾ ತಂದೆನಾ, ನಾ ತಂದೆ ಅಲ್ಲಪ್ಪ, ನಮ್ಮಪ್ಪ ತಂದೆ ಅಲ್ಲ, ಇವ್ರು ಯಾರು ತಂದೆ ಅಲ್ಲ, ನೀ ತಂದೆ ಅಂತ ನಾ ಬಂದೆ, ನೀ ತಂದೆ ಅಂತ ನಾ ಬಂದೆ ಕಣೋ. ನಾನು ಯಾವ ತಂದೆ, ನಮ್ಮಪ್ಪ ಯಾವ ತಂದೆ, ಸ್ವಾಮಿ ನೀನೇ ತಂದೆ, ಜಗದ ತಂದೆ, ನೀ ತಂದೆ ಅಂತ ನಾ ಬಂದೆ ಸ್ವಾಮಿ. ಅಷ್ಟೊತ್ತಿಗೆ ಕಣ್ಣು ಬಿಡ್ತಾಳೆ, ಪೂರ್ತಿ ಕಣ್ಣು ಬಿಟ್ಟಿರಲ್ಲ, ಮಸ್ಕು ಮಂಜು. ತನ್ನ ಮಗುನ ಮುಟ್ಟಬೇಕು ಅಂತ ಎಲ್ಲ ತಾಯಿಯರಿಗೆ ಹುಟ್ಟಿದ ತಕ್ಷಣ ಮಗು ಮುಟ್ಟೋ ಆಸೆ, ಎರಡು ಕೈಯು ಮುಟ್ಟಕ್ಕೆ ಹೋಗುತ್ತೆ, ಇನ್ನೇನು ಮುಟ್ಟಬೇಕು, ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ, ಗೋಚರ ಆಗ್ತಾ ಇದೆ, ಮಗುನ ನೋಡ್ತಾಳೆ, ಅವು ಎತ್ಕೋಬೇಕು ಅಂತ ಹೋದ ಕೈ ಹಾಗೇ ವಾಪಸ್ ಬಂದು ಎರಡು ಕೈ ಮುಗಿತಾ ಇದ್ದಾಳೆ. ತಂದೆ ತಾಯಿ ಇಬ್ಬರು ಕೈ ಮುಗಿತಾರೆ, ಇಬ್ಬರಿಗೂ ಆನಂದ ಭಾಷ್ಪ ಆಗ್ತಾ ಇದೆ. ಹೇಳ್ತಾರೆ, ಈ ದರ್ಶನವನ್ನು ನಮಗೆ ಕೊಟ್ಟು ಕೃತಾರ್ಥನಾಗಿ ಮಾಡಿಬಿಟ್ಟು, ಆದರೆ ಯಾವ ತಂದೆ ತಾಯಿಗೆ ಮಗುನ ಮುಟ್ಟಬೇಕು ಎತ್ಕೋಬೇಕು ಅಂತ ಆಸೆ ಇರಲ್ಲ, ನಮಗೂ ಆಸೆ ಇರಲ್ವಾ? ಈ ರೂಪ ವಾಪಸ್ ತಗೋ, ಮಗುವಾಗ ಬಾ, ಮುಟ್ಟಬೇಕು ಎತ್ಕೋಬೇಕು. ಅದು ಅಲ್ಲದೆ ಕಂಸನಿಗೆ ಕ್ಷಣದಲ್ಲಿ ಗೊತ್ತಾಗುತ್ತೆ, ಓಡಿ ಬರ್ತಾನೆ, ಕತ್ತರಿಸಾಕ್ತಾನೆ, ಬೇಡಪ್ಪ ಅವೆಲ್ಲ ನೋಡೋದು, ದಯವಿಟ್ಟು ಸಾಮಾನ್ಯ ಅವನಿಗೆ ಈ ದರ್ಶನ ಕೊಡಬೇಡವೋ, ಅವನಿಗೆ ಅಯೋಗ್ಯ, ಬೇಡಪ್ಪ ಬೇಡ ಅಂತಿದ್ದಾರೆ. ಅಷ್ಟರಲ್ಲಿ ಮಗು, ಹುಟ್ಟಿದ ಮಗು ಅಪ್ಪನಿಗೆ ಅಂತ ಶಾಕ್, ಅವನಿಗೆ ಏನಪ್ಪ ಅಂತ ಮಾತಾಡಕ್ಕೆ ಪ್ರಾರಂಭ ಮಾಡ್ತು. ಜಸ್ಟ್ ಬಾರ್ನ್ ಎ ಬೇಬಿ ಸ್ಟಾರ್ಟೆಡ್ ಟಾಕಿಂಗ್. ಅಪ್ಪ ಏನು, ಮೂಲೆಯಲ್ಲಿ ನೋಡಿದ್ರೆ ಬುಟ್ಟಿ ಇದೆಯಾ? ಇದೆ, ತಗೊಂಬ ಬುಟ್ಟಿನಾ. ಆಶ್ಚರ್ಯ ಅವನಿಗೆ. ಬುಟ್ಟಿ ತಗೊಂಬಂದ. ಏನು ಮಾಡಬೇಕು? ನನ್ನ ಎತ್ತದ್ರಲ್ಲಿ ಮಲಗಿಸ್ಕೋ, ಹೀಗೆ ಬುಟ್ಟಿ ಎತ್ಕೊಳ್ಳ, ನಾನು ನಾರ್ಮಲ್ ಮಗು ಆಗ್ತೀನಿ, ಇಟ್ಕೋ ಅದರಲ್ಲಿ, ಡೋಂಟ್ ವರಿ. ಏನು ಮಾಡ್ಬೇಕು? ಆಮೇಲೆ ಬಾಗಿಲತ್ರಕ್ಕೆ ಹೋಗು, ಬಾಗಿಲತ್ರ ಹೋಗು, ಬೀಗ ಹಾಕಿದ್ದೆ ಕಣ, ಬೀಗ ಒಡಿಸ್ತೀನಿ, ನನಗೆ ಗೊತ್ತಿದೆ, ಬಾಗಿಲತ್ರ ಹೋಗು. ಬಾಗಿಲು ತೆಗೆಯುತ್ತದೆ ಆಟೋಮೆಟಿಕ್ಕಾಗಿ. ಅಯ್ಯೋ ಭಯನಪ್ಪ, ಯಾಕೆ? ಆಚೆ ಕಡೆ ಕಾವಲುಗಾರರುಗಳು, ಭಟ್ರುಗಳು ಶಸ್ತ್ರ ಅಸ್ತ್ರ ಇಟ್ಕೊಂಡಿದ್ದಾರೆ, ಕಂಸನಿಗೆ ಟೆಕ್ಸ್ಟ್ ಮೆಸೇಜ್ ಕೊಡ್ತಾರೆ, ಕೊಂದು ಬಿಡ್ತಾರಪ್ಪ ಅಂತ. ಅದೆಲ್ಲ ನಾನು ನೋಡ್ಕೊಳ್ತೀನಿ, ಆಚೆಗೆ ಹೋಗು. ಅಲ್ಲಿಂದ ಯಮುನೆ ಬರುತ್ತೆ, ನೀನು ಯಮುನೆ ನದಿನಲ್ಲಿ ದಿನಕ್ಕೆ 10 ಸರ್ತಿ ಓಡಾಡಿರೋನು, ಎಲ್ಲಿ ಆಳ ಇಲ್ಲ ಅನ್ನೋದು ನೋಡ್ಕೊಂಡು ಇಳಿ, ಬುಟ್ಟಿ ತಲೆ ಮೇಲಿಟ್ಕೋ. ಯಮುನೆ ನಾಟುವಾಗ ಮಳೆ ಬರುತ್ತೆ, ಭೀಕರ ಮಳೆ ಬರುತ್ತೆ, ಕುಂಭದ್ರೋಣ ಮಳೆ ಬರುತ್ತೆ, ಪ್ರವಾಹದ ಮಳೆ ಬರುತ್ತೆ, ವಿಚಿತ್ರ ಪ್ರವಾಹ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಹೆದರಬೇಡ, ಬೆದರಬೇಡ, ಬೆಚ್ಚಬೇಡ, ಹಿಂದೆ ನೋಡಬೇಡ, ಮೇಲ್ ನೋಡಬೇಡ, ಅಕ್ಕಪಕ್ಕ ನೋಡಬೇಡ, ಮುಂದೆ ಮಾತ್ರ ನೋಡ್ತಾ ಇರು. ಯಮುನೆನ ದಾಟು, ಗೋಕುಲಕ್ಕೆ ಹೋಗು. ಗೋಕುಲದಲ್ಲಿ ನಂದಗೋಪನ ಮನೆ ಮುಂದೆ ಹೋಗು. ನಂದಗೋಪನ ಮನೆಯ ಮುಂಭಾಗದಲ್ಲಿ ದಾಸರು, ದಾಸಿಯರು, ಗೋಪರು, ಗೋಪಾಲಕರು, ಗೋಪಿಯರು ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ದನ ಕರುಗಳು ನಿದ್ದೆ ಮಾಡ್ತಾ ಇರುತ್ತೆ. ನಂದಗೋಪನ ಮನೆ ಒಳಗಡೆ ಹೋಗು. ನಂದಗೋಪ ಬಾಗಿಲಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ. ಎರಡನೇ ಕೊಠಡಿ ಎಡಗಡೆ, ಎರಡನೇ ಕೊಠಡಿ ಒಳಗಡೆ ಹೋಗು. ಯಶೋದೆ ಆಗ್ತಾನೆ ಒಂದು ಹೆಣ್ಮಗು ಹೆತ್ತಿರ್ತಾಳೆ.
ಮಲಗಿದ್ದಾಳೆ. ಆ ಪ್ರಸೂತಿಯ ಮಾಡಿಸಿದ ಪ್ರಸೂತಿಯರು ದಾದಿಯರು ನಿದ್ದೆ ಮಾಡ್ತಿರ್ತಾರೆ. ಇವಳು ಇನ್ನೂ ಎಚ್ಚರಾಗಿರಲ್ಲ. ಮಗು ಒಂದು ಅಲ್ಲಿರುತ್ತೆ. ನನ್ನ ಅಲ್ಲಿ ಮಲಗಿಸು, ಆ ಮಗುನ ಬುಟ್ಟಿಲಿಟ್ಕೋ, ಹೇಗೆ ಹೋದು ಹಾಗೆ ಬಾ, ಇಷ್ಟು ಕೇಳು. ಯಾತಿಕೆ ಏನು ಅಂತ ಕೇಳ್ಕೊಬೇಡ. ಬಾಲ್ ಟು ಬಾಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಇಟ್ಕೊಂಡ ಬಾಗಿಲ ಹತ್ರ ಬಂದ, ಬಾಗಿಲು ಬಡ್ಕೊಳ್ತು. ಬಾಗಿಲು ಯಾರು ತೆಗಿಬೇಕು? ಎರಡು ಬುಟ್ಟಿ ಇಟ್ಕೊಂಡು ಎರಡು ಕೈಯೋ ಯಾರು ತೆಗಿಬೇಕು? ತಾನೇ ಬಾಗಿಲು ತೆಕ್ಕೊಳ್ತು. ಈಗಿನ ಕಾಲದ ಹುಡುಗರಿಗೆ ಆ ದೇವಕಿ ವಸುದೇವರ ಸೆರೆಮನೆಯಲ್ಲಿ ತಾನೇ ಬಾಗಿಲು ತೆಕ್ಕೊಳ್ತು ಅಂದರೆ ಹೆಂಗೆ ಯಾರಿದ್ರು ಅಂತಂತಾರೆ. ಏರ್ಪೋರ್ಟ್ಗೆ ಹೋಗಿ ನೋಡಿ ಗೊತ್ತಾಯ್ತು. ಏರ್ಪೋರ್ಟಲ್ಲಿ ಯಾರಿರ್ತಾರೆ? ಆಟೋಮೆಟಿಕಲ್ಲಿ ತೆಗೊಂಬಲ್ವಾ? ಎಲ್ಲ ಕಾಲದಲ್ಲೂ ಕಾನ್ಸೆಪ್ಟ್ಸ್ ಅಂತ ಇದ್ದೇ ಇರುತ್ತೆ. ಕಾನ್ಸೆಪ್ಟ್ಸ್ ಅಂತ ಬಾಗಿಲು ತೆಕ್ಕೊಳ್ತು. ಆಚೆಗೆ ಹೋದ. ಆ ಕಾವಲುಗಾರರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಅಸ್ತ್ರಗಳನ್ನು ಮೂಲೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಆರಾಮಾಗಿ ಹೋದ. ಯಮುನಾ ನದಿಲಿ ಇಳಿದ. ನಿಧಾನ ನಡ್ಕೊಂಡು ಹೋದ. ಮಳೆ ಬಂತು, ಭೀಕರ ಮಳೆ ಬಂತು, ಕುಂಭದ್ರೋಣ ಮಳೆ ಬಂತು. ಅಯ್ಯೋ, ನನ್ನ ಬೇಕಾದ್ರೆ ತಗೊಂಡ್ಬಿಡು, ಪ್ರವಾಹ ಬರ್ತಾ ಇದೆ, ನನ್ನ ಮುಚ್ಚಾಕ್ಬಿಡು. ಮಗು ಎಂಥ ಮಳೆ ಬರ್ತಿದೆಯೋ, ಮಗು ನೆಂದೋಗುತ್ತೆ, ಈಗ ತಾನೇ ಹುಟ್ಟಿರೋ ಮಗು, ಹಸಿ ಮೈ. ಆದರೆ ಮಗು ಹೇಳಿತ್ತು, ಮೇಲ್ ನೋಡಬೇಡ, ಹಿಂದೆ ನೋಡಬೇಡ, ಅಕ್ಕಪಕ್ಕ ನೋಡಬೇಡ, ಮುಂದೆ ನೋಡ್ತಿರು. ಹಿಂದೆ 7 ಹೆಡಿಯ ಆದಿಶೇಷ ಒಂದು ಹನಿ ನೀರು ಮಗು ಮೇಲೆ ಬರದೇ ಇರೋ ಥರ ಆರಾಮಾಗಿ ಬರ್ತಾ ಇದೆ. ಈಗ ಕುಂಭದ್ರೋಣವಾಗಿರತಕ್ಕಂಥ ಮಳೆ ಬೆಟ್ಟಕ್ಕೆ ಸುರಿದು ಬೆಟ್ಟದ ಪ್ರವಾಹ ಇಲ್ಲಿವರೆಗೂ ಬಂತು. ಕಡೆಗೆ ಅವನ ಮೂಗಿಗೆ ಬಂತು. ನನ್ನ ಪ್ರಾಣ ಹೋದ್ರೂ ಹೋಗಲಿ, ಮಗು ಪ್ರಾಣ ತೆಗಿಬೇಡುವು ಯಮುನೆ, ಈ ನಮಸ್ಕಾರ ಮಾಡ್ತೀನಿ ಕಣೆ, ಬೇಡ ಕಣೆ, ಏರಬೇಡ ಕಣೆ ಅಂತೀಯಾನೆ. ಇಲ್ಲಿವರೆಗೂ ಬಂದ್ಲು ಯಮುನೆ, ಇಲ್ಲಿವರೆಗೂ ಬಂದ್ಲು. ಒಂದು ಸಲ ರಭಸದಿಂದ ಹೇಗೆ ಬಂದ್ಲು ಅಂತಂದ್ರೆ, ಇವನ ವಾಸುದೇವನ ದೇಹ ಪೂರ್ತಿ ಮುಚ್ಚಿದ್ಲು. ಹೋಗಿ ಆ ಮಗು ಕೃಷ್ಣನ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಯಮುನೆ ಇಳಿದ್ಲು. ಈಗ ಪ್ರವಾಹದ ಬರ ಇಳಿತು. ದಾಟದ ಯಮುನೆಯನ್ನ ಗೋಕುಲಕ್ಕೆ ಬಂದ. ಎಲ್ಲ ಮಲಗಿದ್ದಾರೆ. ಒಳಗಡೆ ಹೋದ, ಮಗುವನ್ನೆಲ್ಲ ಮಲಗಿಸಿದ. ಆ ಮಗುವನ್ನು ಎತ್ಕೊಂಡ ಈಚೆ ಬಂದ. ಹೇಗೆ ಹೋಗಿದ್ನೋ ಹಾಗೆ ಬಂದ. ದೇವಕಿ ಕೈ ಕೊಟ್ಟ ತಕ್ಷಣ ಕಿಟಾರ್ ಅಂತ ಕಿರ್ಚ್ಕೊಳ್ತು. ಅವರೆಲ್ಲ ಎಚ್ಚರ ಆದರು. ತಕ್ಷಣ ಮೆಸೇಜ್ ಕಳಿಸಿದ್ರು. ಕಂಸ ಉಪ್ಪರಿಗೆ ಮೇಲೆ ಶತಪಥ ಮಾಡ್ತಾ ಇದ್ದ. ಮೆಸೇಜ್ ಬಂದ ತಕ್ಷಣ ಮೆಟ್ಲಲ್ಲಿ ಇಳಿಲಿಲ್ಲ, ಉಪ್ಪರಿಗೆ ಮೇಲಿದ್ದಲ್ಲೇ ಕುದುರೆಗೆ ನೆಕ್ಕೊಂಡ. ನೆಗೆದು ನಾಗಾಲೋಟದಲ್ಲಿ ಬಂದು ಮಗುವನ್ನು ಕಿತ್ಕೊಂಡ ದೇವಕಿ ಕೈಯಿಂದ. ಓಹೋ, 8ನೇ ಮಗುನ ನನ್ನ ಕೊಲ್ಲಕ್ಕೆ ಹುಟ್ಟಿರೋದ, ನನ್ನ ಕೊಲ್ಲುತ್ತಾ? ಲೇ ನೋಡ್ರೋ, ಎಲ್ಲ ಬಂದರು ಆಚೆ ಕಡೆ, ಯಾರನ್ನು ಕೊಲ್ತಾರೆ ತೋರಿಸ್ತೀನಿ ಅಂತ ಅಂಗಳಕ್ಕೆ ಬಂದ. ಸೆರೆಮನಿಯ ಅಂಗಳಕ್ಕೆ ಬಂದ. ಎಲ್ಲರೂ ಬಂದರು. ಅವನು ಕೊಲ್ತಾ ಇದ್ದಿದ್ದ ಮಕ್ಕಳನ್ನ ಹೇಗೆ ಅಂದರೆ, ಆ ಮಗುವನ್ನು ಆಕಾಶಕ್ಕೆ ಚಿಮ್ಮುತ್ತಾ ಇದ್ದ. ಅದು ಕೆಳಗಡೆ ಬೀಳುವಾಗ ಕತ್ತಿರಲ್ಲಿ ಕತ್ತರಿಸ್ತಾ ಇದ್ದ. ಆ ರಕ್ತ ಎಲ್ಲ ಗೋಡೆಗಳಿಗೆ ಕಲಿಬೇಕು. ಅದನ್ನು ನೋಡಿಬಿಟ್ಟು ಮಾಡರ್ನ್ ಆರ್ಟ್ ಅಂತ ಖುಷಿ ಪಡಬೇಕು. ಹೀಗೆ ಅವನು ಆ ಮಗುವನ್ನು ಒಂದು ಸಲ ಮೇಲಕ್ಕೆ ಹಾಕಿ ಕತ್ತಿ ಎತ್ತಿ ಕತ್ತರಿಸಕ್ಕೆ ಹೀಗೋದ. ಮೇಲಕ್ಕೆ ಹೋದ ಹೆಣ್ಣು ಮಗು. ಕೆಳಗಡೆ ಇಳಿಲೇ ಇಲ್ಲ, ಕೆಳಗಡೆ ಬೀಳಲಿಲ್ಲ, ಹಾರಿಕೊಂಡು ಮೇಲಕ್ಕೆ ಹೋಯ್ತು. ಹೋಗ್ತಾ ಅಷ್ಟಭುಜದ ದುರ್ಗಾದೇವಿ ಆದ್ಲು. ಲೇ ಮೂರ್ಖ, ನನ್ನ ಕೊಂದು ನಿನಗೆ ಏನೋ ಲಾಭ? ನಿನ್ನನ್ನು ಕೊಲ್ಲತಕ್ಕಂಥ ದೇವಕಿಯ 8ನೇ ಮಗ ಈಗಾಗಲೇ ಹುಟ್ಟಿದಾನೆ, ಬೇರೆ ಕಡೆ ಬೆಳೀತಾ ಇದ್ದಾನೆ. ಕೃಷ್ಣನ ಜನನ ವೃತ್ತಾಂತವನ್ನು ಪೂರ್ತಿ ತಿಳ್ಕೊಂಡಿರತಕ್ಕಂಥ ಭೀಷ್ಮರು ಕಡೆಗಾಲದಲ್ಲಿ ಸ್ಮರಣೆ ಮಾಡ್ತಾರೆ. ಎಂಥ ಕೃಷ್ಣ ಬಂದುಬಿಟ್ಟಲ್ಲೋ ಸ್ವಾಮಿ, ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಅಗ್ರಾಹ್ಯ ಶಾಶ್ವತ ಕೃಷ್ಣ ಲೋಹಿತಾಕ್ಷ ಪ್ರತರ್ಧನ ಪ್ರಭೂತ ಸ್ತ್ರೀಕುಬ್ಧಾಮ ಪವಿತ್ರ. 3 ಲೋಕಗಳನ್ನು ಪವಿತ್ರ ಮಾಡೋ ಹಾಗೆ ಬಂದಲ್ಲೋ ಕೃಷ್ಣ. ಪವಿತ್ರಕ್ಕೆ ಪವಿತ್ರವಾಗಿ ಬಂದಲ್ಲೋ ಕೃಷ್ಣ. ಮಂಗಳಕ್ಕೆ ಮಂಗಳವಾಗಿ ಬಂದಲ್ಲೋ ಕೃಷ್ಣ. ಕುರುಕ್ಷೇತ್ರದ ಅಂಗಳಕ್ಕೆ ಮಂಗಳವಾಗಿ ಬಂದಲ್ಲೋ ಕೃಷ್ಣ. ಆನಂದ ಪಡ್ತಾ ಇದ್ದಾರೆ. ಭೀಷ್ಮರು ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಅವರು ಭೀಷ್ಮರು ಕೃಷ್ಣನನ್ನು ಎದುರುಗಡೆ ನೋಡ್ತಾ ಇದ್ರು ಕೂಡ ಅಂತರಂಗದಲ್ಲಿ ಹೃದಯದಲ್ಲಿ ನರಸಿಂಹದೇವರನ್ನು ಪೂಜೆ ಮಾಡ್ತಾ ಇದ್ದಂಥವರು. ಭೀಷ್ಮರಿಗೆ ಆ ಶಕ್ತಿ ಎಲ್ಲಿಂದ ಇತ್ತು? 800 ವರ್ಷದ ವೃದ್ಧ
11 ಅಕ್ಷೋಹಿಣಿ ಸೈನ್ಯದ ನಾಯಕನಾಗಿ ಜಗತ್ತಿನಲ್ಲಿ ಅಚ್ಛೇದ್ಯ ಅಭೇದ್ಯ ವೀರಾದಿ ವೀರರಾಗಿರತಕ್ಕಂಥ ಅರ್ಜುನ, ಭೀಮ, ನಕುಲ, ಸಹದೇವ, ಪಾಂಡವರ ಅಕ್ಷೋಹಿಣಿ ಸೈನ್ಯಗಳನ್ನು 800 ವರ್ಷದ ವೃದ್ಧ ಪಿತಾಮಹ ಯುದ್ಧದಲ್ಲಿ ಎದುರಿಸ್ದ ಅಂತಂತಂದ್ರೆ ಒಳಗಡೆ ಅದ್ಯಾವ ಶಕ್ತಿ, ಪರ್ವತ ಶಕ್ತಿ ಇತ್ತು ಅಂದರೆ ನರಸಿಂಹ ಉಪಶ್ರೀಮಾನ್, ನರಸಿಂಹ ಶಕ್ತಿ. ಇವತ್ತು ಅಷ್ಟೇ ಒಂದು ಸತ್ಯ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ತುಂಬ ಸಂಕಟದಲ್ಲಿದ್ದಾಗ, ತುಂಬ ನೋವಲ್ಲಿದ್ದಾಗ, ತುಂಬ ರೋಗದಲ್ಲಿದ್ದಾಗ, ತುಂಬ ರಿಸ್ಕಲ್ಲಿದ್ದಾಗ, ತುಂಬ ಟೆನ್ಷನ್ಲಿದ್ದಾಗ, ಅಥವಾ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಪರ್ವತಗಳಲ್ಲಿ ಎಲ್ಲೋ ಹಿಮಾಚಲ್ ಪ್ರದೇಶಕ್ಕೋ ಎಲ್ಲೋ ಹೋಗಿರ್ತಾರೆ, ಹರಿದ್ವಾರ, ಋಷಿಕೇಶ್ ಹೋಗಿರ್ತಾರೆ, ನೋಡಿದಿರಲ್ಲ, ಮಳೆ ಬಂದಾಗ, ಪರ್ವತ ಬಿದ್ದಾಗ, ಭೂಮಿ ಕುಸಿದಾಗ ಏನೇ ಅನಾಹುತಿ ಅಂತ ಕಷ್ಟ, ನಷ್ಟ, ಸಂಕಷ್ಟ, ಪ್ರಯಾಣದ ಸಮಯಗಳಲ್ಲಿ, ನದಿಗಳಲ್ಲಿ ತೊಂದರೆ ಸಿಕ್ಕಾಗ, ಬೆಟ್ಟಗಳಲ್ಲಿ ತೊಂದರೆ ಸಿಕ್ಕಾಗ, ಮಹಾ ರೋಗಕ್ಕೆ ಸಿಕ್ಕಾಗ, ಉಲ್ಬಣ ರೋಗಕ್ಕೆ ಸಿಕ್ಕಾಗ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು. ಶರಪಂಜರದಲ್ಲಿದ್ದು 1000 ಬಾಣಗಳು ಚುಚ್ತಾ ಇದೆ, ರಕ್ತ ಸೋರ್ ಹೋಗ್ತಾ ಇದೆ, ಜೀವ ಸುರಿದು ಹೋಗ್ತಾ ಇದೆ, ತ್ರಾಣ ಇಲ್ಲ, ಪ್ರಾಣ ಇಲ್ಲ, ಆದರೂ ಆ ಶಕ್ತಿ ಇಟ್ಕೊಂಡಿದ್ರಲ್ಲ ಎಲ್ಲಿ ಅಂದರೆ ನರಸಿಂಹ ಉಪಶ್ರೀಮಾ, ನರಸಿಂಹನ ಸ್ಮರಣೆ ಮಾಡ್ತಾ ಇದ್ದಂಥವರು ಹೇಳ್ಕೊಳ್ತಾರೆ. ಅದನ್ನು ಸ್ಪಷ್ಟವಾಗಿ ಇಷ್ಟು ನರಸಿಂಹನ ಹೆಸರೇ ಹೇಳ್ತಾರೆ ಬಾಯಿ ಬಿಟ್ಟು. ಅಪ್ಪ ಶ್ರೀಮಾನ್ ಅಂತಂತಾರೆ ನೋಡಿ, ಮಹಾನುಭಾವನಪ್ಪ, ಕಾಪಾಡ್ದ. ಯಾರನ್ನ ಕಾಪಾಡ್ದ? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಇಬ್ಬರು ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಾಗ ಹಿರಣ್ಯಾಕ್ಷನನ್ನು ವರಾಹ ರೂಪದಿಂದ ಬಂದು ಸಂಹಾರ ಮಾಡ್ದ. ಹಿರಣ್ಯಕಶ್ಯಪು ರೋಷದಿಂದ, ಆಕ್ರೋಶದಿಂದ, ಆವೇಶದಿಂದ ನನ್ನ ಸೋದರನನ್ನು ಕೊಂದಿರತಕ್ಕಂಥ ವಿಷ್ಣುವನ್ನು ಕತ್ತರಿಸಿ ಚೆಲ್ಲುತ್ತೀನಿ ಅಂತ ಹೊರಟ. ಆಮೇಲೆ ಮೈಂಡ್ ಅಪ್ಲೈ ಮಾಡ್ದ. ನನಗಿಂತ ಬಲಿಷ್ಠ, ಸಮರ್ಥ, ಶಕ್ತ, ವೀರ, ಧೀರ ನಮ್ಮ ಸೋದರ ಹಿರಣ್ಯಾಕ್ಷ, ಅವನನ್ನೇ ಕತ್ತರಿಸಾಕಿದ್ದಾನೆ ಅಂದರೆ ಮಹಾವಿಷ್ಣು ಎಷ್ಟೊಂದು ಹೀರೋ ಆಗಿರಬೇಕು, ಎಷ್ಟು ಬಲಿಷ್ಠ ಆಗಿರಬೇಕು. ಮಹಾವಿಷ್ಣುವಿನ ನಾನು ಸೋಲಿಸ್ಬೇಕು ಅಂದರೆ ನಾನು ವಿಷ್ಣುವಿಗಿಂತ ಪವರ್ಫುಲ್ ಆಗಬೇಕು, ಹೀರೋ ಆಗಬೇಕು. ಅಂದರೆ ನಾನು ಮಂದರ ಪರ್ವತದ ತಪ್ಪಲಿಗೆ ಹೋಗಿ ತಪಸ್ಸು ಮಾಡಿ ವಿಷ್ಣುವನ್ನು ಸೋಲಿಸತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಬರಬೇಕು. ತಪಸ್ಸಿಗೆ ಬಂದ. ಇಡೀ ಪ್ರಪಂಚದ ಎಲ್ಲರೂ ತಪಸ್ಸಿಗೆ ಕೂತ್ಕೊಳ್ತಾರೆ, ಇವನು ತಪಸ್ಸಿಗೆ ಕೂತ್ಕೊಳ್ಳಿ, ತಪಸ್ಸಿಗೆ ನಿಂತ. ಹೇಗೆ ನಿಂತ ಅಂದರೆ ಒಂದು ದೇಹವನ್ನು ಹೀಗೆ ನಿಲ್ಲಿಸಿದ, ಎರಡೂ ಕೈಯನ್ನು ಆಕಾಶಕ್ಕೆ ಮೀಟಿದ, ಪೂರ್ತಿ ಮುಖವನ್ನು, ತಲೆಯನ್ನು, ಕಣ್ಣನ್ನು ಆಕಾಶಕ್ಕೆ ಮಾಡ್ದ. ಈ ಕಾಲಿನ ಹಿಂಭಾಗವನ್ನೆಲ್ಲ, ಹಿಮ್ಮಡಿಯನ್ನೆಲ್ಲ ಮೇಲೆ ಕೆತ್ತದ. 5 ಬೆರಳುಗಳ ಮೇಲೆ ನಿಂತ, ನಿಧಾನವಾಗಿ ಪಕ್ಕದ 4 ಬೆರಳುಗಳನ್ನು ವಿಡ್ರಾ ಮಾಡಿಕೊಂಡ. ಇಡೀ ಬರೀ 2 ಕಾಲ ಹೆಬ್ಬೆರಳಿನ ಮೇಲೆ ದೇಹವನ್ನು ನಿಲ್ಲಿಸಿಕೊಂಡು 2 ಕೈಗಳನ್ನು ಆಕಾಶಕ್ಕೆ ಮೀಟಿಕೊಂಡು ಬ್ರಹ್ಮದೇವರ ತಪಸ್ಸು ಮಾಡ್ತಾ ಇದ್ದಾನೆ. ಆ ಉಗ್ರ, ವ್ಯಗ್ರ, ಇಂಟೆನ್ಸ್ ತಪಸ್ಯ ಹೇಗಿತ್ತು ಅಂದರೆ, ಎಷ್ಟು ಸಮಯ ಆಗೋಗಿತ್ತು ಅಂದರೆ, ಅವನ ದೇಹದ ಸುತ್ತಲೂ ಹುತ್ತ ಸುತ್ತಲೂ ಬೆಳೆದೆ, ಹುತ್ತ ಬೆಳೆದ್ರೆ ದೊಡ್ಡ ಹುತ್ತ ಆಯಿತು. ಗೆದ್ದಲು ಹುತ್ತ ಬೆಳೆದು ಅದರ ಮೇಲೆ ಗಿಡ, ಬಳ್ಳಿ, ಮರಗಳು ಬೆಳೆದು, ದೊಡ್ಡ ಮರಗಳು ಬೆಳೆದು, ಆ ಮರಗಳು ಕೊಂಬೆ, ರಂಬೆ, ಹಣ್ಣು, ಹೂವುಗಳು ಬೆಳೆದು, ಹೂವು ಒತ್ತಿ ಅದೇ ಒಂದು ಮಿನಿ ಫಾರೆಸ್ಟ್ ಥರ ಆಗೋಗಿದೆ. ಅದರ ಒಳಗಿದ್ದಾನೆ. ಅವನ ಆ ತಪಸ್ಸಿನ ಬಿಸಿ, ಸಫೋಕೇಶನ್ನು, ಶಾಖ 14 ಲೋಕಕ್ಕೆ ಬಂದು, ದೇವತೆಗಳು ಬ್ರಹ್ಮಣತ್ತು ಬಂದು, ಬೇಗ ಹೋಗಿ ಅವನ್ನ ಮಣಿಸು, ಅವನಿಗೇನು ಬೇಕು ಕೊಟ್ಟು ಈಚೆ ಕರೆಸು, ಇಲ್ಲಾಂದ್ರೆ ಲೋಕಗಳು ಸುಟ್ಟೋಗುತ್ತೆ, ಹೋಗು. ಬ್ರಹ್ಮದೇವರು ತಕ್ಷಣ ಬಂದರು. ನೋಡ್ತಾನೆ ಹಿರಣ್ಯಕಶ್ಯಪು ಎಲ್ಲಿ ತಪಸ್ಸು ಅಂತ, ಕಾಣ್ತಾನೆ ಇಲ್ಲ, ಒಬ್ಬ ಮನುಷ್ಯನೇ ಇಲ್ಲ. ಆಗ ಆ ಬ್ರಹ್ಮದೃಷ್ಟಿಯಿಂದ ನೋಡ್ತಾರೆ, ಆ ಹುತ್ತದ ಒಳಗಡೆ ಹೇಗೆ ಉತ್ಕಟವಾಗಿ ನಿಂತು ಬಿಟ್ಟಿದ್ದಾನೆ ಅಂತಂದರೆ, ಆಗ ಒಂದು ಪ್ರೋಕ್ಷಣೆ ಮಾಡ್ತಾರೆ. ಹುತ್ತ ಬೀಳುತ್ತೆ, ನೋಡ್ತಾರೆ ಅವನ ದೇಹದ ಮಾಂಸ, ಚರ್ಮ ಪೂರ್ತಿ ದೇಹ ತಿಂದ್ಕೊಂಡು ಹೊರಟೋಗಿದೆ. ಗೆದ್ದಲುಗಳು, ಇರುವೆಗಳು, ಹುಳುಗಳು, ಕ್ರಿಮಿಗಳು, ಹುಪ್ಪಟುಗಳು, ಕೀಟಗಳು ಎಲ್ಲ ತಿಂದುಬಿಟ್ಟಿದೆ. ಬರೇ ಅಸ್ಥಿ ಪಂಜರ, ಸ್ಕೆಲಿಟನ್ನಲ್ಲಿ ಜೀವ ಇಟ್ಕೊಂಡು ತಪಸ್ಸು ಮಾಡ್ತಿರತಕ್ಕಂಥ ಹಿರಣ್ಯಕಶಿಪು. ಆಗ ನೈತತ್ ಪೂರ್ವ ಯಶಶ್ಚಕ್ರು, ಪೂರ್ವದಲ್ಲಿ ಇದಕ್ಕೆ ಮುಂಚೆ ಇಂಥ ತಪಸ್ಸನ್ನು ಹಿಂದೆ ಮಾಡಿಲ್ಲ, ಮುಂದೆ ಮಾಡಿಲ್ಲ. ಮಹಾನುಭಾವ ಕಶ್ಯಪುತ್ರ, ಏಳು ಮೇಲೆ ಏನು ಬೇಕು ಅಂತ ಇನ್ನೊಂದು ಸಲ ತಮ್ಮ ತೀರ್ಥವನ್ನು ತೆಗೆದು ಪ್ರೋಕ್ಷಣೆ ಮಾಡಿದರೆ ಮಹಾರಾಜ ಚಕ್ರವರ್ತಿಯಂತಹ ಹಿರಣ್ಯಕಶಿಪು ಬಂದ, ಬೆಳಗದ.
ಏನು ಬೇಕು ಅಂದ. ಅವನೇ ಇಷ್ಟು ದೊಡ್ಡ ನೀನು ಬ್ರಹ್ಮ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಬಂದಿದ್ಯಾ, ಸಿಕ್ಕಾಪಟ್ಟೆ ಲೆಂತಿ ಅಪೇಕ್ಷೆ ಇಲ್ಲ, ಸಿಂಪಲ್ ಒಂದು ರಿಕ್ವಿಸಿಷನ್ ಇದೆ ಮಾಡಿ. ಏನು? ನನಗೆ ಸಾವು ಬೇಡ. ಬ್ರಹ್ಮದೇವರು ಹೇಳಿದರು, ಹುಟ್ಟಕ್ಕೆ ಮುಂಚೆ ನೀನು ಕೇಳ್ಕೊಂಡಿದ್ರೆ ಪಾಸಿಬಿಲಿಟಿ ಇತ್ತು, ಹುಟ್ಟಿದಿ ಅಂದರೆ ಆಲ್ರೆಡಿ ಹಾಫ್ ದ ಬ್ಯಾಟಲ್ ಇಸ್ ಲಾಸ್ಟ್. ನೀನು ಜಾತಸ್ಯ ಮರಣಂ ಧ್ರುವಂ, ಜಾತಸ್ಯ ಮರಣಂ ಧ್ರುವಂ, ಅದು ಲೇಬಲ್ ಇಟ್ಕೊಂಡೇ ಬಂದಿರ್ತಾರೆ. ಅದನ್ನು ನಾನು ಒಂದಿನ ಹೋಗಬೇಕು, ಆದ್ದರಿಂದ ಅದು ಕೊಡೋಕ್ಕಾಗಲ್ಲ. ಆದರೆ ನೀನು ಭಾಳ ಬುದ್ಧಿವಂತ ಥರ ಕಾಣ್ತಾ ಇದ್ದೀನಿ ನಿನ್ನ ಮಾತಲ್ಲಿ. ಅಪ್ಲೈ ಯುವರ್ ಮೈಂಡ್, ಅಪ್ಲೈ ಯುವರ್ ಬ್ರೈನ್ ಆಸ್ ಫಾರ್ ಇಮ್ಯುನಿಟಿ ವಿಚ್ ವಿಲ್ ಹ್ಯಾವ್ ದ ಸೇಮ್ ಎಫೆಕ್ಟ್. ಈ ಎಫೆಕ್ಟ್ ಇರಬೇಕು, ಇಮ್ಯುನಿಟಿ ಇರಬೇಕು, ಸಾವು ಕೊಡಬೇಡ ಅಂತ ಕೇಳ್ಕೊಡೋದು. ಆ ಥರ ಬ್ರೈನ್ ಅಪ್ಲೈ ಮಾಡಿ ಕೇಳು. ಬ್ರಹ್ಮದೇವರೇ ಕ್ಲೂ ಕೊಡ್ತಾರೆ. ಅವನು ಹೇಳ್ತಾನೆ, ಆಯಿತು, ನನಗೆ ಮನೆಯಲ್ಲಿ ಸಾವು ಬೇಡ, ಹೊರಗಡೆ ಸಾವು ಬೇಡ, ಮೇಲೆ ಸಾವು ಬೇಡ, ಒಳಗೆ ಸಾವು ಬೇಡ, ಮೇಲೆ ಸಾವು ಬೇಡ, ಕೆಳಗೆ ಬೇಡ, ಹೊರಗೆ ಬೇಡ, ಒಳಗೆ ಬೇಡ, ಹಗಲಲ್ಲಿ ಬೇಡ, ರಾತ್ರಿಯಲ್ಲಿ ಬೇಡ, ಶಸ್ತ್ರದಲ್ಲಿ ಸಾವು ಬೇಡ, ಅಸ್ತ್ರದಲ್ಲಿ ಸಾವು ಬೇಡ, ದೇವತೆಗಳಿಂದ ಸಾವು ಬೇಡ, ಮನುಷ್ಯರಿಂದ ಸಾವು ಬೇಡ, ಗಂಧರ್ವರಿಂದ ಸಾವು ಬೇಡ, ಯಕ್ಷರಿಂದ ಸಾವು ಬೇಡ, ಕಿನ್ನರಿಂದ ಸಾವು ಬೇಡ, ಪ್ರಾಣಿಗಳಿಂದ ಸಾವು ಬೇಡ. 27 ಪರ್ಮ್ಯೂಟೇಷನ್ ಕಾಂಬಿನೇಷನ್, 27 ಪರ್ಮ್ಯೂಟೇಷನ್ ಕಾಂಬಿನೇಷನ್. ಆಮೇಲೆ ಇನ್ನೊಂದು ಎಲ್ಲ, ಈಗ ಫರ್ನಿಚರ್ಗೆ ಇನ್ಶೂರೆನ್ಸ್ ಆಯಿತು, ಪಾತ್ರೆಗಳಿಗೆ ಇನ್ಶೂರೆನ್ಸ್ ಆಯಿತು, ಆರ್ಟಿಕಲ್ಗೆ ಇನ್ಶೂರೆನ್ಸ್ ಆಯಿತು, ರಾ ಮೆಟೀರಿಯಲ್ಗೆ ಇನ್ಶೂರೆನ್ಸ್ ಆಯಿತು, ಗೋಡೌನ್ಗೆ ಇನ್ಶೂರೆನ್ಸ್ ಆಯಿತು, ರೂಫ್ಗೆ ಎಲ್ಲ ಇನ್ಶೂರೆನ್ಸ್ ತೊಗೊಂಡು ಫೈನಲಿ ನಮಗೆ ಮರ್ತೋಗಿರುತ್ತೋ ಏನೋ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಕೊಡು ಅಂತ ತೊಗೊಳ್ತಾರೆ. ಬಿಟ್ಟೋಗಿರೋದು ಕವರ್ ಆಗಬೇಕು. ಆವಾಗ ಇವೆಲ್ಲ 27 ಕೇಳಿ ಕಡೆಯಲ್ಲಿ ಹೇಳ್ತಾನೆ, ಇಡೀ ಜೀವ ಇರೋದ್ರಿಂದ ಸಾವು ಬರ್ಕೊಡ್ದು, ಜೀವ ಇಲ್ಲದೆ ಇರೋದ್ರಿಂದ ಸಾವು ಬರ್ಕೊಡ್ದು, ಸಜೀವದಿಂದ ನಿರ್ಜೀವದಿಂದ ಸಾವು, ಅಚೇತನದಿಂದ ಚೇತನದಿಂದ ಸಾವು ಬರ್ಕೊಡ್ದು, ಹಗಲಲ್ಲಿ ರಾತ್ರಿಯಲ್ಲಿ ಸಾವು ಬರ್ಕೊಡ್ದು, ಎಲ್ಲ ಕೇಳ್ಕೊಂಡು ಇಡೀ ಬ್ರಹ್ಮಾಂಡ ನಿಂದ ಸೃಷ್ಟಿ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ ಸೃಷ್ಟಿ. ಬ್ರಹ್ಮಾಂಡದ ಬ್ರಹ್ಮ ಸೃಷ್ಟಿಯ ಯಾವುದರಿಂದ ನನಗೆ ಸಾವು ಬರ್ಕೊಡ್ದು, ಬ್ಲ್ಯಾಂಕೆಟ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೊಟ್ಬಿಡು. ಬ್ರಹ್ಮ ತಥಾಸ್ತು ಅಂದ. ತಥಾಸ್ತು ಅಂತ ಇವನು ಅಂದ ತಕ್ಷಣ ಗದೇನ ಒಂದು ಸಲ ಹೆಗಲಿಗೆ ಹಾಕೊಂಡು ತಿರುಗಿದ ಒಂದು ರೌಂಡ್ ಹಿರಣ್ಯಕಶಿಪು. ಬ್ರಹ್ಮ ಅಂದ್ಕೊಂಡ ಇನ್ನೊಂದು ನಿಮಿಷ ಇಲ್ಲಿದ್ರೆ ಡೇಂಜರ್ ಅಂತ ಹೊರಟ ಅವನು. ಹಿರಣ್ಯಕಶಿಪು ಮನೆಗೆ ಬಂದರೆ ಅವನು ಹೊರಗಡೆ ಅಷ್ಟು ಕ್ರೂರ, ಹಿಂಸಕ, ಭಕ್ಷಕ, ಕ್ರೂಡು, ವೈಲೆಂಟು, ಕ್ರೂಯಲ್ಲು. ಮನೆಯ ಒಳಗೆ ಆ ಫ್ಯಾಮಿಲಿ ಹೆಂಗೆ ಇಟ್ಕೊಂಡಿದ್ದ ಅಂದರೆ ಮೃದುವಾಗಿ ಮಧುರವಾಗಿ ಇಟ್ಕೊಂಡಿದ್ದ. ಧೃತರಾಷ್ಟ್ರ ಮಕ್ಕಳಿಗೆಲ್ಲ ದುರ್ಯೋಧನ, ದುಶ್ಯಾಸನ ಎಲ್ಲ ದುಷ್ಟ ಹೆಸರುಗಳನ್ನ ಇಟ್ಟಿದ್ದಲ್ಲ, ಹಾಗಲ್ಲ. ಇವನು ಅಲ್ಟಿಮೇಟ್ಲಿ ತುಂಬ ಸಫಿಸ್ಟಿಕೇಟೆಡ್, ತುಂಬ ನೈಸು, ತುಂಬ ಇಂಟೆಲಿಜೆಂಟು. 4 ಜನ ಮಕ್ಕಳು ಹಿರಣ್ಯಕಶಿಪಿಗೆ. 4 ಹ್ಲಾದ, ಆಹ್ಲಾದ, ಸಹ್ಲಾದ, ಪ್ರಹ್ಲಾದ. The 4 children of Hiranyakashipu: Hlada, Ahlada, Sahlada, Prahlada. Pleasant, nobly pleasant, beautifully pleasant, divinely pleasant. A divinely pleasant Prahlada. ಪ್ರಹ್ಲಾದನ ಮೇಲೆ ತುಂಬ ಪ್ರೀತಿ. ಪಿತೃವತ್ ಸನ್ಯತ ಆಯಾಂಗ್ರಿ ಅಂದರೆ ದೊಡ್ಡವರು ಯಾರಾದರೂ ಕಂಡ್ರೆ ತಾಯಿಗಳನ್ನು ನೋಡಿದಷ್ಟು ಪ್ರೀತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾ ಇದ್ದ. ಪಿತೃವತ್ ದೀನವತ್ಸಲ, ದೀನರು, ದೂನರು, ಅನಾಥರು, ಬಡವರು, ಬಗ್ಗರು, ನೊಂದವರು, ಬೆಂದವರನ್ನ ಕಂಡ್ರೆ ತಾನು ರಾಜನ ಮಗ ಅಂತ ನೋಡಿದ್ರೆ ಏನು ಅರಮನೆಯಿಂದ ಸಿಗುತ್ತೋ ತಂದು ಕೊಟ್ಟು ತಂದೆ ಮಕ್ಕಳನ್ನ ಹೇಗೆ ಲಾಲನೆ ಮಾಡ್ತಾನೆ, ಪೋಲನೆ ಮಾಡ್ತಾನೆ, ಹಾಗೆ ಮಾಡ್ತಾ ಇದ್ದ. ಅಂಥ ಪ್ರಹ್ಲಾದನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕಕ್ಕಾಗುತ್ತಾ? ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಕ್ಕಾಗುತ್ತಾ? ಹಾರ್ವರ್ಡ್ಗೆ ಸೇರಿಸ್ಬೇಕ್ರಿ, ಪ್ರೈಮ್ ಮಿನಿಸ್ಟರ್ ಮಗ. ಮತ್ತೆ ಹಾರ್ವರ್ಡ್ ಯಾವುದು ಅಂದರೆ ಹಿರಣ್ಯಕಶಿಪು ಕಾಲದ ಹಾರ್ವರ್ಡ್ ಅಂದರೆ ರಾಕ್ಷಸರ ಗುರುಗಳಾಗಿರತಕ್ಕಂಥ ಶುಕ್ರಾಚಾರ್ಯರ ಗುರುಕುಲ ಹಾರ್ವರ್ಡ್. ಆದರೆ ಶುಕ್ರಾಚಾರ್ಯರು MS, ಡಾಕ್ಟ್ರೇಟು, ಪೋಸ್ಟ್ ಡಾಕ್ಟ್ರೇಟ್ ಟೀಚ್ ಮಾಡ್ತಾರೆ ಹೊರತುನು LKG ಪ್ರಹ್ಲಾದನಿಗೆ LKG ಟೀಚ್ ಮಾಡಲ್ಲ. ಬಟ್ ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಇರಬೇಕು, LKG ಈಕ್ವೇಟ್ ಆಗಬೇಕು. ಅಂಥವ್ರು ಯಾರು ಅಂದರೆ ಶುಕ್ರಾಚಾರ್ಯರ ಮಕ್ಕಳು, ಷಂಡಾಮರ್ಕರು. ಅವರು ದೇ ಕ್ಯಾನ್ ಟೇಕ್ LKG ಕ್ಲಾಸಸ್, ಮಾಂಟೆಸರಿ ಕ್ಲಾಸಸ್, ಬಟ್ ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಯಾಕೆಂದರೆ ಶುಕ್ರಾಚಾರ್ಯದ ಗುರುಕುಲ ಅದು. ಅದಕ್ಕೆ ಅಲ್ಲಿ ಹಾಕಿ ಮೊದಲ ಸೆಮಿಸ್ಟರ್ ಆಯಿತು. ಸೆಮಿಸ್ಟರ್ ಮುಗಿದ ತಕ್ಷಣವೇ ರಜಾ ಕೊಟ್ಟರು, ಮನೆ ಕರ್ಕೊಂಬಂದರು. ತೊಡೆ ಮೇಲೆ ಹಾಕ್ಕೊಂಡು ಪ್ರೀತಿ ಮುದ್ದು ಮಗುವೆ ಫಸ್ಟ್ ಸೆಮಿಸ್ಟ್ರಲ್ಲಿ ಏನು ಕಲ್ತ
ಗೊತ್ತು ರಾಜ ಅಂತ ಕೇಳ್ದ. ಮಗು ಹೇಳಿತು, ದುಷ್ಟರ ದುರ್ಮಾರ್ಗರ ಕೆಟ್ಟ ಜನರ ಸಂಘದಲ್ಲಿದ್ದು ಕೆಟ್ಟ ಚಿಂತನೆಗಳನ್ನ ಮಾಡಿ ಕುತಂತ್ರ ಕುಯುಕ್ತಿ ಕುಚೇಷ್ಟೆ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು ಹೊಡೆದು ಬಡ್ದು ದ್ವೇಷ ಹಿಂಸೆಯಲ್ಲಿ ಇರತಕ್ಕಂಥ ದೊಡ್ಡ ಅರಮನೆಯಲ್ಲಿ ಇರೋದಕ್ಕಿಂತ ಎಲ್ಲಿ ಶಾಂತಿ ಇದೆ, ಎಲ್ಲಿ ಹರಿನಾಮ ಸ್ಮರಣೆ ಇದೆ, ಎಲ್ಲಿ ಆನಂದ ಇದೆ ಅಂತ ಕಾಡಿನಲ್ಲಿರೋದು ವಾಸಿ. ಇಲ್ಲಿರಲ್ಲಪ್ಪ, ನಾನು ಹೊರಟೋಗ್ತೀನಿ. ಈ ಸಿಲೆಬಸ್ ನಾನು ಕೊಟ್ಟಿಲ್ವೋ? ಯಾರು ಹೇಳ್ಕೊಟ್ರು ನಿನಗಿದನ್ನ? ಹೇಳ್ಕೊಡೋದಲ್ಲಪ್ಪ, ಇದು ನನಗೆ ಗೊತ್ತು, ಇದೆ ಸತ್ಯ. ಷಂಡ ಮರ್ಕನ್ ಕದ್ದು ಬಾಯಿಗೆ ಬಂದಂಗೆ ಬೈದ. ಸಿಲೆಬಸ್ ಕೊಟ್ಟಿಲ್ಲ, ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೆ ಬೇರೆ, ಇದು ಹೇಳ್ಕೊಟ್ಟಿದ್ದೆ ಬೇರೆ. ಯಾರು ಇದೆಲ್ಲ ಹೇಳ್ಕೊಟ್ಟಿದ್ದು? ನಾವು ಹೇಳ್ಕೊಟ್ಟಿಲ್ಲ ಆದರು. ಆವಾಗ ಹಿರಣ್ಯಕಶಿಪುನ ಹೇಳ್ತಾನೆ, ನೀವು ಇಲ್ಲದೆ ಇರೋ ಟೈಮ್ನಲ್ಲಿ ಆಪೋಸಿಷನ್ ಪಾರ್ಟಿಯವರು ಬಂದು ಇವನಿಗೆ ಬ್ರೈನ್ ಕೆಡಿಸಿದ್ದಾರೆ. ಯಾರು ಆಪೋಸಿಷನ್ ಪಾರ್ಟಿ ಅಂದರೆ ಮಹಾವಿಷ್ಣುವಿನ ಪಾರ್ಟಿ ನಾರದರು. ನೀವು ಇದೇ ಇರೋರು ಬಂದು ಇವನಿಗೆಲ್ಲ ತಲೆ ತುಂಬಿದ್ದಾರೆ. ಈ ಸರ್ತಿ ಗುರುಕುಲದ ಸೆಕ್ಯೂರಿಟಿ ಟೈಟ್ ಮಾಡಿ, ಹೊರಗಡೆಯಿಂದ ಒಳಗೆ ಬರ್ಕೊಡ್ದು, ಒಳಗಡೆಯಿಂದ ಯಾರು ಹೊರಗಡೆ ಹೋಗ್ಕೊಡ್ದು ಟೈಟ್ ಮಾಡಿ. ಸೆಕೆಂಡ್ ಸೆಮಿಸ್ಟರ್ ಫುಲ್ಲಿ ಟೈಟು. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಒಂದಿನ ಗುರುಗಳಿಬ್ಬರು ಸಮಿತ್ತು ದರ್ಬೆ ಹೂವು ತುಳಸಿ ಬಿಡಿಸ್ಕೊಂಬರ ಕಾಡ್ಗೆ ಹೋದ್ರು. ಲಾಕ್ ಮಾಡಿಬಿಟ್ಟು ಯಾರನ್ನೂ ಸೇರಿಸ್ಬೇಡಿ ಅಂತ ಹೋದರು. ಪ್ರಹ್ಲಾದ ಎಲ್ಲ ದೈತ್ಯ ಬಾಲಕರನ್ನು ಕರೆದ. ದೈತ್ಯ ಬಾಲಕರೇ, ಒಂದು ಆಟ ಆಡೋಣ ಅಂದ. ಯಾವಾಗಲೂ ಗಂಭೀರವಾಗಿ ರಾಜನ ಚಕ್ರವರ್ತಿ ಮಗ ಗಂಭೀರವಾಗಿರೋ ಆಟ ಆಡೋಣ ಅಂದ್ರೆ ಖುಷಿಯೋ ಖುಷಿ. ಏನು ಆಟ ಅಂದರು? ಸ್ಟೂಡೆಂಟ್ ಟೀಚರ್ ಆಟ ಅಂದ. ಎಲ್ಲಿ ಅಂದರು? ಕ್ಲಾಸ್ ರೂಮಲ್ಲಿ ಅಂದ. ಎಲ್ಲ ಸ್ಟೂಡೆಂಟಾಗಿ ಕೂತ್ಕೊಂಡ್ರು. ಇವನು ಟೀಚರ್ ಆದ. ಹೇಳ್ತಾನೆ, ಕೌಮಾರಿ ಆಚರಿತ್ ಪ್ರಾಜ್ಞೋ, ಬಾಲ್ಯದಲ್ಲಿ ಸಂಸ್ಕಾರ ಸಂಸ್ಕೃತಿ ಆಚರಣೆಗೆ ಇಟ್ಕೋಬೇಕು. ನಮ್ಮ ಹಿರಿಯರು ರಾಕ್ಷಸರ ಮಕ್ಕಳು ಅಂತ ಕರೆದು ಬಿಟ್ಟು ದೇವತೆಗಳ ಮೇಲೆ ಕಾಲು ಕೆರ್ಕೊಂಡು ಯುದ್ಧ ಮಾಡಿ, ಯುದ್ಧಕ್ಕೆ ಅವ್ರು ಬಂದಾಗ ನಮ್ಮನ್ನು ಶೀಲ್ಡ್ ಮಾಡಿ ಫಸ್ಟ್ ನಿಲ್ಲಿಸಿ, ನಮ್ಮ ಕೈ ಮುರಿದು ಕಾಲು ಮುರಿದು ಜೀವ ತಿಂದು ಜೀವ ತಗೊಂಡು, ಫಾರ್ ನೋ ಫಾಲ್ಟ್ ಆಫ್ ಅಸ್, ಫಾರ್ ನೋ ರೀಸನ್ ವಿ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್ ಆಲ್ ದೀಸ್ ಡೇಸ್. ಬೇಕಾ ನಮಗೆ ಬದುಕು ಬೇಡವಾ? ನಮಗೆ ಭವಿಷ್ಯ ಬೇಡವಾ? ನಮಗೊಂದು ಸುಂದರ ಬೇಡವಾ? ನಮಗೊಂದು ಸಂಭ್ರಮ ಬೇಡವಾ? ಶುಡ್ ವಿ ನಾಟ್ ಸೆಲೆಬ್ರೇಟ್ ದ ಲೈಫ್? ಅದು ಅಲ್ಲದೆ ದೇವತೆಗಳು ಅವರಾಗ ಅವರೇನು ಬರೋದಿಲ್ಲ. ನಾವು ಯಾಕೆ ದ್ವೇಷ ಮಾಡ್ಬೇಕ್ರಿ? ಅವರು ನಾವು ಪ್ರೀತಿ ಮಾಡೋಣ, ಭಕ್ತಿ ಮಾಡೋಣ ಪರಮಾತ್ಮನಲ್ಲಿ. ಆದ್ದರಿಂದ ಇವತ್ತಿನ ನೀವು ರಾಕ್ಷಸರು ಅನ್ನತಕ್ಕಂಥ ಮೈಂಡ್ ಸೆಟ್ ಬಿಟ್ಬಿಡಿ. ದೇವತೆಗಳನ್ನು ಪ್ರೀತಿ ಮಾಡಿ, ಪರಮಾತ್ಮನಲ್ಲಿ ಭಕ್ತಿ ಮಾಡಿ, ಆನಂದವಾಗಿರಿ. ರಿಸ್ಕ್ ತಗೊಂಡು ಬಡಿತೀನಿ ಅಂತ ಕತ್ತಿ ಆಯುಧಗಳನ್ನ ಬಿಟ್ಬಿಡಿ. ದೊಡ್ಡವರು ಯುದ್ಧಕ್ಕೆ ಬಿದ್ದರು, ನಾವು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ, ದೇವತೆಗಳನ್ನ ಪ್ರೀತಿ ಮಾಡೋಣ, ದ್ವೇಷ ಮಾಡೋದನ್ನು ಬಿಡಿ ಅಂತ ಒಂದು ಹೇಳಿದ. ಆಶ್ಚರ್ಯ ಆಗೋಯ್ತು ಅವರಿಗೆ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಸಿಲೆಬಸ್ ಇಲ್ಲ, ಗುರುಗಳಿಲ್ಲ. ನೀನು ಹುಟ್ಟಿದ ರಾಕ್ಷಸರ ಮನೆ, ಅಪ್ಪ ಅಮ್ಮ ರಾಕ್ಷಸರು, ಎನ್ವೈರ್ಮೆಂಟ್ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಕಲ್ತೋ ಈ ಪಾಠ ಎಲ್ಲ? ಪ್ರಹ್ಲಾದ ಹೇಳ್ದ, ನನ್ನ ತಂದೆ ಹಿರಣ್ಯಕಶಿಪು ಮಂದರ ಪರ್ವತಕ್ಕೆ ತಪಸ್ಸು ಮಾಡಕ್ಕೆ ಹೋದಾಗ ನಮ್ಮಮ್ಮ ಗರ್ಭಿಣಿಯಾಗಿದ್ಲು, ನಾನು ಅವಳ ಗರ್ಭದಲ್ಲಿದ್ದೆ. ಹಿರಣ್ಯಕಶಿಪುನೇ 14 ಲೋಕ ನಡಗಿಸ್ತಾ ಇದ್ದಾನೆ. ನೀನು ಅವನಿಗೆ ಮಗ ಆಯಿತು ಅಂದ್ರೆ ದೇವತೆಗಳ ಗತಿ ಏನು? ಈಗಲೇ ಚಿವುಟಾಕ್ಬಿಡ್ಬೇಕು ಅಂತ ನಮ್ಮಮ್ಮ ತುಂಬ ಗರ್ಭಿಣಿಯಾಗಿದ್ದಾಗ, ಒಬ್ಬಳೇ ಅರಮನೆಯಲ್ಲಿದ್ದಾಗ ಇಂದ್ರ ಬಂದು ಅವಳ ಬಂಧನ ಮಾಡಿ ಕರ್ಕೊಂಡು ಹೋಗ್ತಿದ್ದ. ನಾರದರು ಬಂದು ರೇಗಿದ್ದಿರುವುದು ದೇವೇಂದ್ರನ ಮೇಲೆ, ಹೆಣ್ಣು ಹೆಂಗಸು ಒಬ್ಬಳೇ ಇದ್ದಾಳೆ, ತುಂಬ ಗರ್ಭಿಣಿ, ನಾಚಿಕೆ ಆಗಲ್ವ ಬಿಡು ಅಂತ ಹೇಳಿ ಬಿಡಿಸ್ಕೊಂಡು ತಮ್ಮ ಆಶ್ರಮಕ್ಕೆ ನಾರದರು ಕರ್ಕೊಂಡ್ಬಂದು, ನಮ್ಮ ತಾಯಿಗೆ ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಆದಮೇಲೆ ಸ್ನಾನ ಮಾಡ್ಕೊಂಡ್ಮೇಲೆ ಭಗವಂತನ ಕಥೆಗಳನ್ನು, ಭಕ್ತರ ಕಥೆಗಳನ್ನು, ಭಕ್ತಿಯ ಕಥೆಗಳನ್ನು, ಧರ್ಮದ ಕಥೆಗಳನ್ನು ನಿಧಾನವಾಗಿ ಹೇಳ್ತಾ ಇರೋರು. ನಮ್ಮಮ್ಮ ಹ್ಞೂ ಹ್ಞೂ ಅಂತ ಕೇಳ್ತಾ, ಅವ್ರು ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋರು, ಇವಳು ಕೇಳ್ತಾ ಇರೋಳು. ಆದರೆ ಗರ್ಭಿಣಿ, ಅರ್ಲಿ ಮಾರ್ನಿಂಗು, ನಿದ್ದೆ ಬಂದ್ಬಿಡೋದು, ಮಲ್ಕೊಂಡಿರೋಳು. ಆದರೂ ಒಳಗಡೆಯಿಂದ ಹ್ಞೂ ಹ್ಞೂ ಅಂತ ರೆಸ್ಪಾನ್ಸ್ ಬರ್ತಾ ಇತ್ತು. ನಾದ್ರೆ ಕಣ್ಣು ಮುಚ್ಕೊಂಡೇ ಹೇಳ್ತಾ ಇದ್ರು. ನಾನು ಅವಳ ಗರ್ಭದಲ್ಲಿ ಪೂರ್ತಿ ಕೇಳಿಸ್ಕೊಂಡೆ. ನಾರದರು ಹೇಳಿದಂತಹ ಭಕ್ತಿಯ ವಿಚಾರ, ಭಕ್ತರ ವಿಚಾರ, ಭಗವಂತನ ವಿಚಾರ, ಧರ್ಮದ ವಿಚಾರ, ಎಲ್ಲ ವಿಚಾರಗಳು ಗರ್ಭಿಣಿಯಾಗಿದ್ದಂಥ ಕಯಾದವಿಗೆ ಆಶ್ರಮದಲ್ಲಿ ಹೇಳ್ತಿದ್ದಾಗ ಅವಳ ಗರ್ಭದಲ್ಲಿರತಕ್ಕಂಥ ಪ್ರಹ್ಲಾದ ಸಮಗ್ರವಾಗಿ ಸಂಪೂರ್ಣವಾಗಿ ಅದನ್ನು ಹಿಡ್ಕೊಂಡು ಆ ಸಂಸ್ಕಾರ, ಆ ಸಂಸ್ಕೃತಿ, ಆ ಧರ್ಮ, ಆ ಮೌಲ್ಯದಲ್ಲಿ ಹುಟ್ಟು ಬಂದೆ ಇದನ್ನು ಹೇಳ್ತಾ ಇದ್ದಾನೆ. ನಾನು ಅಮೆರಿಕಾದಲ್ಲಿ ಟೆನೆಸಿ ಸ್ಟೇಟ್ನಲ್ಲಿ ನ್ಯಾಶ್ವಿಲ್ಗೆ ಹೋಗಿದ್ದೆ. ಅಲ್ಲಿ ದೊಡ್ಡ ಗಣೇಶ ಟೆಂಪಲ್ ಇದೆ. ಅದರದ್ದು 12th ಇಯರ್ಸ್ ಸೆಲೆಬ್ರೇಷನ್ ಮಾಡಿದರು. ಆವಾಗ ನನ್ನ, ಒರಿಸ್ಸಾ ಗಜಪತಿ ಮಹಾರಾಜರನ್ನು, ಆಮೇಲೆ ಜೇಸುದಾಸು, ಬಾಂಬೆ ಜಯಶ್ರೀ ಇವನ್ನೆಲ್ಲ ಕರೆಸಿದ್ರು. ನಂದು ಲೆಕ್ಚರ್ಸ್ ಆಯಿತು. ಅದು ಮ್ಯೂಸಿಕ್ ಸಿಟಿ ಆಫ್ ಅಮೆರಿಕಾ ಅಂತ ಕರೀತಾರೆ ನ್ಯಾಶ್ವಿಲೇನ. ನ್ಯಾಶ್ವಿಲೆ ಇಸ್ ಕಾಲ್ಡ್ ಮ್ಯೂಸಿಕ್ ಸಿಟಿ ಆಫ್ ಅಮೆರಿಕಾ. ಫೋಕ್ ಮ್ಯೂಸಿಕ್, ಕಂಟ್ರಿ ಮ್ಯೂಸಿಕ್ ಅಂತ ಕರೀತಾರೆ. ಅಲ್ಲಿ ಗ್ರಾಮಿ ಅವಾರ್ಡ್ ವಿನ್ನರ್ಸ್ ತುಂಬ ಜನ ಇದ್ದಾರೆ. ನಾನು ಪುರಂದರದಾಸರ ಬಗ್ಗೆ ಇಂಗ್ಲೀಷಲ್ಲಿ ಮಾತಾಡಿದಾಗ
ಅವನು ಮ್ಯೂಸಿಕ್ ಮಾಸ್ಟರು, ಪುರಂದರದಾಸರ ಬಗ್ಗೆ ಗೊತ್ತಿದ್ದವನು ಅವನು ಫಾದರ್ ಫಿಗರ್ ಆಫ್ ಕರ್ನಾಟಕ ಮ್ಯೂಸಿಕ್ ಪುರಂದರರು ಅಂತ ಮಾತಾಡೋದು. ಅವನು ಬಂದಿದ್ದ ಲೆಕ್ಚರ್ಗೆ. ಆಮೇಲೆ ನಮ್ಮ ಮನೆಗೆ ಬರ್ತೀರಾ ಅಂತ ಕರೆದ. ಬರ್ತೀನಪ್ಪ ಅಂದೆ. ಅವರೇ ನಮ್ಮ ಆರ್ಗನೈಸರ್ಸು ಕರ್ಕೊಂಡು ಹೋದ್ರು ಅವನ ಮನೆಗೆ. ಅವನು ಎಕ್ಸ್ಟ್ರಾರ್ಡಿನರಿ, ಅವನ ಮ್ಯೂಸಿಕ್ ವರ್ಲ್ಡ್ ಫೇಮಸ್ ಅಂದರೆ ಪಾಪ್ ಮ್ಯೂಸಿಕ್ ಒಂದು. ಅವನು ಹೇಳ್ದ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ನಂದು ಮೋಸ್ಟ್ ಫೆಮಿಲಿಯರ್ ಮೋಸ್ಟ್ ಪಾಪ್ಯುಲರ್ ಮ್ಯೂಸಿಕ್ ಒಂದನ್ನು ಚಿಪ್ ಮಾಡಿ, ಆ ಚಿಪ್ಪೊಳಗೆ ಆ ಮ್ಯೂಸಿಕ್ ಹಾಕಿ ಒಂದು ಬೆಲ್ಟ್ ಒಳಗೆ ಹಾಕಿ, ಆ ಬೆಲ್ಟನ್ನು ನನ್ನ ಹೆಂಡತಿ 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೆ ಕಟ್ಟಿ ಅಪ್ ಟು ಡೆಲಿವರಿ ಆ ಬೆಲ್ಟ್ ಹಾಗೆ ಇರಬೇಕು. ಯಾವಾಗಲೂ ಆ ಮ್ಯೂಸಿಕ್ಕು ಆ ಚಿಪ್ಪಲ್ಲಿ ಆನ್ ಆಗಿರಬೇಕು. ಒಳಗಡೆ ಇರತಕ್ಕಂಥ ಮಗು ಕೇಳಬೇಕು. ಹಾಗೆ ಮಾಡಿದ್ವಿ. ಆಮೇಲೆ ಗರ್ಭದಿಂದ ಮಗು ಬಂದ ತಕ್ಷಣ ಈ ಮ್ಯೂಸಿಕ್ ಪ್ಲೇ ಮಾಡಿದ್ವಿ. ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತು. ಬೆಳೀತಾ ಬೆಳೀತಾ ಈ ಮ್ಯೂಸಿಕಲ್ಲೇ ಮಗು ಬೆಳೀತು. ಈಗ ಅವನಿಗೆ ಆ ಮ್ಯೂಸಿಕ್ ಅಂದರೆ ಲೀಲಾಜಲ ಆಗೋಗಿದೆ. ಇದನ್ನು ಹೇಳ್ದ. ಅಂದರೆ ಗರ್ಭದಲ್ಲೇ ಮಕ್ಕಳಿಗೆ ಮ್ಯೂಸಿಕಲ್ ಸಂಸ್ಕಾರ ಕೊಡ್ಬೋದು ಅನ್ನೋದನ್ನು ಸೈಂಟಿಫಿಕಲಿ ಫಾರ್ ದ ಫಸ್ಟ್ ಟೈಮ್ ಪ್ರೂವ್ ಮಾಡಿದೆ ಅಂತ ಸಂತೋಷದಿಂದ ಹೇಳ್ದ. ನಾನು ಹೇಳಿದೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು, ಯು ಡನ್ ವಂಡರ್ಸ್, ಗ್ರೇಟ್ ಜಾಬ್, ಬಟ್ ಇದರ ಆರಿಜಿನ್ ಹೇಳ್ತೀನಿ ಕೇಳು ಅಂತ ಹೇಳಿ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿದ್ದಾಗ ಸಮಗ್ರವಾಗಿರತಕ್ಕಂಥ ದೈವ ಧರ್ಮ ಎಲ್ಲ ವಿಚಾರಗಳ, ಭಗವಂತ, ಭಕ್ತಿ, ಭಕ್ತರ ಕಥೆಗಳು ಎಲ್ಲ ತಿಳ್ಕೊಂಡು ಇಡೀ ಜೀವನ ಹೇಗೆ ನಡ್ಕೊಂಡ, ಸಂಸ್ಕಾರ ಹೇಗೆ ಬಂತು ಅನ್ನೋ ವಿಚಾರ ಅವನಿಗೆ ಅವತ್ತು ಹೇಳಿದೆ. ಅವನು ಆ ನರಸಿಂಹದೇವ್ರದ್ದು ಪ್ರಹ್ಲಾದಂದು ಫೋಟೋ ಕಳಿಸ್ಕೊಡಿ ಸರ್ ಅಂದ. ಆಮೇಲೆ ಆ ಟೆಂಪಲ್ನವ್ರಿಗೆ ಹೇಳಿದೆ, ಇವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಏರಿಯಾದಲ್ಲಿ, ದಯವಿಟ್ಟು ಅವನಿಗೆ ಪ್ರಹ್ಲಾದ ಇರತಕ್ಕಂಥ ನರಸಿಂಹದೇವ್ರ ಚಿತ್ರ ಕಳಿಸಿ ಅಂತ ಹೇಳಿದೆ. ಹೀಗೆ ನರಸಿಂಹದೇವರು ಇವನು ಇಷ್ಟೆಲ್ಲ ಮಾಡಿದ ತಕ್ಷಣ ಗುರುಗಳು ಬಂದು ಹಿರಣ್ಯಕಶಿಪುಗೆ ಹೇಳಿದರು, ಅವನೊಬ್ಬ ಕೆಟ್ಟಿದ್ದಲ್ಲ, ಕೋತಿ ತಾನು ಕೆಟ್ಟದಲ್ಲ, ವನ ಎಲ್ಲ ಕೆಡಿಸಿ ಇಡೀ ದೈತ್ಯ ಬಾಲಕರಿಗೆ ಮೈಂಡನ್ನು ಬ್ರೈನ್ ಹಾಳು ಮಾಡಿಬಿಟ್ಟಿದ್ದಾನೆ. ಇನ್ಮೇಲೆ ದೈತ್ಯರ ವಂಶನೇ ಇರಲ್ಲ, ಇವರೆಲ್ಲ ದೇವತೆಗಳ ಕಡೆ ಆಗಿಬಿಟ್ಟಿದ್ದಾರೆ. ನಮಗೆ ಯಾರು ಕ್ಲೈಂಟ್ಸೇ ಇರೋದಿಲ್ಲ, ನಿನ್ನ ಕೆಲಸನೂ ಬೇಡ, ಸಂಬಳನೂ ಬೇಡ, ತಗೋ ಅಂತಾರ ಅಸಿಗ್ನೇಷನ್ ಲೆಟ್ರು. ಹೆಸರು ಹೋದರು. ಅಪ್ಪನಿಗೆ ವಿಚಿತ್ರ ಕೋಪ ಬಂತು. ಯಾರ ಶಕ್ತಿಯಿಂದ, ಯಾರ ಬಲದಿಂದ ಇಷ್ಟೆಲ್ಲ ಆಟ ಆಡ್ತಾ ಇದೆಯೋ ಅಂತ ಕಿರ್ಚದ. ಆಮೇಲೆ ಕರೆದ, ಕೊಂದು ಬಿಡ್ರ ಇವನ್ನ. ಪರ್ವತದಿಂದ ಎತ್ತಾಕಿದ್ರು, ಆನೆ ಕಾಲಿಗೆ ಹಾಕಿದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಬೆಂಕಿ ಮಧ್ಯೆ ಹಾಕಿದ್ರು, ಏನೂ ಮಾಡೋಕ್ಕಾಗಿಲ್ಲ. ಸರ್ಪಗಳ ಮಧ್ಯೆ ಹಾಕಿದ್ರು, ಏನೂ ಆಗಲಿಲ್ಲ. ವಿಷ ಕೊಟ್ಟು ಹೆಂಡತಿನಿ ಕರೆದು ನಿನ್ನ ಮಗನ ಕೈಲಿ ಕೊಡೆ ಅಂತಂದ. ಕುಡಿ ವಿಷ, ನನ್ನ ಎದುರಿಗೆ ಸಾಯ್ಬೇಕು ನೀನು ಅಂದ. ಕೈಯಲ್ಲಿ ವಿಷದ ಪಾತ್ರ ಇಟ್ಕೊಂಡಿರೋ ಪ್ರಹ್ಲಾದ ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ 3 ಹೆಸರು ಹೇಳ್ಕೊಂಡು ವಿಷ ಕುಡಿದ, ಅಮೃತ ಆಯಿತು. ಇವತ್ತು ಅಷ್ಟೇ, ಯಾರ್ಯಾರ ಗಂಡಸರು ಪೂಜೆ ಮಾಡ್ತಾಯಿದ್ರು, ಪೂಜೆ ಮಾಡಿದಾದ ತಕ್ಷಣ, ಮಂತ್ರ ಹೇಳಿದ್ದಾದ ತಕ್ಷಣ, ಏನು ಸ್ತೋತ್ರ ಹೇಳ್ತಿರೋ ಹೇಳಿದ್ದಾದ ತಕ್ಷಣ, ಮನೆಯಲ್ಲಿ ಏನಾದರೂ ಆದಮೇಲೆ ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ, ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ, ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದ, ಅಚ್ಯುತಾನಂತ ಗೋವಿಂದಾಯನಮ ಅಂತ 3 ಸರ್ತಿ ಹೇಳ್ಕೊಳ್ತೀವಿ ನಾವು. ಅದದ ಪ್ರಹ್ಲಾದ ಪ್ರಾರಂಭ ಮಾಡಿರತಕ್ಕಂಥದ್ದು. ಕಡೆಗೆ ಏನು ಮಾಡಿದ್ರು, ಇವನಿಗೆ ಏನು ಮಾಡಿದ್ರು ಸಾಯ್ತಾ ಇಲ್ವಲ್ಲ ಇವನು. ಡೌಟ್ ಬಂದ್ಬಿಡ್ತು ಹಿರಣ್ಯಕಶಿಪಿಗೆ. ಏನು ಡೌಟ್ ಅಂದರೆ, ನಾನು ತಪಸ್ಸು ಮಾಡಿ ಬ್ರಹ್ಮದೇವರನ್ನ ವರ ಕೇಳಿದೆ, ಒಳಗೆ ಸಾವಬೇಡ, ಹೊರಗೆ ಸಾವಬೇಡ, ಮೇಲ್ ಸಾವಬೇಡ, ಕೆಳಗೆ ಸಾವಬೇಡ, ಪ್ರಾಣಿಯಿಂದ ಕತ್ತಿಯಿಂದ ಸಾವಬೇಡ ಅಂತ ನನಗೆ ಕೊಟ್ಟನ, ನನ್ನ ಮಗನಿಗೆ ಕೊಟ್ಟನ ವರ. ಅವನು ನನ್ನ ಮಗ ಎಲ್ಲೂ ಸಾಯ್ತಾ ಇಲ್ವಲ್ಲ. ವಿಪರೀತ ಕೋಪ ಬಂತು. ಯಾರು ನಿನಗೆ ಶಕ್ತಿ ಕೊಟ್ಟಿರೋದು? ನಿನಗೆ ಯಾರು ಶಕ್ತಿ ಕೊಟ್ಟಿರೋ? ಎಲ್ಲಿದ್ದಾನೆ ಅವನು? ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರ್ಬೋದು, ನನ್ನ ಸಭಾಭವನದಲ್ಲಿಲ್ಲ, ಸೆಕ್ಯೂರಿಟಿ Z ಕ್ಯಾಟಗರಿ ಇಲ್ಲೂ ಇದ್ದಾನೆ. ಈ ಸ್ತಂಭದಲ್ಲಿದ್ದಾನೇನೋ? ಇದ್ದಾನೆ ಈ ಸ್ತಂಭದಲ್ಲಿ. 14 ಲೋಕಕ್ಕೆ ಜಗದೀಶ್ವರ ನಾನು, ಈ ಸ್ತಂಭದಲ್ಲಿದ್ದಾನ ಅವನು. ಕ್ವಾಸೌ ಮದನ್ಯೇ ಜಗದೀಶ್ವರೋ ಹರಿಹಿ. ನಿನ್ನ ಜಗದೀಶ್ವರನ ಹೇಗೆ ಕೊಂದು ಬಿಟ್ಟು ಪೂರ್ತಿ ಕತ್ತರಿಸಿ ಆಮೇಲೆ ನಿನ್ನ ಆಪೋಷಣ ತಗೊಳ್ತೀನಿ ನೋಡು ಅಂತ ತನ್ನ ಗದೆಯಿಂದ ಎಲ್ಲ ಮುಷ್ಟಿ ಪ್ರವಾಹಾರವನ್ನು ಮಾಡಿ ಒಂದು ಸಲ ಬಲಿಷ್ಠವಾಗಿ ಅದಕ್ಕೆ ಕೊಟ್ಟ ತಕ್ಷಣ ಸ್ತಂಭೇ ಸಭಾಯಾಮ್ ನಾ ಮೃಗ ನ ಮಾನುಷಾಂ. ಮೃಗಕ್ಕೆ ಮೃಗ ಅಲ್ಲ, ಮನುಷ್ಯನಿಗೆ ಮನುಷ್ಯ ಅಲ್ಲ, ನಾರಸಿಂಹ ರೂಪದಿಂದ ಬಂದ, ಗರುಡ ವೇಗದಿಂದ ಬಂದು ಹಾವನ್ನು ಹಿಡಿಯಾಗಿ ಹಿರಣ್ಯಕಶಿಪುವನ್ನು ಹಿಡಿದ. ಹೊಸಲ ಮೇಲೆ ಕೂತ್ಕೊಂಡ. ಕೆಳಗಿಡಲಿಲ್ಲ, ಮೇಲಲ್ಲ, ಒಳಗಡೆ ಅಲ್ಲ, ಹೊರಗಡೆ ಅಲ್ಲ. 2 ಕ್ಷಣ ಕಾದ. ಹಗಲಲ್ಲ, ರಾತ್ರಿ ಅಲ್ಲ. ಜೀವ ಇರೋದಿಲ್ಲ, ಜೀವ ಇರೋದಲ್ಲ. ಚೇತನ ಅಲ್ಲ, ಅಚೇತನ ಅಲ್ಲ. ಉಗುರು ಹಾಕದ. ಉಗುರು ಚೇತನ ಅಲ್ಲ, ಕಟ್ ಮಾಡಿದ್ರೆ ನೋವಾಗಲ್ಲ. ಹಾಗೆ ಅಂತ ಅಚೇತನೂ ಅಲ್ಲ, ಚೇತನೂ ಅಲ್ಲ, ಬೆಳೀತಾ ಇರುತ್ತೆ. ಚೇತನಕ್ಕೆ ಚೇತನ, ಉಗುರು ಹಾಕದ. ಸೀಳಿ ಹಾರವನ್ನು ತೆಗೆದ, ಕರುಳನ್ನು ತೆಗೆದ. ಹಿರಣ್ಯಕಶಿಪು ಕರುಳು ತೆಗೆದೊಂದು ಹಾರವನ್ನಾಗಿ ಹಾಕ್ಕೊಂಡ. ಇದನ್ನು ಫಾರಿನರ್ಸ್ಗೆ ನಾನು ಹೇಳ್ತಾ ಇರುವ ಕೆಲವರು ಅಮೆರಿಕನ್ಸು, ಇಫ್ ಯುವರ್ ಗಾಡ್ ಈಸ್ ಸೋ ಕ್ರೂಯಲ್, ಸೋ ವೈಲೆಂಟ್, ವೈ ಶುಡ್ ವಿ ನೀಡ್ ಸಚ್ ಗಾಡ್? ಅದು ಬೇರೆ.
ಪುರಂದರದಾಸ್ ಹೇಳ್ತಾರೆ, ಯಾಕೆ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಹಾರವನ್ನು ತೆಗೆದು ತಾನು ಕರುಳಿನ ಹಾರ ಹಾಕ್ಕೊಂಡ ಪರಮಾತ್ಮ ಅಂದರೆ, ಪ್ರಹ್ಲಾದ ಮುತ್ತು ಕಂಡ್ರು ಮುತ್ತು, ಬಂಗಾರ ಕಂಡ್ರು ಬಂಗಾರ, ವಜ್ರ ಕಂಡ್ರು ವಜ್ರ. ವಜ್ರ ಮುತ್ತು ಬಂಗಾರ ಬರೋದು ಎಲ್ಲ ಮೈನಿಂಗ್ ಆಪರೇಷನ್ನಿಂದ ಅಲ್ವಾ? ಮೈನ್ನಿಂದ. ಅವನು ಬಂದಿರೋ ಮೈನ್ ಹಿರಣ್ಯಕಶಿಪು ಅನ್ನೋ ಮೈನು. ಆ ಮೈನ್ನೊಳಗೆ ಇನ್ನೂ ಏನಾದರೂ ಬೆಳ್ಳಿ ಬಂಗಾರ ವಜ್ರ ಇದೆಯಾ ಅಂತ ಚೆಕ್ ಮಾಡೋಕ್ಕೆ, ವೆರಿಫೈ ಮಾಡೋಕ್ಕೆ ಮೈನಿಂಗ್ ಆಪರೇಷನ್ ಮಾಡ್ದ. ಆ ಕರುಳು ಹಾರ ಕಿತ್ತು ಯಾಕೆ ಹಾಕ್ಕೊಂಡ್ಬಿಟ್ಟ ಅಂತಂದರೆ, ನನಗೆ ಪ್ರಹ್ಲಾದನಿಗಿರೋ ಸಂಬಂಧ ಈ ಜಗತ್ತಿನ ಎಲ್ಲ ಸಂಬಂಧಗಳಲ್ಲಿ ಕರುಳು ಸಂಬಂಧ ಅಲ್ಟಿಮೇಟ್, ಸುಪ್ರೀಮ್ ಅಂಡ್ ಫೈನಲ್. ನನಗೆ ಪ್ರಹ್ಲಾದನಿಗೆ ಮಾತೃ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಕರುಳು ಸಂಬಂಧ ಕಣೋ. ಆ ಸಂಬಂಧ ತೋರಿಸೋದಕ್ಕೆ ಜಗತ್ತಿಗೆ ಹಾಕ್ಕೊಂಡ. ಆಗ ಆ ಭಯಂಕರ ರೂಪವನ್ನು ನೋಡಿ ಬ್ರಹ್ಮ, ಲಕ್ಷ್ಮಿ, ದೇವತೆಗಳು ಹತ್ತಿರ ಹೋಗಕ್ಕೆ ಹೆದರ್ಕೊಂಡಾಗ ಅವನ ಕೋಪದ ಕೆಂಡದ ಕಣ್ಣುಗಳನ್ನು ನೋಡಿ ಪ್ರಹ್ಲಾದನ ಕಳಿಸ್ತಾರೆ. ಪ್ರಹ್ಲಾದ ಹೇಳ್ತಾನೆ, ನೀನು ದೇವರು ಕಣೋ, ಪ್ರೀತಿ ಮಾಡೋ ದೇವರು. ನಿನ್ನ ಕಂಡ್ರೆ ಯಾಕೋ ಹೆದರಿಕೆ? ನಿನ್ನ ಕಂಡ್ರೆ ಹೆದರಿಕೆ ಇಲ್ಲ, ಈ ಪ್ರಪಂಚದ ಜನಗಳನ್ನ, ಈ ಸಂಸಾರವನ್ನು ಕಂಡ್ರೆ ಇದಕ್ಕಿಂತ ಹೆಚ್ಚಿನ ಭಯ ನನಗೆ ಅಂತ ಎಲ್ಲ ನರಸಿಂಹನ ಸಮಸ್ತ ಸಾಧನೆ, ಸಮಸ್ತ ಶಕ್ತಿಯನ್ನು ಅರಗಿಸ್ಕೊಂಡಿದ್ದಂಥವ್ರು ಭೀಷ್ಮರು. ಇಲ್ಲಾಂದರೆ 1000 ವರ್ಷದ ಹೊಡೆತೆಗಳನ್ನು, ಏರಿಳಿತೆಗಳನ್ನು, ಪ್ರಹಾರಗಳನ್ನು, ಆ ಸೈಕಲಾಜಿಕಲ್ ಆಗಿ ಎಷ್ಟು ಜನ ಕೊಂದರು ಅವ್ರನ್ನ, ಕಾನ್ಸ್ಪಿರಸಿಗಳು, ಕುಚೇಷ್ಟೆಗಳು, ಕುತಂತ್ರಗಳು, ಎಲ್ಲ ಆಘಾತಗಳನ್ನು ತಡ್ಕೊಂಡಿದ್ದು ನರಸಿಂಹ ಒಬ್ಬ ಶ್ರೀಮಾನ್. ಅದನ್ನೇ ಭೀಷ್ಮರು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ, ನೀನು ಧರ್ಮಿಷ್ಠ ಇರ್ಬೋದು, ದೇವತಾ ಮನುಷ್ಯ ಇರ್ಬೋದು, ನರಸಿಂಹ ದೇವರನ್ನು ಒಳಗಡೆ ಇಟ್ಕೊಳ್ಳಿ. ಶಕ್ತಿ ಬೇಕು, ಬಲ ಬೇಕು, ಸಾಧನೆ ಬೇಕು, ಒಂದು ಸ್ಟ್ರೆಂತ್ ಬೇಕು. ನಾವು ಎದ್ದು ನಿಂತ್ಕೋಬೇಕಾದ್ರೆ ಸ್ಟ್ರೆಂತ್ ಬೇಕು ರೀ. ಮಲಗಿರೋರು ಎದ್ದು ನಿಂತ್ಕೋಬೇಕಾದ್ರೆ ಸ್ಟ್ರೆಂತ್ ಬೇಕು. ಉಸಿರಾಡೋಕ್ಕೊಂದು ಸ್ಟ್ರೆಂತ್ ಬೇಕು, ಟ್ರಾವೆಲ್ ಮಾಡೋಕ್ಕೊಂದು ಸ್ಟ್ರೆಂತ್ ಬೇಕು, ಜೀವನ ಮಾಡೋಕ್ಕೊಂದು ಸ್ಟ್ರೆಂತ್ ಬೇಕು. ಆ ಸ್ಟ್ರೆಂತು, ಸ್ಟ್ಯಾಮಿನಾ ಕೊಡತಕ್ಕಂಥ ನರಸಿಂಹದೇವರು. ಪಾಂಡವರು ರಾಜಸೂಯ ಯಾಗ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡು ಇಡೀ ಜಗತ್ತಿನ ಎಲ್ಲ ರಾಜರುಗಳು, ಚಕ್ರವರ್ತಿಗಳು, ಮಹಾರಾಜಗಳು ಬರಬೇಕು. ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂತಂದಾಗ ದ ಸೀನಿಯರ್ ಮೋಸ್ಟ್ ಪರ್ಸನ್ ಅಮಾಂಗ್ ದಿ ಪಾಂಡವಾಸ್ ಅಂಡ್ ದಿ ಕಮಾಂಡ್ ವಾರ್ ವಾಸ್ ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ ಹೇಳ್ತಾರೆ, ಅಗ್ರ ಪೂಜೆ ಯಾರಿಗೆ ಮಾಡೋಣ ನಾವು ಅಂತಂದ್ಬಿಟ್ಟು. ಭೀಷ್ಮರು ಹೇಳ್ತಾರೆ, ಕ್ವಶನ್ ಕೇಳಬೇಕಾದ್ದೇ ಇಲ್ಲ, ನೋ ಸೆಕೆಂಡ್ ಥಾಟ್ಸ್, ನೋ ಸೆಕೆಂಡ್ ಪರ್ಸನ್, ನೋ ಸೆಕೆಂಡ್ ಒಪಿನಿಯನ್. ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕು. ಯಾತಕ್ಕೆ ಅಂತ ಹೇಳ್ತಾರೆ, ಭಾರತದ ಸಂಸ್ಕೃತಿ ಯಜ್ಞಕ್ಕಿಂತ ಅದ್ಭುತ, ಉತ್ಕೃಷ್ಟ, ಪರಮಶ್ರೇಷ್ಠ ಇನ್ನೊಂದಿಲ್ಲ. ಈ ಅತ್ಯಂತ ಶ್ರೇಷ್ಠ, ಪರಮಶ್ರೇಷ್ಠ ಮತ್ತು ಪರಮ ಉತ್ಕೃಷ್ಟವಾಗಿರತಕ್ಕಂಥ ಹಿಮಾಲಯ ಗಂಗೆಗಳನ್ನು ಮೀರಿರತಕ್ಕಂಥ ಪುಣ್ಯಪ್ರದ ಅಂತಂದರೆ ಮಹಾಯಜ್ಞ. ಅದರಲ್ಲಿ ಮಹಾಯಜ್ಞ ಅಂದರೆ ರಾಜಸೂಯ ಯಾಗ. ಇದರಲ್ಲಿ ನಾವು ಪೂಜೆ ಮಾಡಬೇಕಾಗಿರತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು. ಮಹಾವಿಷ್ಣುವಿನ ಕೃಷ್ಣನಾಗಿ ನಮ್ಮ ಎದುರುಗಡೆ ಬಂದಿದ್ದಾನೆ. ಅದಕ್ಕೆ ಅವನಿಗೆ ನಾವು ಯಜ್ಞ ಸಮರ್ಪಣೆ ಮಾಡಬೇಕು. ಯಜ್ಞದ ಅಗ್ರ ಪೂಜೆಯನ್ನು ಹೇಗೆ ಮಾಡಿಸಬೇಕು ಅಂತ ಯಜ್ಞದ ಸಮಗ್ರ ಕಲ್ಪನೆಯನ್ನು ಕೊಟ್ಟಿರೋಂಥವರು ಭೀಷ್ಮರು. ವಿಷ್ಣು ಸಹಸ್ರನಾಮದಲ್ಲಿ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಗ್ರಣಿ, ಅಗ್ರ ಪೂಜೆ ಮಾಡಿಸ್ಕೊಳ್ಳತಕ್ಕಂಥವನು ಅಗ್ರಣಿ, ಮಹಾರ್ಹ, ಸತ್ಕೃತಃ, ಯಜ್ಞ, ಇಜ್ಯ, ಮಹೇಜ್ಯ, ಯಜ್ಞಪತಿ, ಯಜ್ಞಾಂಗ, ಯಜ್ಞವಾಹನ, ಯಜ್ಞಭೃತ್, ಯಜ್ಞಕೃತ್, ಯಜ್ಞ ಸಾಧನ, ಯಜ್ಞಾಂತಕೃತ್, ಯಜ್ಞಗುಹ್ಯ, ಯಜ್ಞೇಶ, ಯಜ್ಞಭಾವನ ಎಲ್ಲ ನೋಡ್ತಿರ್ತಾನೆ. ಎಲ್ಲ ನೋಡಿ ಅವನು ಹೇಳ್ತಾನೆ, ಯಜ್ಞ ಅಂತಂದರೆ ಇಂಥ ಯಜ್ಞ, ಪಾಂಡವರು ಮಾಡತಕ್ಕಂಥ ಅಲ್ಟಿಮೇಟ್ ಯಜ್ಞ ಅಂದರೆ ಕೃಷ್ಣನೇ ಅಗ್ರ ಪೂಜೆಗಾರಹ. ಇನ್ನೊಂದು ಹೇಳ್ತಾನೆ, ಯಾಕೆ ಕೃಷ್ಣನ ಕೂಡಿಸಬೇಕು ಅಂತ ಧರ್ಮರಾಜ ಕೇಳಿದಾಗ,
ಧರ್ಮರಾಜ, ನೀನು ಧರ್ಮಿಷ್ಠ, ಧರ್ಮನಿಷ್ಠ, ಧರ್ಮಪ್ರಭು, ನಿನ್ನ ಸೋದರರು, ನಿನ್ನ ಹೆಂಡತಿ ಎಲ್ಲ ಧರ್ಮಕ್ಕೆ ಇರೋರಪ್ಪ. ಆದರೂ ನಮಗೆ ಗೊತ್ತಾಗದಾಗೆ ಅಲ್ಪ ಸ್ವಲ್ಪ ಪಾಪದ ಲೇಪ ಆಗಿರಬಹುದು. ನಿನ್ನ ಸೋದರರು, ನಿನ್ನ ಬಂಧುಗಳು, ಬಾಂಧವರು, ಸೈನಿಕರು ಯಾರೋ ಎಲ್ಲೋ ಏನೋ ಮಾಡಿರ್ತಾರೆ ಪಾಪ. ಆ ಪಾಪ ಸಂಪೂರ್ಣ ಹೋಗಬೇಕು. ಯಜ್ಞ ಮಾಡುವಾಗ, ರಾಜಸೂಯ ಯಾಗ ಮಾಡುವಾಗ ಸಂಪೂರ್ಣ ಪಾಪ ನಿವಾರಣೆ ಆಗಬೇಕು. ಅದಕ್ಕೆ ಇವನ್ನ ಕರಿಬೇಕು. ಅದನ್ನು ವಿಷ್ಣು ಸಹಸ್ರನಾಮ ಹೇಳ್ತಿದ್ದಾರೆ, ಪಾಪನಾಶನ, ಕ್ಷಿತೀಶ ಪಾಪನಾಶನ, ನಿಮ್ಮ ಎಲ್ಲ ಪಾಪಗಳನ್ನು ನಾಶನ ಮಾಡತಕ್ಕಂಥವನು. ದುಷ್ಕೃತಿ ಸಿಂಹ, ಸಂಪ್ರಮರ್ದನ, ಕಾಲ, ದಂಡ್. ಕಾಲ ಅಂತಂದರೆ ಭೀಷ್ಮರು ಕಣ್ಣಾರೆ ನೋಡಿರೋದೇನು ಅಂದರೆ, ಯುದ್ಧದ ಮೊದಲನೇ ದಿನ ಕೃಷ್ಣ ಅರ್ಜುನರು ರಥದಲ್ಲಿ ಬಂದಾಗ ಅರ್ಜುನ ಎಲ್ಲ ಕೌರವರ ಪರಿಚಯ ಮಾಡಿಕೊಡು ಅಂತ ಕೇಳಿದಾಗ ಕೃಷ್ಣ ಪರಿಚಯ ಮಾಡಿಕೊಳ್ಳೋ ನೆಪದಲ್ಲಿ ಎಲ್ಲರ ಆಯುಷ್ಯವನ್ನು ಹೀರಿಕೊಂಡು ಕಾಲನಿಗೆ ಕಾಲನಾಗಿ, ಕಾಲನಾಗಿ, ಕಾಲ ಯಮನಾಗಿ ಅವರ ಆಯುಷ್ಯವನ್ನು ತಗೊಂಡ್ಬಿಟ್ಟಿದ್ರಿಂದ ಕಾಲ ಅಂತ ಭೀಷ್ಮರು ಉಪಯೋಗಿಸ್ತಾ ಇದ್ದಾರೆ. ಈಗ ದಂಡ, ದಮಯಿತ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಭೀಷ್ಮರು ಇನ್ನೊಂದು ಸ್ಮರಣೆ ಮಾಡ್ಕೊಳ್ತಾರೆ. ಎದುರುಗಡೆ ಕೃಷ್ಣ ಬಂದು ನಿಂತಿದ್ದಾನೆ, ಪಾಂಡವರಿದ್ದಾರೆ, ಕೃಷ್ಣ ಕೇಳ್ತಾ ಇದ್ದಾನೆ, ಇವರಿಗೆ ನೀನು ಎಲ್ಲ ಜ್ಞಾನ ಉಪದೇಶ ಮಾಡಿಬಿಡು ಅಂತ ಭೀಷ್ಮರು ಹೇಳ್ತಾರೆ. ಅಪ್ಪ ಸ್ವಾಮಿ, ಯುದ್ಧದ ಪ್ರಾರಂಭದಲ್ಲಿ ನೀನು ಪಾಂಡವರನ್ನೆಲ್ಲ ಕರೆದು ಒಂದು ಪ್ರತಿಜ್ಞೆ ಮಾಡಿದೆ, ಹರಿಚಿತ್ತ ಕೃಷ್ಣ ಪ್ರತಿಜ್ಞೆ. ಏನು? ಈ ಯುದ್ಧದಲ್ಲಿ ಸಾರಥಿಯಾಗಿರ್ತಿದ್ದೀನಿ ನಾನು, ಆಯುಧ ಹಿಡಿಯೋದಿಲ್ಲ, ಶಸ್ತ್ರ ಅಸ್ತ್ರ ಹಿಡಿಯೋದಿಲ್ಲ, ಇದು ಕೃಷ್ಣ ಪ್ರತಿಜ್ಞೆ, ಹರಿಚಿತ್ತ ಅಂತ ಡಿಕ್ಲೇರ್ ಮಾಡಿದೆ. ನನಗೆ ಬಂದು ಹೇಳಿದರು, ಕೌರವರೆಲ್ಲ ಕೂತಿದ್ರು, ದುರ್ಯೋಧನ ಎಲ್ಲರೂ ಕೂತಿದ್ರು. ಕೃಷ್ಣ ಪ್ರತಿಜ್ಞೆ ಮಾಡಿದಾನೆ, ಇಡೀ ಮಹಾಭಾರತ ಯುದ್ಧದಲ್ಲಿ ಶಸ್ತ್ರ ಅಸ್ತ್ರ ಹಿಡಿಯೋದಿಲ್ವಂತವನು ಅಂತ. ಎದ್ದು ಹೇಳಿದೆ, ನಾನು ಭೀಷ್ಮ, ನಾನು ಪ್ರತಿಜ್ಞೆ ಮಾಡ್ತಿದ್ದೀನಿ, ಇದೇ ಮಹಾಭಾರತ ಯುದ್ಧದಲ್ಲಿ ಇದೇ ಕೃಷ್ಣನ ಕೈನಲ್ಲಿ ಶಸ್ತ್ರ ಅಸ್ತ್ರ ಹಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಭೀಷ್ಮ ಅಲ್ಲ, ಹಿಡಿಸ್ತೀನಿ. ಈಗ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಈಗ ಕೃಷ್ಣ ಎದುರುಗಡೆ ಇದ್ದಾನೆ, ಸ್ವಾಮಿ ಪ್ರತಿಜ್ಞೆ ಮಾಡಿಬಿಟ್ಟೆ ನಾನು. ಆಮೇಲೆ ದುರ್ಯೋಧನ ಸೇರಿ ಎಲ್ಲರೂ, ವಿದುರ ಎಲ್ಲ ಬಂದು ಹೇಳಿದರು, ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಕೃಷ್ಣ ಪ್ರತಿಜ್ಞೆ ಬಿಕಮ್ಸ್ ಅಲ್ಟಿಮೇಟ್ಲಿ ಟ್ರೂ, ಯು ವಿಲ್ ಲೂಸ್ ದ ಬ್ಯಾಟಲ್. ನಾನು ಹೇಳಿದೆ, ಪ್ರತಿಜ್ಞೆ ಮಾಡಿರೋನು ಭೀಷ್ಮ, ಹೇಳಿ ಹೋಗಿ ಕೃಷ್ಣನಿಗೆ ಅಂತಂದ್ಬಿಟ್ಟು. 9 ದಿನಗಳ ಯುದ್ಧ ಆಯಿತು. 10ನೇ ದಿನದ ಯುದ್ಧ ಭೀಷ್ಮರ ಜ್ಞಾಪಿಸ್ತಾರೆ. 10ನೇ ದಿನದ ಯುದ್ಧ ನಾನು ರಥದಲ್ಲಿ ಬಂದೆ. ಎಂಥ ವಿಚಿತ್ರವಾಗಿರತಕ್ಕಂಥ ವೀರಾವೇಶ ಬಂದಿತ್ತು ಅಂದರೆ, ಪಾಂಡವರು ಯಾರ ಸೈನ್ಯ ಎಲ್ಲರನ್ನ ಸದೆ ಹೊಡೆದು ರಕ್ತದ ಪ್ರವಾಹವನ್ನು ಹರಿಸಿಬಿಟ್ಟೆ. ತಕ್ಷಣ ಕೃಷ್ಣ, ಅರ್ಜುನ ಈಗ ಭೀಷ್ಮನನ್ನು ಕೊಲ್ಲಿಲ್ಲ ಅಂದರೆ ಇಡೀ ಪಾಂಡವ ಸೈನ್ಯ ಮುಳುಗಿಸ್ಬಿಡ್ತಾನೆ, ಬಾ ಅಂತ ಅರ್ಜುನನ ರಥವನ್ನು ಕೃಷ್ಣ ನನ್ನ ಇದ್ದ ಕಡೆಗೆ ಕರ್ಕೊಂಬಂದು ನನ್ನ ಎದುರಿಗೆ ತಂದು, ಅರ್ಜುನನಿಗೆ ಕೈ ಬರ್ತಾ ಇಲ್ಲ ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋಕ್ಕೆ ಹೇಳ್ತಾರೆ. ಅರ್ಜುನನಿಗೆ ಕೃಷ್ಣ ಹುರಿದುಂಬಿಸ್ತಾ ಇದ್ದಾನೆ, ಪ್ರೇರಿಸ್ತಾ ಇದ್ದಾನೆ, ಪ್ರೋತ್ಸಾಹಿಸ್ತಾ ಇದ್ದಾನೆ. ಭೀಷ್ಮರು ಬಿಡೋ ಒಂದೊಂದು ಬಾಣ ಸಾವಿರ ಜನನ ಕೊಂದಾಗ್ತಾ ಇದೆ. ಆನೆ ಕುದುರೆಗಳ ಮಾರಣ ಹೋಮ, ರಕ್ತದ ಪ್ರವಾಹ ಹರಿದೋಗ್ತಾ ಇದೆ. ಪಾಂಡವ ಪಾಳಿಯದಲ್ಲಿ ಬಿರುಗಾಳಿ ಚಂಡಮಾರುತ ಬಂದ್ಬಿಡ್ತಿದೆ, ಬೆಂಕಿ ಹಚ್ಚಿಸ್ಬಿಟ್ಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಆದರೆ ಇಡೀ ಪಾಂಡವ ಪಾಳಿಯ ಮುಳುಗೋಗುತ್ತೆ. ಕೃಷ್ಣ ಅರ್ಜುನನಿಗೆ ಬಿಡು ಬಾಣ ಅಂತೇನೆ. ಅರ್ಜುನ ಬಿಟ್ಟಾಗ ಮಾಡ್ತಾನೆ. ಭೀಷ್ಮರ ಮೇಲೆ ಶಸ್ತ್ರ ಹಾಕ ಕೈ ಬರ್ತಾನೆ ಇಲ್ಲ. ಹೇಳೋಷ್ಟು ಹೇಳ್ದ, ಆಗಲಿಲ್ಲ. ಕಡೆಗೆ ಅಷ್ಟೊತ್ತಿಗೆ ಭೀಷ್ಮರು ಅರ್ಜುನನ ರಥದ ಬಾವುಟಕ್ಕೆ ಹೊಡೆದ್ರು. ಗೋಪುರ ಕಳಚಿಬಿತ್ತು, ಅರ್ಜುನನ ಕಿರೀಟ ಕಳಚಿಬಿತ್ತು, ಅರ್ಜುನನ ಕವಚ ಕಳಚಿಬಿತ್ತು, ಅರ್ಜುನನ ಬತ್ತಳಿಕೆ ಬಿತ್ತು. ಈಗ ಕೃಷ್ಣನ ಗುರಿ ಮಾಡಿದ್ರು. ಕೃಷ್ಣನ ಕಿರೀಟವನ್ನು ಕಿತ್ತು ಸಾಟಿದ್ರು ತಮ್ಮ ಬಾಣದಿಂದ. ಇನ್ನೊಂದು ಬಾಣ ಗುರಿ ಇಟ್ಟು ಕೃಷ್ಣನ ಎದೆಗೆ ಹೊಡೆದ್ರು. ಕವಚ ಕಿತ್ತೋಯ್ತು. ಕೃಷ್ಣನ ಜಗತ್ತಿನ ಯಾವ ಶಸ್ತ್ರದಿಂದ ಕೃಷ್ಣನ ಎದೆಯನ್ನ ಮುಟ್ಟಕ್ಕಾಗಲ್ಲ. ಆದರೆ ಭೀಷ್ಮರು ಬಿಟ್ಟ ಆ ಬಾಣ ಅವರ ಕವಚಗಳನ್ನು ಕಿತ್ತಾಕಿ, ಕೃಷ್ಣನ ಕವಚ ಕಿತ್ತಾಕಿ ಕೃಷ್ಣನ ಎದೆ ಒಳಗೆ ನಾಟಿ, ಒಳಗಡೆಯಿಂದ ರಕ್ತದ ಜಲಪಾತ ತುಂಬಿತು. ಬಟ್ಟೆ ಪೀತಾಂಬರ ರಕ್ತಾಂಬರ ಆಗೋಯ್ತು. ರಕ್ತ ಪ್ರವಾಹ ಕೃಷ್ಣನ ಎದೆಯಿಂದ ಹರಿತಾ ಇದೆ. ಅರ್ಜುನ ಬದಲಿ ನಿಂತುಬಿಟ್ಟಿದ್ದಾನೆ. ರಕ್ತ ಅಲ್ಲೆಲ್ಲ ಪೂರ್ತಿ ಜನ ಸಾಯ್ತಾ ಇದ್ದಾರೆ. ನೋಡ್ದ ವಿಚಿತ್ರ ಕ್ರೋಧ, ಕೋಪ, ಆವೇಶ, ಆಕ್ರೋಶ ಬಂತು. ಧುಮುಕು ಬಿಟ್ಟು ಭೀಷ್ಮರನ್ನ
ಭೀಷ್ಮರ ರಥ ಹತ್ರ ಬಂದ. ಕೊಂದು ಬಿಡ್ತೀನಿ ನಿನ್ನ ಅಂತಂದ. ಕೈ ಮೇಲೆ ಕೆದ್ದ, ಚಕ್ರ ಬಂತು, ಸುದರ್ಶನ ಚಕ್ರ ಬಂತು. ಭೀಷ್ಮರು ಹೇಳ್ತಿದ್ದಾರೆ, ಚಕ್ರ ಹಿಡಿದು ಸ್ವಾಮಿ ಇನ್ನೊಂದು ಕ್ಷಣದಲ್ಲಿ ಚಕ್ರ ನಿನ್ನ ಕೊಂದು ಬಿಡ್ತೀನಿ ಭೀಷ್ಮ ಅಂತ ಬಂದು ತಕ್ಷಣ ಅರ್ಜುನ ಬಂದು ಕಾಲು ಹಿಡ್ದ. ನೀನು ಪ್ರತಿಜ್ಞೆ ಮಾಡಿದ್ಯಾ, ಚಕ್ರ ವಾಪಸ್ ತಗೋ, ಅಸ್ತ್ರ ಶಸ್ತ್ರ ಹಿಡಿಯೋದಿಲ್ಲ ಪ್ರತಿಜ್ಞೆ ಮಾಡಿದ್ಯಾ, ನನ್ನ ಪ್ರತಿಜ್ಞೆ ಸುಳ್ಳಾದ್ರೂ ಪರವಾಗಿಲ್ಲ, ಕೊಂದು ಬಿಡ್ತೇನೆ ಭೀಷ್ಮನ ಅಂತ ಹೆಜ್ಜೆ ಇಟ್ಟು ತಕ್ಷಣ ನಾನು ಕಿರೀಟ ತೆಗೆದೆ, ಶಸ್ತ್ರಾಸ್ತ್ರ ತೆಗೆದಿಟ್ಟೆ, ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ನಿನ್ನ ಭಕ್ತನ ಪ್ರತಿಜ್ಞೆಯನ್ನು ನಿಜ ಮಾಡೋದಕ್ಕಾಗಿ ನಿನ್ನ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿಕೊಂಡಲ್ಲೋ, ಏನು ಕರುಣಾನಿಧಿನೋ, ಏನು ಕೃಪಾವತ್ಸಲನೋ, ಏನು ಭಕ್ತವತ್ಸಲನೋ ಸ್ವಾಮಿ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ರಥಾಂಗ ಪಾಣಿ ರಕ್ಷೋಭ್ಯ, ರಥಾಂಗ ಪಾಣಿಯಾಗಿ ಬಂದಲ್ಲಪ್ಪ, ಸರ್ವಪ್ರಹರಣ ಇದ ಮುಗಿಸೇ ಬಿಡ್ತೀನಿ ಎಲ್ಲರೂ ಅಂತ ಬಂದಲ್ಲ ಸರ್ವಪ್ರಹರಣ. ವಿಷ್ಣು ಸಹಸ್ರನಾಮದ ಪ್ಯಾಕೇಜಿಂಗ್ ಹೆಂಗಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಶ್ವಂ ವಿಷ್ಣುವಿಂದ ಸ್ಟಾರ್ಟ್ ಆಗುತ್ತೆ. ಇಡೀ ವಿಶ್ವದ ಸೃಷ್ಟಿಯಿಂದ ಪ್ರಾರಂಭ ಆಗುತ್ತೆ ವಿಷ್ಣು ಸಹಸ್ರನಾಮ. ಇಡೀ 14 ಲೋಕಗಳ ವಿಶ್ವದ ಸೃಷ್ಟಿಯಿಂದ ವಿಶ್ವವನ್ನು ಸೃಷ್ಟಿ ಮಾಡಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡು ಆವರಿಸಿಕೊಂಡು ಎಲ್ಲದರಲ್ಲಿ ಯಾವಾಗಲೂ ಇರತಕ್ಕಂಥವನು ವಿಶ್ವಂ. ಯಾರವನು? ವಿಷ್ಣು. ಅಂದರೆ ಇಡೀ ಜಗತ್ತಿನ ಸೃಷ್ಟಿಯಿಂದ ವಿಶ್ವಮಿಂದ ಪ್ರಾರಂಭ ಆಗುತ್ತೆ, ಎಂಡ್ ಆಗೋದು ಸರ್ವಪ್ರಹರಣಾಯುಧ. ಎಲ್ಲವನ್ನ ತಗೊಂಡ್ಬಿಡ್ತೀನಿ, ಎಲ್ಲವನ್ನ ಪ್ರಹರಣ ಮಾಡಿ ಸಂಪೂರ್ಣ ಲಯ ಮಾಡಿಬಿಡ್ತೀನಿ, ಪ್ರಳಯ ಮಾಡಿಬಿಡ್ತೀನಿ. ಸೃಷ್ಟಿಯಿಂದ ಲಯದವರೆಗೂ ಇರತಕ್ಕಂಥ ಸಮಸ್ತವನ್ನು ತುಂಬಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಆಗ ಇನ್ನೂ ಒಂದು ಹೇಳ್ತಾರೆ ಭೀಷ್ಮರು, ಕೃಷ್ಣ ನಿನ್ನ ದರ್ಶನ ಆಗಬೇಕು ಅಂತಂದರೆ ವೇದ ಓದಿರಬೇಕು, ಉಪನಿಷತ್ತು ಓದಿರಬೇಕು, ಆಖ್ಯಾನ ವ್ಯಾಖ್ಯಾನ ಭಾಷೆ ಎಲ್ಲ ಓದಿರಬೇಕು, ಸೂತ್ರಗಳು ತಿಳ್ಕೊಂಡಿರಬೇಕು, ಫಿಲಾಸಫಿ ತಿಳ್ಕೊಂಡಿರಬೇಕು, ಆಧ್ಯಾತ್ಮ ತಿಳ್ಕೊಂಡಿರಬೇಕು, ಸ್ಪಿರಿಚುವಲ್ ಇರಬೇಕು, ಮಡಿಲಿರಬೇಕು, ಆಚಾರ ಇರಬೇಕು, ವ್ಯವಹಾರ ಇರಬೇಕು, ನಿತ್ಯ ಯಜ್ಞ ಯಾಗ ಮಾಡಬೇಕು, ಹವನ ಹೋಮ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು, ಮಂಗಳಾರತಿ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಮಾತ್ರ ನೀನು ಲಭ್ಯ ಅಂತಾರಲ್ಲೋ ಸ್ವಾಮಿ. ಎಲ್ಲ ಎಥಿಕ್ಸು ಇಳ್ಕೊಂಡಿರ್ಬೇಕು, ಸ್ಕ್ರಿಪ್ಚರ್ಸ್ ಪೂರ್ತಿ ಓದ್ಕೊಂಡಿರಬೇಕು, ಅನುಷ್ಠಾನ ಪರರಾಗಿರಬೇಕು. ಇಲ್ಲೇ ಹೋದ್ರೆ ನಿನ್ನ ದರ್ಶನ ಸಾಧ್ಯ ಇಲ್ಲ ಅಂತಾರಲ್ಲ ಸ್ವಾಮಿ. ನಾನೇ ಕಣ್ಣಾರೆ ಕಂಡಿದ್ದೀನಲ್ಲೋ ಕೃಷ್ಣ ಅಂತ ಈಗ ಜ್ಞಾಪಿಸ್ಕೊಳ್ತಾರೆ. ಕೃಷ್ಣಂಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಇನ್ ದೀಸ್ ಲಾಸ್ಟ್ ಮೂಮೆಂಟ್ಸ್. ಆ ಗೋಪಿಕಾ ಸ್ತ್ರೀಯರು ಅವ್ರಿಗೆ ಯಾವ ವೇದ ಇತ್ತು, ಯಾವ ಉಪನಿಷತ್ತಿತ್ತು, ಯಾವ ಯಜ್ಞ ಗೊತ್ತಿತ್ತು, ಯಾವ ಹೋಮ ಗೊತ್ತಿತ್ತು, ಈ ವಿದ್ಯಾಭ್ಯಾಸವಿಲ್ಲ, ಏನೂ ಇಲ್ವಲ್ಲೋ, ಬರೀ ಮದುವೆ ಮಾಡಿಕೊಂಡು ಗಂಡ ಮಕ್ಕಳ ಜೊತೆ ಇರತಕ್ಕಂಥ ಆರ್ಡಿನರಿ ಮಿಡ್ಲ್ ಕ್ಲಾಸ್ ಮಿಡ್ವಿಯಲ್ ಹೌಸ್ ವೈಫ್ಸ್. ಆದರೆ ಕೃಷ್ಣ ಅಂದ ತಕ್ಷಣ ಕೃಷ್ಣ ಗೃಹಿತಾತ್ಮರಾಗಿ ಮನೆ ಮಾಡಿದ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಬಿಟ್ಟು ಅರ್ಧ ರಾತ್ರಿಯಲ್ಲಿ ಓಡಿ ಬಂದು ಕೃಷ್ಣ 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 ಅಂತ ಪರಿತಪಿಸಿಕೊಂಡು ಹಂಬಲಿಸಿಕೊಂಡು ಬಂದು ನೀನು ಸುತ್ತ ನಿಂತ್ಕೊಂಡ್ಬಿಡ್ತಾ ಇದ್ರಲ್ಲ. ನಿನ್ನ ಕಂಡ ತಕ್ಷಣ ಪೂರ್ತಿ ನರ್ತನ ಮಾಡಿ ಸಂಪೂರ್ಣ ಸಮರ್ಪಣೆ ಮಾಡ್ಕೊಳ್ತಾ ಇದ್ರಲ್ಲೋ. ಆ ಭಕ್ತಿ ಮುಂದೆ ಯಾವ ವೇದನೋ, ಯಾವ ಉಪನಿಷತ್ತೋ, ಯಾವ ಯಜ್ಞನೋ, ಯಾವ ಯಾಗನೋ ಸ್ವಾಮಿ. ಭಕ್ತಿಯಲ್ಲಿದೆ ಕಣೋ ಶಕ್ತಿ. ಗೋಪಿಕಾ ಸ್ತ್ರೀಯರಿಗೆ ಮೋಕ್ಷ ಕೊಟ್ಟಲ್ಲೋ ಸ್ವಾಮಿ, ನನಗೂ ಕೊಡೋ ಕೇಳ್ಕೊಳ್ತಿದ್ದಾರೆ ಭೀಷ್ಮರು. ಆವಾಗ ಭೀಷ್ಮರನ್ನು ಮಾತು ಹೇಳ್ತಾರೆ, ಯಾವ ಯುಗ ಆಗಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಗೋಪಿಕಾ ಸ್ತ್ರೀಯರು ಭಕ್ತಿಯನ್ನ ಶಕ್ತಿ ಪೂರ್ತಿ ಸಮರ್ಪಣ ಭಕ್ತಿ. ಕೃಷ್ಣ ಅಂದರೆ 2 ಕಣ್ಣಲ್ಲೂ ದಳ 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 ಆನಂದ ಬಾಷ್ಪ ಬಂದು ಕಣ್ಣೀರು ಬರೋದು. ಕಾಲುಗಳು ಅವನ ಬಂದಿರೋ ಕಡೆ ಓಡ್ತಾ ಇತ್ತು, ಕಿವಿ ಅವನ ಕೊಳಲಿನ ಶಬ್ದ ಎಲ್ಲೋ ಅಲ್ಲಿ ಹೋಗ್ತಾ ಇತ್ತು. ಯಮುನಾ ನದಿ ದಡದಲ್ಲಿ ಹಗಲು ರಾತ್ರಿ ಬಳ್ಳಿಗಳನ್ನು, ಕೊಂಬೆಗಳನ್ನು, ರೆಂಬೆಗಳನ್ನು ಸಸ್ಕೊಂಡು ಕೃಷ್ಣ ಕೃಷ್ಣ ಅಂತ ವೀರಿಸ್ತಾ ಇದ್ರು. ಗೋವುಗಳು ಬಂದರೆ ನಿಮ್ಮ ಜೊತೆಲಿ ಗೋಪಾಲ ಎಲ್ಲೇ ಗೋಪಾಲ ಕೃಷ್ಣ ಎಲ್ಲೇ ಅಂತ ಬರ್ತಾ ಇದ್ರು. ಅಂಥ ಗೋಪಿಕಾ ಸ್ತ್ರೀಯರಿಗೆ ಅನುಗ್ರಹ ಮಾಡ್ದಲ್ಲೋ, ಮೋಕ್ಷ ಕೊಟ್ಟಲ್ಲೋ ಸ್ವಾಮಿ. ನಾನು ಅವ್ರ ಹಾಗೆ ಕಣೋ, ನನಗೂ ಮೋಕ್ಷ ಕೊಡೋ ಸ್ವಾಮಿ ಅಂತ ಭೀಷ್ಮರು ಕೇಳ್ತಿದ್ದಾರೆ. ಕೃಷ್ಣ ತಾನು ಯುದ್ಧ ಭೂಮಿನಲ್ಲಿ ಧುಮುಕು ಬಿಟ್ಟು ಆಯುಧಗಳನ್ನು ಹಿಡಿದು ಬಂದಾಗ ಶಂಕಬರು, ನಂದಕಿ, ರಣಪ್ರಿಯ, ಸರ್ವಪ್ರಹಣಾಯುಧ, ರಥಾಂಗಪಾಣಿ ಎಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಕೃಷ್ಣ ನೀನು ಬಂದಿದ್ದೀಯ ಇಲ್ಲಿಗೆ ಧರ್ಮರಾಜನ ಕರ್ಕೊಂಡು. ನಾನೊಬ್ಬ ಭಕ್ತ, ಎದ್ದು ಕೂತು ಎದ್ದು ನಿಂತು ಎದ್ದು ಮಲಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಆಗ್ತಾ ಇಲ್ಲ ಕಣೋ, ಶರಪಂಜದಲ್ಲಿ ಮುಳುಗಿಸ್ಬಿಟ್ಟಿದ್ದಾನೆ ನನ್ನ ಅರ್ಜುನ. ಆದರೆ
ಸ್ತುತಿ ಸ್ತುತ ಸ್ತವಪ್ರಿಯ ಸ್ತವಪ್ರಿಯ ಸ್ತವ ಸ್ತೋತ. ಅವಾಗ ಹೇಳ್ತಾರೆ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ಹೇಗೆ ಅಂದರೆ ಸ್ತೋತ್ರವನ್ನು ಹೇಳೋದ್ರ ಮೂಲಕ, ಅವನ ಸ್ತುತಿ ಮಾಡೋದ್ರ ಮೂಲಕ, ಅವನ ಸ್ತವನ ಮಾಡೋದ್ರ ಮೂಲಕ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರತಕ್ಕ ಹಾಗೆ. ನಾನಿಲ್ಲಿ ಶರಪಂಜರದ ಮೇಲೆ ಹೊರಗಿದ್ದೀನಿ, ಹೇಳೋಕ್ಕೂ ಆಗಲ್ಲ. ಆದರೆ ಸ್ತುತಿ ಸ್ತೋತ ಸ್ತವಪ್ರಿಯ, ಸ್ತುತಿಯಿಂದ, ಸ್ತೋತ್ರದಿಂದ, ಸ್ತವನದಿಂದ ಪ್ರೀತಿ ಆಗುತ್ತೆ, ಆಗತ್ತಕ್ಕಂತ ಸ್ತವಪ್ರಿಯ ನೀನು, ಇದೇ ಸಾಷ್ಟಾಂಗ ನಮಸ್ಕಾರ ಅನ್ಕೋ ರಾಜ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ, ಜೀವಿತದ ಕಡೆ ಭಾಗದಲ್ಲಿ ಯಾರ ಸ್ಮರಣೆ ಕೊಡಬೇಡ, ನಿನ್ನ ಸ್ಮರಣೆ ಕೊಡು, ನಿನ್ನ ಸ್ಮರಣೆ ಕೊಡು, ನಿನ್ನ ಸ್ಮರಣೆ ಕೊಡು ಅಂತಲೇ ಕೇಳಿಕೊಂಡೆ. ಸ್ಮರಣೆ ಕೊಡು ಅಂದರೆ ಬಂದು ದರ್ಶನ ಕೊಟ್ಬಿಟ್ಟಲ್ಲೋ ಸ್ವಾಮಿ, ಎಷ್ಟು ಪ್ರೀತಿ ಮಾಡ್ತೀಯೋ, ಎಷ್ಟು ಪ್ರಿಯತಮನಾಗಿ ನೋಡ್ತಾ ಇದೆಯೋ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯಕೃತ್ ಪ್ರೀತಿವರ್ಧನ, ಪ್ರಿಯಕೃತ್ ಪ್ರೀತಿವರ್ಧನ. ಅದೇನು ಪ್ರೀತಿ ಮಾಡಿಬಿಟ್ಟು ಸ್ವಾಮಿ, ನನಗೆ ಹೇಳೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ಸ್ಮರಣೆ ಕೊಡು ಅಂದರೆ ಸ್ಮರಣೆ ಅಲ್ಲ, ದರ್ಶನ. ಇಷ್ಟು ಪ್ರೀತಿ ಇದ್ರೆ ಮಾತ್ರ ಮಕ್ಕಳಿಗೆ ಪ್ರಿಯಕೃತ್ ಅಂತ ಹೆಸರಿಟ್ರೆ, ಪ್ರೀತಿವರ್ಧನ ಅಂತ ಹೆಸರಿಟ್ರೆ ಕರೆಯೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಆನಂದ ಇರುತ್ತೆ, ಎಷ್ಟು ಅರ್ಥ ಇರುತ್ತೆ, ಎಷ್ಟು ತರಂಗ ವೈಬ್ರೇಷನ್ಸು ಹರಡಿಕೊಳ್ಳುತ್ತೆ. ಪ್ರೀತಿವರ್ಧನ ಎಂಥ ಚೆನ್ನಾಗಿದೆ ನೋಡ್ರಿ ಅದು. ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮರ್ ಕಣ್ಣಲ್ಲಿ ನೀರು ಹಾಕ್ಕೊಂಡು ಏನು ಕಂಡಿದ್ರು ಅನುಭವಿಸಿದ್ರು ಕೃಷ್ಣನ ಎದುರಿಗಿಟ್ಕೊಂಡು ಅಷ್ಟನ್ನು ಮತ್ತೆ ಸಬ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಗಿವನ್ ಎ ಫಾರ್ಮೇಟ್ ಫಾರ್ ದಟ್ ಈಸ್ ವಿಷ್ಣು ಸಹಸ್ರನಾಮ. ಹಿ ಈಸ್ ಸಬ್ಮಿಟಿಂಗ್. ಐ ಹ್ಯಾವ್ ಸೀನ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಐ ಬೀನ್ ವಿತ್ ಯು. ಇದೆಲ್ಲ ಅನುಭವಿಸಿದ್ದೀನಿ, ಕಣ್ಣುಂಡ್ಬಿಟ್ಟಿದ್ದೀನೋ ಸ್ವಾಮಿ, ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ. ಗೋಪಿಕಾ ಸ್ತ್ರೀಯರ ಆ ಭಕ್ತಿಯನ್ನು, ರಾಸಕ್ರೀಡೆ ಆಡಿದ್ದನ್ನು ಮೈ ಮರೆತು ಬಿಟ್ಟಿದ್ದಾರಲ್ರಿ. ರಾಸಕ್ರೀಡೆ ಆಡಿದ್ದು ಗೋವರ್ಧನ ಪರ್ವತದಲ್ಲಿ ಗೋವರ್ಧನ ಗಿರಿಧಾರಿಯಾಗಿದ್ದಾಗ ಒಂದಿನ ಅವನ ಸ್ನೇಹಿತರುಗಳು ಗೋಪಾಲಕರು ಬಿಸಿಲು ಕಣೋ ಬಿಸಿಲು, ತಿಂದು ಬುಟ್ಟಿ ಬಿಚ್ಚು ಅಂತಾನೆ. ಬಲರಾಮ, ನಾನು ಬುತ್ತಿ ತಂದಿಲ್ಲ ಕೃಷ್ಣನ ಕೇಳ್ರು. ಕೃಷ್ಣ, ನಾನು ಬುತ್ತಿಲಿ ತಂದಿಲ್ಲ ಅಂತ. ಮತ್ತೆ ಹಸಿವೆ ಪ್ರಾಣ ಹೋಗ್ತಿದೆ. ಕೃಷ್ಣ ಹೇಳ್ತಾನೆ, ಎಲ್ಲರೂ ಮಾರ್ತು ಬಿಟ್ವಿ, ಬೆಳಗ್ಗೆ ಒಂದು ಕೆಲಸ ಮಾಡಿ, ಅಲ್ಲಿ ಹೊಗೆ ಕಾಣ್ತಾ ಇದೆಯಲ್ರು, ಅದು ಹೋಮಧೂಮ. ಅಲ್ಲಿ ಯಾಜ್ಞಿಕರು, ಋತ್ವಿಕರು, ಪುರೋಹಿತರೆಲ್ಲ ನನಗಾಗಿ ನನ್ನ ಹೊಲಿಸ್ಕೊಂಬಕ್ಕೆ ಯಾಗ ಹೋಮ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ರಿ, ಹೋಗ್ಬಿಟ್ಟು ನಿಮ್ಮ ಕೃಷ್ಣಂಗೆ ಹಶ್ವೆ ಅಂತೆ, ಏನಾದ್ರು ಕೊಡಿ, ನಿನ್ನೆದಾದರೂ ಪರವಾಗಿಲ್ಲ ಕೊಡಿ, ತುಂಬ ಹಶ್ವೆ ನೋಡಿ, ಅಲ್ಲಿ ಕೂತಿಯಾನೆ ಅಂತ ತೋರಿಸಿ, ಈ ಪರ್ವತದ ಮೇಲೆ ಕೂತಿರ್ತೀನಿ ತೋರಿಸಿ, ಅವ್ರಿಗೆ ಏನಾದರೂ ಕೊಡ್ತಾರೆ. ನಿನ್ನೆದಾದ್ರೂ ಪರವಾಗಿಲ್ಲ, ಹಣ್ಣು ಕೊಟ್ಟರು ಪರವಾಗಿಲ್ಲ, ತಿನ್ನೋಣ ಹೋಗಿರೋ ಅಂತ ಕಳಿಸ್ತಾನೆ. ಅವರೆಲ್ಲ ಬಿಸಿಲಲ್ಲಿ ಮೊದಲೇ ಹಶ್ವೆ ದಣ್ಕೊಂಡು ಬರ್ತಾರೆ. ಯಜ್ಞ ಮಂಟಪದೊಳಗೆ ಬರ್ತಾರೆ. ಯಾಜ್ಞಿಕರು, ಋತ್ವಿಕರು, ವೈದಿಕರು, ಪುರೋಹಿತರು ಎಲ್ಲ ಒಳ್ಳೆ ವೇದಗಳನ್ನ ಹೇಳ್ಕೊಂಡು ಯಜ್ಞ ಮಾಡ್ತಾ ಇದ್ದಾರೆ. ಬಂದು ಕೃಷ್ಣಂಗೆ ಹಶ್ವೆ ಅಂತೆ, ಏನಾದ್ರು ಕೊಡ್ಬೇಕಂತೆ. ಇನ್ನು ನೈವೇದ್ಯ ಆಗಿಲ್ಲ, ಮಂಗಳಾರತಿ ಆಗಿಲ್ಲ, ಅದು ಬಂದ್ಬಿಟ್ವು. ಮಡಿ ಮೈಲಿಗೆ ಗೊತ್ತಿಲ್ಲ, ಅವ್ರು ಆಚೆ ಬಂದರು. ಕೆಟ್ಟ ಮಗ ಹಾಕೊಂಡು ಕೃಷ್ಣ ಹತ್ರ ಬಂದರು. ನೋಡೋ ಬೈದ್ಬಿಟ್ರು, ಏನೂ ಕೊಡಲಿಲ್ಲ ಕಣೋ ಅಂತ. ಕೃಷ್ಣ ಹೇಳ್ದ, ಅಲ್ಲಿವರೆಗೂ ಹೋಗಿದ್ದು ಕರೆಕ್ಟು, ಒಂದು ಮಿಸ್ಟೇಕ್ ಆಗೋಯ್ತು. ಏನು? ಫ್ರಂಟ್ ಡೋರಿಂದ ಹೋಗ್ಕೊಡ್ದಾಗಿತ್ತು ಕಣೋ, ಹಿತ್ತಲು ಬಾಗಿಲಲ್ಲಿ ಹೋಗಬೇಕಾಗಿತ್ತು. ಯಾಕೆ ಅಂದ, ಆ ಯಜ್ಞ ಮಂಟಪದ ಹಿತ್ತಲು ಬಾಗಿಲಿನಲ್ಲಿ ಯಜ್ಞ ವಿಪ್ರ ಪತ್ನಿಯರು ಮಡಿಯಾಗಿ ನೈವೇದ್ಯಕ್ಕೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ, ಸ್ವೀಟ್ಸು ಬಗೆ ಭಕ್ಷ್ಯ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಕೇಳಿದರೆ ಏನಾದ್ರು ಕೊಡೋರು, ನಿನ್ನೆದಾದರೂ ಪರವಾಗಿಲ್ಲ ಕೊಡೋರು, ಹಣ್ಣು ತಂಗಳು ಕೊಡ್ತಾಯಿದ್ರು. ನನಗೋಸ್ಕರ ತುಂಬ ಹಚ್ಬೇಕಂದ್ರು, ಇವತ್ತೊಂದಿನ ಹೆಲ್ಪ್ ಮಾಡ್ರು, ಪ್ಲೀಸ್ ಹೋಗ್ರೋ ಅಂತಂದ. ಕೃಷ್ಣ ಅಷ್ಟು ಅಂಗಲಾಚ್ ಕೇಳ್ಕೊಳ್ತಾ ಮತ್ತೆ ಆ ಬಿಸಿಲಲ್ಲಿ ಕಾಲೆಳ್ಕೊಂಡು ಮಕ್ಕಳು ಬಂದು ಆ ಹಿಂದ್ಗಡೆ ಬಂದು ಕೊಟ್ಟಿಗೆ ಬಾಗಿಲ ಹತ್ರ ತೆಗೆದು ಒಳಗೆ ನುಗ್ಗಿದ್ವು. ಅವರೆಲ್ಲ ಹೆಣ್ಮಕ್ಳು ಅಡುಗೆ ಮಡಿಲಿ ಅಡುಗೆ ಮಾಡ್ತಿದ್ದಾರೆ, ಮಡಿ ನೈವೇದ್ಯಕ್ಕೆ. ಕೃಷ್ಣಂಗೆ ಅಂದರು. ಕೃಷ್ಣಂಗೆ ಅಂತಷ್ಟು ಅಷ್ಟು ಜನ ಹೆಣ್ಮಕ್ಳು ಓಡ್ ಬಂದರು. ಏನು ಅಂತಂದು. ಕೃಷ್ಣಂಗೆ ಎಲ್ಲಿ? ಅಲ್ಲಿ ನೋಡು ಗೋವರ್ಧನ ಪರ್ವತ ಕೂತಿಯಾನೆ ಕೃಷ್ಣ, ನೋಡಿ ಏನಂತೆ, ಹಶ್ವೆ ಪ್ರಾಣ ಹೋಗ್ತಾ ಇದೆಯಂತೆ, ಏನಾದ್ರು ಕೊಡ್ಬೇಕಂತೆ, ನಿನ್ನೆದಾದ್ರೂ ಪರವಾಗಿಲ್ಲ, ಹಣ್ಣಾದ್ರೂ ಪರವಾಗಿಲ್ಲ, ಹಳಸಿದ್ರೂ ಪರವಾಗಿಲ್ಲ, ಏನಾದ್ರು ಕೊಡ್ಬೇಕಂತ. ಕೃಷ್ಣಂಗೆ ಹಶ್ವೇನಾ? ಹ್ಞೂ ಅಂತಂದ್ರು.
ಏನು ಭಕ್ಷ್ಯ ಭೋಜ್ಯ ಬಗೆ ಬಗೆ ಸ್ವೀಟ್ಗಳು ಲೇಹಿಗಳು ಪೇಯಿಗಳು ವಿಧವಾಗಿರತಕ್ಕಂಥ ಅಡುಗೆಗಳು ಮಾಡಿ ಎಲ್ಲ ಮಡಿಯಾಗಿರೋದನ್ನ ಅಷ್ಟು ಜನ ಹೆಣ್ಮಕ್ಳು ತಲೆ ಬಿಟ್ಕೊಳ್ತಾರಂತೆ. ಕೃಷ್ಣ ಗೃಹೀತಾತ್ಮರಾಗಿ ದೇಹವನ್ನು ರುಣಿಸ್ತಾ ಕೃಷ್ಣ ದರ್ಶನಕ್ಕೆ ಹೋಗ್ತಿದ್ದೀವಿ, ಕೃಷ್ಣ ಸಂದರ್ಶನಕ್ಕೆ ಹೋಗ್ತಿದ್ದೀವಿ, ಕೃಷ್ಣನ್ ಕೊಡಕ್ಕೆ ಹೋಗ್ತಿದ್ದೀವಿ. ಎಲ್ಲ ಸಾಲ ಹಚ್ಚಿ ಹುಡುಗರಿಂದ ಹೊರಟರು. ಅದರಲ್ಲಿ ಒಬ್ಬ ಯಜಮಾನ ಯಾತಕ್ಕೋ ಈಚೆ ಬಂದು ನೋಡ್ದ, ಎಲ್ಲ ಗಡಿಗೆಗಳು ಮಡಕೆಗಳು ಹೊತ್ಕೊಂಡು ಓಡ್ತಾ ಇವೆ. ಇನ್ನೂ ನೈವೇದ್ಯ ಆಗಿಲ್ಲ, ಬನ್ರಿ ಅಂತಂದ. ಯಾರು ಕೇಳಬೇಕು? ಹೊರಟ್ಬಿಡು. ಕೃಷ್ಣನ ಹತ್ರ ಬಂದರು. ಕೃಷ್ಣನ ನೋಡ್ತಾ ಇದ್ದಾರೆ. ಕೃಷ್ಣಂಗೆ ಎಲ್ಲರೂ ಕೊಡ್ತಾ ಇದ್ದಾರೆ. ಅವನು ತಗೊಂಬನ ಎಲ್ಲರ ಕೈಯಿಂದ ತಗೊಂಬೋದು, ಬಾಯಿ ಹತ್ರ ತಂದು ಫ್ರೆಂಡ್ಸಿಗೆ ಕೊಡೋದು. ಎಲ್ಲ ತಿಂದರು, ಕಣ್ಣೀರು ಹಾಕ್ತಾ ಇದ್ದಾರೆ. ಟೈಮ್ ಆಯಿತು ಕಂಡ್ರೆ ನೈವೇದ್ಯ ಕಾದಿರ್ತಾರೆ, ಹೋಗ್ರಿ ಅಂತಂದ. ಇನ್ನೇನು ನಿನ್ನ ಕಂಡ ಕಣ್ಣುಗಳು ಇನ್ನು ಗಂಡಂದ್ರನ್ನು ಕಾಣಬೇಕೇನೋ ನಾವು? ಜನ್ಮದಲ್ಲಿ ಹೋಗಲ್ಲ ನಾವು ಅಲ್ಲಿಗೆ. ನಿನ್ನ ದರ್ಶನ ಆಗೋಯ್ತು. ಇನ್ನು ಇದ್ದು ನೀನು ಬೇಕಾದ್ರೆ ಕರ್ಕೊಂಡೋಗೋ ನಮ್ಮನ್ನು, ಇಲ್ಲೇ ಹೊರಟೋಗ್ತೀವಿ. ನನಗೆ ಮನೆಯ ಮಕ್ಕಳು ಯಾರೂ ಬೇಕಾಗಿಲ್ಲ ನಮಗೆ. ಗೃಹಸ್ಥ ಧರ್ಮದ ಗಂಧ ತೆಯ್ಬೇಕು ಕಣೇ, ಹೋಗ್ರಿ ನೀವು. ಹೋಗಲ್ಲ, ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನಿನ್ನ ನೋಡಿರೋ ಕಣ್ಣುಗಳಿಂದ ಪ್ರಪಂಚ ನೋಡೋಕೆ ಇಷ್ಟ ಇಲ್ಲ. ನಿನ್ನ ನೋಡಿರೋ ಕಣ್ಣುಗಳಲ್ಲಿ ಯಾರನ್ನೂ ನೋಡೋಕ್ಕಾಗೋದಿಲ್ಲ ನಮಗೆ. ಹಾಗನ್ಕೂಡ್ದು ಮನುಷ್ಯ ಜನ್ಮ ಎತ್ತು ಬಂದ ಮೇಲೆ ಕಷ್ಟನೋ ಸುಖನೋ ಕಟ್ಕೊಂಡ ಮೇಲೆ ಗೃಹಸ್ಥ ಧರ್ಮದ ಗಂಧ ತೆಯ್ಬೇಕು. ಹೋಗಿ ಆಗ ಹೇಳ್ತಾರೆ, ನಿನ್ನ ಬಿಟ್ಟಿರ ಹೇಳ್ತಾನೆ, ನನ್ನ ನೋಡಬೇಕು ಅನ್ನಿಸ್ದಾಗ ನೀವು ಕಣ್ಣು ಮುಚ್ಚಿಕೊಂಡು ಕೃಷ್ಣ ಅಂತ ಸ್ಮರಣೆ ಮಾಡಿ ನಿಮ್ಮ ಒಳಗೆ ನಾನು ದರ್ಶನ ಕೊಡ್ತಿದ್ದೀನಿ. ಕಡೆಗಾಲದಲ್ಲಿ ನಿಮ್ಮ ಕೈ ಹಿಡ್ಕೊಂಡು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ, ಹೋಗ್ರಿ ಅಂತಂದ. ಇದೆಲ್ಲವನ್ನು ಕಂಡಿರತಕ್ಕಂಥ ಭೀಷ್ಮರು ಹೇಳ್ತಿದ್ದಾರೆ, ಸ್ವಾಮಿ ಎಷ್ಟು ರೂಪದಲ್ಲಿ, ಅನಂತ ರೂಪದಲ್ಲಿ, ಸಹಸ್ರ ರೂಪದಲ್ಲಿ ರಾಸಕ್ರೀಡೆಗಳು ನಡೆಯುವ ಒಬ್ಬೊಬ್ಬ ಗೋಪಿಯರ ಮನಸ್ಸನ್ನು ದೇಹವನ್ನು ತಣಿಸಿಬಿಟ್ಟಲ್ಲ ಸ್ವಾಮಿ, ನನ್ನ ಕಣ್ಣಾರೆ ಕಂಡೆ. ಅನಂತ ರೂಪಿ, ಸಹಸ್ರ ರೂಪ, ಸಹಸ್ರಜಿತ್, ಅನಂತಜಿತ್, ಅನೇಕ ಮೂರ್ತಿ ಎಲ್ಲ ಹೇಳ್ತಾ ಇದ್ದಾರೆ. ನಾಳೆ ದಿನ ನೋಡೋಣ. ಕೃಷ್ಣ ಅರ್ಪಣಮಸ್ತು. पुरुषोत्तम देवाक पाइपोणु ಗುರುವರ್ಯಾಂಕ ಆಶೀರ್ವಾದಗೆವನು. ಇವತ್ತಿನ 4ನೇ ದಿನದ ನಿಮ್ಮ ವಿಷ್ಣು ಸಹಸ್ರನಾಮದ ಮಹಿಮೆಯನ್ನು ಎಲ್ಲರೂ ಕೇಳಿ ತುಂಬ ಪುಲಕಿತರಾಗಿದ್ದಾರೆ, ಧನ್ಯರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಉಳಿದಿದೆ ಅಂತ ಬೇಜಾರು. ಅಂದರೆ ಅದು ಅಷ್ಟು ಅರ್ಥ ಹೇಳಲಿಕ್ಕೆ 1 ತಿಂಗಳು ಬೇಕಾಯೇನ. ಆದರೂ ನೀವು ಕತೆ ಹೇಳುವಾಗ ನಿಜವಾಗಿ ನಾವು ಅಲ್ಲಿ ಹೋಗಿರ್ತೀವಿ. ಇವತ್ತು ದ್ವಾಪರ ಯುಗದಲ್ಲಿ ಅಭಿಮನ್ಯು ಪ್ರಹ್ಲಾದರ ಕತೆ ಎಲ್ರಿಗೂ ಗೊತ್ತಿದೆ. ಆದರೆ ಕಲಿಯುಗದ ಕತೆ ಹೇಳಿದರೆ ನಮಗೆ ಬರುತ್ತೆ. ಹೊಟ್ಟೆಯಲ್ಲಿ ಮಗು ಇರುವಾಗ, ಗರ್ಭಿಣಿ ಇರುವಾಗ ಯಾವ ರೀತಿ ನಾವು ಕತೆಗಳನ್ನು ಕೇಳ್ತೇವೆ, ಯಾವ ದೃಶ್ಯ ನೋಡ್ತೇವೆ, ಅದು ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈಗ ಕಲಿಯುಗದ ಕಥೆಯನ್ನು ನೀವು ಹೇಳಿದ್ದೀರಿ. ಆದ್ದರಿಂದ ಎಲ್ಲರೂ ನಂಬಲೇಬೇಕು. ಈಗಿನ ಮಕ್ಕಳಿಗೆ ಸಾಕ್ಷಾತ್ ಇವಾಗಲೇ ನಡೆದಿದೆ ಅಂತ ಹೇಳಿದರೆ ಜಾಸ್ತಿ ನಮಗೆ ಬರುತ್ತೆ. ದ್ವಾಪರದ ಕತೆಗಳ ಥರ ತೆಗೆದುಕೊಳ್ತಾರೆ ಅವರು. ಮತ್ತು ಸ್ವಲ್ಪ ಕೊಂಕಣಿಯಲ್ಲಿ ಮಾತಾಡ್ತೀನಿ. आता आमगेले 4 दिसाचे हें जेल्ले प्रवचन जेल्ले. आज एक विशेष कसं म्हळ्यार ಗುರುವರ್ಯರು ನೀವು ಮಾತಾಡ್ತಾ ಇರುವಾಗ ದೇವರ ಮೈಯಿಂದ ಹೂವೆಲ್ಲ ಬಿದ್ದುಬಿಡ್ತು. ಭೀಷ್ಮರ ಅಂತ್ಯಕಾಲದ ಕತೆ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಅವರು ಎಕ್ಸ್ಪ್ಲೈನ್ ಮಾಡುವ ರೀತಿ ಇದೆಯಲ್ಲ, ಅದು ಇನ್ನೂ ನಮಗೆ ದೃಶ್ಯ ಕಣ್ಣಿಗೆ ಕಾಣುವಂತಿತ್ತು ಎಲ್ರಿಗೂ. ನನಗಂತೂ ಹಾಗಾಗಿದೆ, ಎಲ್ರಿಗೂ ಹಾಗಾಗಿರ್ಬೇಕಂತ ಅಂದ್ಕೊಳ್ತೀನಿ ನಾನು. ಈಗ ನಮ್ಮದು ಇಷ್ಟು ದಿನದ 4 ದಿನ ನಿಮ್ಮ ಪ್ರವಚನ, ಅದರ ಮೊದಲು 2 ಪ್ರವಚನಗಳಾಗಿದೆ. ಭಾಗವತ ಸಪ್ತಾಹ, ಅದರ ಮೊದಲು ನರಸಿಂಹ ಪುರಾಣ. ಇಷ್ಟು ದಿನದ ಈ ಕಾರ್ಯಕ್ರಮದ ಬಗ್ಗೆ ಯಾರಾದರೂ ಒಬ್ಬರು ನಮಗೆ ಒಂದು ಹೇಗಾಗಿದೆ ಅಂತ ಅವರವರ ಅನುಭವ. ಈಗ ಒಬ್ಬರಿಗೆ ದಿನಕ್ಕೆ ಒಬ್ಬರಿಗೆ ಹೇಳ್ತೀವಿ ನಾವು. ಇವತ್ತು ಯಾರಾದರೂ ಮಾಡಬೇಕು? ರಘುವೀರ್ ನಾಯ್ಕ್ ಕೈ ಎತ್ತಿದ್ದಾರೆ. ನಾಯ್ಕ್ ಮಾಮ್ ಬರಬೇಕು. ಸ್ವಾಗತ. ಇಲ್ಲಿ ನೆರೆದಂತಹ ಎಲ್ಲರಿಗೂ ಭಕ್ತದಿಂದರಿಗೆ ನಮಸ್ಕಾರ. ನಾವು
ಈ ಒಂದು 18 ದಿವಸದಿಂದ ಆರಾಧನೆ ಮಾಡ್ತಾ ಇರುವಂತಹ ಪುರುಷೋತ್ತಮ ದೇವರಿಗೂ ಕೂಡ ನಮಸ್ಕಾರ. ಇವತ್ತಿನ ಸತ್ಸಂಗದ ಪ್ರವಚನಕಾರರಾದ ಅರುಣಮಲ್ಲಿಗೆ ಪಾರ್ಥಸಾರಥಿಯವರಿಗೂ ನಮಸ್ಕಾರ. ಯಾಕಂತ ಹೇಳಿದರೆ ಈ ಒಂದು ತಿಂಗಳ ಒಂದು ಸತ್ಸಂಗದ ಒಂದು ಮಾಸದಲ್ಲಿ 1 ತಿಂಗಳನ್ನು ಕಾರ್ಯಕ್ರಮ ಹಮ್ಮಿಕೊಂಡು ನಾವೆಲ್ಲ ಒಂದು ಭಜಕರು ಇಲ್ಲಿ ಬರ್ತಾ ಇರುವಂಥದ್ದು ಅದು ನಮ್ಮ ಸಮಾಜಕ್ಕೊಂದು ವಿಶೇಷ. ಯಾಕಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀತಾ ಇರಲಿಲ್ಲ. ಆದರೆ ನಮ್ಮ ಗುರುಗಳ ಒಂದು ದಯೆಯಿಂದ, ಗುರುಗಳ ಒಂದು ಪ್ರೇರಣೆಯಿಂದ ಅಥವಾ ಅವರ ಒಂದು ಇಂಟ್ಯೂಷನ್ ಅಂತ ಹೇಳ್ತೀವಿ, ಅದು ನಮ್ಮೆಲ್ಲರಿಗೂ ತಲುಪಿಬಿಟ್ಟು ನಾವೆಲ್ಲರೂ ಇಲ್ಲಿ ಬರುವಂತಾಗಿದೆ. ಇದು ವಿಶೇಷ. ಇದರ ಹಿಂದೆ ಕೂಡ ಗುರುಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರಚೋದನೆ ಮಾಡಿದ್ದಾರೆ. ಆದರೆ ಈಗಿನ ವಿದ್ಯಾಧೀಶ ಗುರುಗಳು ಇನ್ನೂ ಏನು ಹೇಳ್ತೀವಿ ವೈಬ್ರೆಂಟ್ ಆಗಿದ್ದಾರೆ. ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಮೊದಲಿನ 1 ವಾರ ನರಸಿಂಹ ಪುರಾಣ, ಅಲ್ಲಿ ಬೇರೆ ಬೇರೆ ಭಕ್ತರ ಕಥೆಗಳು ಹಾಗೆ ನರಸಿಂಹದೇವರ ಒಂದು ವಿಶೇಷವಾದಂತಹ ರೂಪವನ್ನು ಇವರು ರಾಮಾಚಾರ್ಯರು ಹೇಳಿದರು. ಅದರ ನಂತರ ಭಾಗವತರ ಬಗ್ಗೆ ಅದು ನಾವೆಲ್ಲ ಅನುಭವಕ್ಕೆ ಬಂದಿದ್ದೇವೆ. ಮೊದಲನೇ ದಿವಸದಿಂದ 7ನೇ ದಿವಸದವರೆಗೆ ಪ್ರತಿಯೊಬ್ಬರಿಗೂ ನಾಳೆ ಏನಾಗತ್ತೆ ಸಭೆಯಲ್ಲಿ ಒಂಥರ ಸಭಾ ಕಂಪನ ಅಂತ ಹೇಳ್ತೀವಿ, ಅದು ಎಲ್ಲರೂ ಅನುಭವಿಸಿದ್ದಾರೆ. ಅದು ಬಾಯಿಂದ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಭಾಗವತದಲ್ಲಿ ಆ ಭಕ್ತಿ ಮತ್ತು ಒಂದು ಮನಸ್ಸಿನೊಳಗೊಂಥರ ಖುಷಿ ಚಿಮ್ಮತ್ತೆ. ಅದು ನಮ್ಮೆಲ್ಲ ಅನುಭವಕ್ಕೆ ಬಂದು ಇದು ಒಂದು ಬ್ಲಿಸ್ ಅಂತ ಹೇಳ್ತೀವಿ ನಾವು. ಇದು ಅನುಭವಕ್ಕೆ ನಮಗೆಲ್ಲ ಆಗಿದೆ. ಅದರ ನಂತರ ಈಗ ಪಾರ್ಥಸಾರಥಿಯವರು ವಿಶೇಷವಾದಂತಹ ಒಂದು ಸಹಸ್ರನಾಮ, ಎಲ್ಲರೂ ನಾವು ಸಹಸ್ರನಾಮ ಮೊದಲಿಂದ ಹೇಳ್ತಾ ಇದ್ವಿ, ಇದು ವಿಶೇಷ ಅಲ್ಲ. ಆದರೆ ಅದು ಸಹಸ್ರನಾಮದ ಉಗಮ ಹೇಗಾಯಿತು ಅಂತ ಹೇಳುವಂಥದ್ದನ್ನು ಅವರು ನಮಗೆ ಇಷ್ಟವರೆಗೂ ಅದನ್ನು ಯಾರು ಹೇಳಿದ್ದು ಕೇಳಿರಲಿಲ್ಲ. ಯಾಕೆಂದರೆ ಭೀಷ್ಮಾಚಾರ್ಯರು ಶರಶೈಲಿ ಇರುವಾಗ ಅನುಭವವಾದಂತಹ ದೇವರ ಒಂದು ಕಲ್ಪನೆಯನ್ನು ಶಬ್ದ ಮುಖಾಂತರ ಹೇಳಿದ್ದಾರೆ. ಅವರು ಜೀವನದಲ್ಲಿ ಕಂಡಂತಹ ಬೇರೆ ಬೇರೆ ಭಾಗಗಳು, ಏನು ಕಷ್ಟದಲ್ಲಿ ಅಥವಾ ಅವರ ಯಂಗ್ ಏಜಿನಿಂದ ಮಧ್ಯಮ ಏಜಿನಿಂದ ಕೊನೆಯ ಏಜ್ವರೆಗೆ ಏನೇನು ದೇವರ ಎಲ್ಲೆಲ್ಲಿ ಅವರಿಗೆ ಒಂದು ಅನುಭವ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಶಬ್ದ ಹಾಕಿಕೊಂಡು ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ನಮಗೆ ಕಲ್ಪನೆ ಮಾಡಲಿಕ್ಕೆ ಆಗಿರಲಿಲ್ಲ, ನಾನು ಇಷ್ಟವರೆಗೆ ಕೇಳಿರಲಿಲ್ಲ. ಈ ಒಂದು ವಿಶೇಷ ಕಲ್ಪನೆಯನ್ನು ಕೊಟ್ಟು, ಅಥವಾ ಇದು ವಸ್ತುಸ್ಥಿತಿ, ಖಂಡಿತವಾಗಿಯೂ ಇದು ವಸ್ತುಸ್ಥಿತಿ. ಅವರು 3 ಆಪ್ಷನ್ ಕೊಟ್ಟರು. ಇದು ಯಾವರಿಂದ ಯಾರು ವೇದವ್ಯಾಸರು ಬರೆದದ್ದು ಅಥವಾ ಬಾಯ್ಪಾಠ ಹಾಕ್ಕೊಂಡು ಹೇಳಿದ್ದು, ಈಗ ನಾವೆಲ್ಲ ಮಾಡ್ತಾಯಿದ್ವಿ, ಬಾಯ್ಪಾಠ ಹಾಕ್ಕೊಂಡು ಹೇಳ್ತೀವಿ, ನಮ್ಗೆ ಅದರ ಕಲ್ಪನೆ ಇಲ್ಲ, ನಾವು ಅನುಭವಕ್ಕೆ ಬಂದಿಲ್ಲ. ಆದರೆ ಭೀಷ್ಮಾಚಾರ್ಯರು ಅನುಭವಕ್ಕೆ ಬಂದಂತಹ ಶಬ್ದಗಳನ್ನು ಹಾಕಿಕೊಂಡು ದೇವರ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಇವರಿಗೆ ಧರ್ಮರಾಯರಿಗೆ ಹೇಳಿದ್ದು. ಇದು ಮಾತ್ರ ಅತ್ಯಂತ ವಿಶೇಷವಾದದ್ದು. ಇದನ್ನು ನಾನು ಯಾವಾಗಲೂ ಮರೆಯೋಕ್ಕಾಗಲ್ಲ. ಎಲ್ಲರೂ ಕೂಡ ಇನ್ನು ಮುಂದೆ ಹೇಳುವಾಗ ಕಣ್ಮುಚ್ಚಿದಾಗ ನಮಗೆ ಭೀಷ್ಮರ ಒಂದು ಕಲ್ಪನೆ, ಅವ್ರು ಪಟ್ಟಂಥ ಒಂದು ಏನು ಹೇಳ್ತೀವಿ ಯಾತನೆ ಆಗ್ಬೋದು, ಸುಖ ಆಗ್ಬೋದು, ಸಂತೋಷ ಆಗ್ಬೋದು, ದೇವರವರಿಗೆ ಒಲ್ದಂಥ ಇನ್ನೂ ಅದಕ್ಕೆ ಎಕ್ಸ್ಟ್ರಾ ಒಂದು ಇದು ಬಂತು. ಅದಕ್ಕೆ ಅನುಸಂಧಾನ ಅಂತ ಹೇಳ್ತೀವಿ, ಅರ್ಥ ಅನುಸಂಧಾನ. ನಾವು ಖಾಲಿ ಈಗ ಅವ್ರು ಹೇಳಿದ ಬೇರೆ ಬೇರೆ ಶಬ್ದಗಳು, ಅದರೊಟ್ಟಿಗೆ ಇನ್ನು ನಮಗೆ ಅನುಸಂಧಾನಕ್ಕೆ ಹೆಚ್ಚು ಸುಲಭ ಆಗತ್ತೆ. ಇದು ಖಂಡಿತವಾಗಿ ನಮ್ಮ ವಿದ್ಯಾಧೀಶರು ಕೊಟ್ಟಂಥ ಒಂದು ಅನುಗ್ರಹ. ಇವರೆಲ್ಲ ಮಹಾನ್ ಭಾವರು ಅದನ್ನು ಏನು ಹೇಳ್ತೀವಿ ಇಲ್ಲಿ ಬಂದುಬಿಟ್ಟು ನಮಗೆ ದಾರಿ ಎರೆದು ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಮಾಡಿದಂಥ ಎಲ್ಲರಿಗೂ ಕೂಡ, ನಮ್ಮ ಕಮಿಟಿಯವರಿಗೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ಅದು ಮರ್ತದೆ ನಾನು, ಸುಶೀಲಾ ಪೈ ಮತ್ತು ಶಿರಡಿ ಬಾಬಾ ಅವರದ್ದು ವಿಷ್ಣು ಸಹಸ್ರನಾಮದ್ದು ಮಹಿಮೆಯ ಬಗ್ಗೆ ಕೇಳಿ ನಿಜವಾಗಿ ತುಂಬ ಆನಂದ ಆಯಿತು ನಮಗೆಲ್ಲ. ಹಾಗೆ ನಮಗೆ ಇನ್ನು ಕಷ್ಟ ಬಂದರೆ ಏನು ಯೋಚನೆ ಇಲ್ಲ, ವಿಷ್ಣು ಸಹಸ್ರನಾಮ ಭಕ್ತಿಯಿಂದ ಹೇಳ್ಕೊಂಡ್ರೆ ಆಯಿತು ಅನ್ನೋ ಒಂದು ಧೈರ್ಯ ಬಂದುಬಿಟ್ಟಿದೆ. आयची सेवादार सप्तदिन सेवादार MR नाईक एंड फॅमिली आणि कृष्णान नाईक मामानी फॅमिली त्यांनी कृष्णान नाईक मामानी गावानांती त्यांनी येत्तर मंगा वैरी संकल्प करायता ती आयची एक दिवस सेवे
ವೈಕುಂಠ ಪ್ರಭು ಹಂಗೆಲ್ಲ ಚಿರ್ಡುವ ಕೃಷ್ಣಾನಂದ ಪ್ರಭು ಅನಿಕ ರಮಾನಂದ ಪ್ರಭು ತಂಗಿಲ್ ಫ್ಯಾಮಿಲಿ ಕಾನ್ಪುರ ಐಲೆಂತ ಹಂಗೆ ಆರತಿ ಒಳ್ಳೆ ಎದ್ರ ಯೋಕ ವೈರ್ ಸ್ಟೇಜರ್ ವಚನ್ ಪ್ರಸಾದ್ ಗಿವಕ ದೊನ್ನಿಂಚೆ ವಿಜಯ್ ಹೆಗ್ಡೆ ಮಿಗಿಲ ಪೂತು ತೊ ಬ್ಯಾಂಕಾಕ್ ಆಸ ತಗೆಲ ಹೆಣ್ಣು ವಿಕ್ರಮ್ ಹೆಗ್ಡೆ ಇಲ್ಲ ತಗೆಲ್ ಮಾಯಿ ಕುಸುಮ ಭಟ್ಟ ಇಲ್ಲ ತನ್ನಿ ಪೂರೈ ವೈರಿ ಸ್ಟೇಜರ್ ಇವನು ಪ್ರಸಾದ್ ಗಿವಕ ಅಮ್ಮಣ ಅವು ನಿಮ್ಗೊಂಗೆತ್ತ ಅನೇಕ ಸಮಯ ಆಮ್ಗೆಲೆ ತುಳಸಿ अर्चनेंचेक पाय सकाळी 6:30 म्हळ्यार 6:30 नंतर खंयचेय टायमाक तुमगेल पुरसत असेल तशी कोण 6:30 जत्तानी पुरा येयाती वरलेला 9 गंटेक 8 गंटेक कशी येता म्हळ्यार केलो जण निमगेले 6:30 येवका म्हणून कसलेना तुळा शुद्रान जाऊ तारी खंयचेय टायमार येता सकाळी आमी हांगा कापीचे अरेंजमेंट केला इथे म्हळ्यार मात्र रावन आयल्यार लायक पुरो जाणांना खरकट खावच्याना हांगा येवन कापी ते आमी रेडी करता ती आनी आमकां ते उदराचे कितलो वेळ जाता म्हणून अंदाज ना तशें हांव न्हू उदरान जाऊ तारी काम करता आसूचें पक्कने 1 गंटे भितर जाल्ल्यार ही उदरां न्हू आमी जेवणां तयार करता ती सिंपल कोळंबो एक उपकारी कसलें उदरान जाय न्ही म्हूण जाल्यार आमी कंटिन्यू करता जाल्या निमित्त फळारा वेवस्था करता ती ते दोन्ही वेवस्था आमी फाय एक 1:30 इतल्याक आमकां अंदाज कळटा ताजे नंतर आमी कसं म्हूण डिसायड करून करता ती ಒಟ್ಟು ಪೂರ ಜಲ್ತಿತ್ಲಿ ಚಡ್ ಜನ ನೀವು ಕಮಂಡ್ ರಿಕ್ವೆಸ್ಟ್ आणि कोणाले घरकर तुळस असल्यार म्हळ्यार केलो जण निमगेले तुमी उदरान घेवन येतो तुमकां जावका जाल्या लेಕ್ಕ आनी अर्चनेक 15 तारीखेक ಸ್ವಲ್ಪ स्लॉट खायले आसा कोणे कोरका जाल्यार थंय कोर येता प्लस आमी टायमिंग्स 8:30 9:30 10:30 म्हण दिलेलें तांत भटमामान सांगला 3 बॅच करूं कष्ट म्हण दोन्ही बॅच करतात आसा ती जाल्यार तितली 8:30 बॅचाक 7:30 भितर आयल्यार भारी लायक साता भितर येता तुमी कापी न्ही पिवन रेडी जाव येता आनी आमी थंय कावंटरार सगळ्यांची लिस्ट दवरला अर्चनेंची बांदिलेले आनी 10,000 पयशी वयर बांदिलेले पुरा लिस्ट दवरला थंय तुमगेले टायमिंग्स आनी हें थंय कन्फर्म करून वचा ते आज येईल पुराय जाणां आनीक एक तुमकां टेबल जेवका की नेल्यार बसता ती म्हणटा दोन्ही थंय वतन सांगून वचता आनी तुमगेले कोणें आज येयनी ती तांकां कोणें आसल्यार तांकां जस्ट तांगे लागीं आमकां इन्फॉर्म कर म्हूण सांगत म्हळ्यार वेवस्थीत दृश्टेर तितलेची म्हळ्यार चड जाणां नेल्यार बसतले तशें आमकां टेबलार बसतले चड जाल्यान ती तशें म्हूण आमी फाय सांजे हांगा फुल्ल स्केच घालून टेबलार बशी कशी नेल्यार बशें प्रत्येक करतात आनी प्रत्येकल्यांक थंय एंट्रन्सार तुमगेलें स्लिप दाखय ती तुमकां एक सीट नंबर दिता ती स्कुलान तूं जागो दिला म्हणके तुमकां टेबल जाल्यार टेबल नेल्यार जाल्यार नेल्यार ते पुरा वेवस्था आसा जाल्यार आमकां हाका सगळे आमगेले वॉलंटियर जेंट्स ग्रुप आनीक लेडीज ग्रुप पुरा जनां सहकार मस्त जेवका कितें म्हळ्यार आमकां प्रत्येक फंक्शन लायक रितीर जेवका चंदायर जेवका कसलेय कंप्लेंट येवच्या ना जे म्हणलें एक आमगेले एक आशी तशें जेवका म्हणून मागीर दैवेचे गुरूले आशिर्वाद कशें की तशें जाता आनी एक कसं म्हळ्यार वॉलंटियर्सांक एक रिक्वेस्ट कसं तुम्ही जाल तितले पेशन्सार आसका कोणाकय बेजार जेवता शिवलो नाका दय दवर न्हू तुमगेले कसले समस्या येयले रे अण्णापा सांगा ती तो करेक्ट सॉल्व करता आतां पूज जाता मागीर फळार जाता ते तुळशी अर्चन एक थंय कसं म्हणून कोण आयला तांकां दिवन वचचा ती आमकां हेल्प जाता धन्यवाद